ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಕಲಾವಿದ, ಇದು ಕಲಾವಿದರ ಬದುಕಿನ ಗತಿಯನ್ನು ಅವರಿಂದಲೇ ಕೇಳುವಂತಹ ವಿಶೇಷ ಕಾರ್ಯಕ್ರಮ. ಇದಕ್ಕೆ ಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಕಾರ್ಕಳದ ಪ್ರಶಾಂತ್ ಶೆಟ್ಟಿ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು ಅಕ್ಕ. ಹೆಲ್ತ್ ಆ್ಯಂಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದುಕೊಂಡು ಹವ್ಯಾಸದಲ್ಲಿ ಹಲವಾರು ಏನು ಹೇಳುವಂಥದ್ದು ಕಲಾಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಆ್ಯಕ್ಟಿಂಗ್ ಆಗಿರಬಹುದು, ನಟನೆ ಆಗಿರಬಹುದು, ಹಾಗೆ ನಿರೂಪಣೆ ಆಗಿರಬಹುದು, ಹೀಗೆ ಹಲವಾರು ಹವ್ಯಾಸಗಳಿವೆ. ಬನ್ನಿ ಅವ್ರ ಹತ್ರನೇ ಕೇಳೋಣ ಅವರ ಹವ್ಯಾಸಗಳೇನು, ಹವ್ಯಾಸದಲ್ಲಿ ಹೇಗೆಲ್ಲ ತೊಡಗಿಸಿಕೊಂಡಿದ್ದಾರೆ ಅಂತ. ನಮಸ್ತೆ ಸರ್. ಸೊ ನೀವು ನಟನೆಯಲ್ಲಿ ಬಹಳಷ್ಟು ತೊಡಗಿಸಿಕೊಂಡಿದ್ದೀರಿ, ಅದರ ಜೊತೆಗೆ ನೀವು ನಾಟಕಗಳನ್ನು ಬರೆದಿದ್ದೀರಿ, ನಿಮ್ಮದೇ ಆದಂತಹ ತಂಡ ಇದೆ, ಅದರ ಬಗ್ಗೆ ನಮಗೆ ಹೇಳಿ ಸರ್. ನಟನೆ ಹೇಗೆ ಆರಂಭಿಸಿದ್ರಿ? ಮೊದಲು ನೀವು ನಟಿಸಿದ ನಾಟಕ ಯಾವುದು? ನಟನೆ ಅನ್ನೋದು ಬಹುಶಃ ನಾನು ಆರಂಭಿಸಿದೆ ಹೇಗೆ ಅನ್ನೋದಕ್ಕೋಸ್ಕರ ಬೇರೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೇಳ್ತಾ ಇರ್ತಾರೆ ನಿಮ್ಮ ಗುರುಗಳು ಯಾರು ಅಂತ. ಸೊ ನನ್ನ ಗುರುಗಳು ಯಾರು ಅಂತ ಕೇಳಿದರೆ ನನ್ನ ಸ್ಥಳೀಯ ಅಂದರೆ ನನ್ನ ಊರಿನಲ್ಲಿರುವಂತಹ ಯುವಚೇತನ ಯುವಕ ಸಂಘ ಅನ್ನುವಂಥ ಸಂಘ. ಯಾವುದೇ ಇಂಡಿವಿಜುವಲ್ ಗುರು ಇಲ್ಲ, ನಂತರ ಗುರು ಆಗಿದ್ದಾರೆ ತುಂಬ ಜನ. ಸೊ ಅಲ್ಲಿ ಯುವಚೇತನ ಯುವಕ ಸಂಘ ಅನ್ನುವಂಥ ಒಂದು ಸಂಘ ಇದೆ. ಬಹುಶಃ ನಾನು ಹುಟ್ಟುವ ಮುಂಚೆ ಅದು ಹುಟ್ಟಿದೆ. ಈಗ 30 ವರ್ಷಗಳು ಸಮೀಪಿಸ್ತಾ ಉಂಟು. ಆ ಸಂಘದಲ್ಲಿ ನಡೆಯುವಂಥ ಎಲ್ಲ ನಾಟಕಗಳನ್ನು ಕೂತ್ಕೊಂಡು ನೋಡ್ತಾ ಇದೆ. ಯಾಕಂತೇಳಿ ನನ್ನ ತಂದೆಯವ್ರದ್ದು ಅಂಗಡಿ. ಸೊ ಅಂಗಡಿಯಲ್ಲಿ ಇರುವಾಗ ತಂದೆ ಜೊತೆ ಇರುವವನು ಪದೇ ಪದೇ ಆ ಟ್ರಯಲ್ ನಡೆಯುತ್ತಿದ್ದಂಥ ಪ್ರಾಕ್ಟೀಸ್ ನಡೆಯುತ್ತಿದ್ದದನ್ನು ಯಾವತ್ತು ಗಮನವಿತ್ತು ನೋಡ್ತಾ ಇದ್ದೆ. ನನಗೂ ಒಂದಲ್ಲ ಒಂದಿನ ಈ ಥರ ಸ್ಟೇಜಿಗೆ ಹತ್ತಬೇಕನ್ನುವಂಥ ಹಠ ಇತ್ತು. ಅದಾದ ನಂತರ ನಂದು ಸ್ಕೂಲ್ ಅಂದರೆ ಪ್ರೈಮರಿ ಸ್ಟಾರ್ಟ್ ಆಯಿತು. ಅಲ್ಲಿ ಏನಾಯ್ತು ಅಂತ ಹೇಳಿದರೆ ಒಂದು ನಾಟಕ ಮಾಡಿದ್ರು. ಬಹುಶಃ ನನಗೆ ಅವಕಾಶ ಸಿಗಲಿಲ್ಲ. ಬಹುಶಃ ಆವಾಗ ನನಗೆ ನೋವಾಯಿತು, ನನಗೆ ಬೇಕಿತ್ತು ಅವಕಾಶ ಅಂತ. ಟೀಚರ್ಸ್ ಹತ್ರ ಹೋಗಿ ಕೇಳುವಷ್ಟು ಧೈರ್ಯ ನನ್ನಲ್ಲಿ ಇರಲಿಲ್ಲ. ಬಟ್ ನಾವು ಸ್ವಲ್ಪ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದದ್ರಿಂದಾಗಿ ಆಸೆ ಇತ್ತು ನಾಟಕ. ಅವರೆಲ್ಲ ಪ್ರಾಕ್ಟೀಸ್ ಮಾಡುವಾಗ ಹೊರಗಡೆ ಹೋಗಿ ಕೇಳ್ತಾ ಇದ್ದೆ. ಅಂದರೆ ಒಂದು ರೂಮಲ್ಲಿ ಡೋರ್ ಕ್ಲೋಸ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಅವರು ಪ್ರಾಕ್ಟೀಸ್ ಮಾಡೋ ಹೊರಗಡೆ ಬಂದು ನಾನು ಕೇಳ್ತಾ ಇದ್ದೆ, ಕಿವಿ ಕೊಟ್ಟು ಕಿಟಕಿ ಹತ್ರ ಹೋಗಿ ಏನು ಡೈಲಾಗ್ ಮಾಡ್ತಾರೆ ಅದನ್ನು. ಅಲ್ಲಿ ಮಾಡುವಷ್ಟು ಧೈರ್ಯ ಇಲ್ಲ. ಅದನ್ನು ನಂತರ ಮನೆಯಲ್ಲಿ ಬಂದು ನಾನು ಮಾಡ್ತಾ ಇದ್ದೆ. ಹೌದು, ಮಾಡ್ತಾ ಇದ್ದೆ. ಕನ್ನಡ ಎದುರು ಅಂತಲ್ಲ, ಒಟ್ಟು ನಾನು ಸ್ವಲ್ಪ ಮಕ್ಕಳಾಟಿಗೆ ಜಾಸ್ತಿ ಇತ್ತು, ಪೋಖ್ರಿ ಇದ್ದೆ. ಹಾಗಾಗಿ ಮನೆಯಲ್ಲಿ ಎಲ್ಲ ಕಡೆ ಮಾಡ್ತಾ ಇದ್ದೆ. ಮನೆಯಲ್ಲಿ ಸ್ಟೇಜ್ ಹಾಕೋದು, ಮನೆಯಲ್ಲಿ ನಾನೇ ಅಭಿನಯ ಮಾಡೋದು, ಒಂಥರ ವಿಭಿನ್ನವಾಗಿ ಅವಾಗ ಮಾಡ್ತಾ ಇದ್ದೆ. ಇವಾಗ ನಗು ಬರ್ತಿದೆ, ಅವಾಗ ತುಂಬಾ ಖುಷಿ ಆಗ್ತಾ ಇತ್ತು. ನಾನೇ ಸ್ಟೇಜ್ ಹಾಕೋದು, ಮನೆ ಅಂಗಳದ ಹತ್ರ ಸ್ಟೇಜ್ ಹಾಕೋದು. ಅದರಲ್ಲಿ ಅಮ್ಮನವರೆಲ್ಲ ಕುತ್ಕೊಳ್ಲಿಕ್ಕೆ ಮನ್ಸಿಲ್ಲದಿದ್ರು ಅವರನ್ನ ಎದುರುಗಡೆ ಕುತ್ಕೊಳಿಸ್ಬೇಕು. ಹೌದು. ಜೊತೆಗೆ ನನ್ನೊಬ್ಬ ಸ್ನೇಹಿತ ಇದ್ದ, ಸಂತೋಷ್ ಅಂತ, ಇವಾಗ ರಂಗಭೂಮಿಯಿಂದ ದೂರ ಇದ್ದಾನೆ. ಬಟ್ ಅವನನ್ನು ಕರ್ಕೊಂಡು ಬರೋದು, ಅವನು ನಾನು ಕುಣಿಯುವುದು, ಈ ತರ ಮಾಡ್ತಾ ಇರುವಾಗ ರಂಗಭೂಮಿ ಆರಂಭ ಆಯ್ತು. ಮತ್ತೆ ಛದ್ಮವೇಷ ಸ್ಪರ್ಧೆ ಅಂತ ಆಯ್ತು ಕಾಂಪಿಟೇಷನ್ ಅಲ್ಲಿ. ಬಹುಶಃ ಅದಕ್ಕೆ ಅವಕಾಶ ಕೇಳಬೇಕಂತಿಲ್ಲ, ನಾವು ಸೇರ್ಕೊಳ್ಳೋದು. ಆಗ ನಾನು ಸೇರ್ಕೊಂಡೆ. ಅವಾಗ ಕಾಲೇಜ್ ಡೇ ಎಲ್ಲ ಮುಗ್ದಿತ್ತು, ಅಂದ್ರೆ ಸಾರಿ ಸ್ಕೂಲ್ ಡೇ ಎಲ್ಲ ಮುಗ್ದಿತ್ತು. ಆವಾಗ ಅಲ್ಲಿ ನಾನೇ ಸ್ಕಿಟ್ ಆವಾಗ ನನ್ನ ಜ್ಞಾನಕ್ಕೆ ಎಷ್ಟು ತಿಳಿದಿತ್ತು ಆ ಮಟ್ಟಿಗೆ ಮಾಡಿದೆ. ಅಲ್ಲಿ ಮಾಡಿದ ನನ್ನ ಅಭಿನಯವನ್ನ ಇಡೀ ಆಡಿಯನ್ಸ್ ಏನಿದ್ದಾರೆ ಮಕ್ಕಳು ಬಾಯಿ ತುಂಬಾ ನಗಾಡಿದ್ರು, ಬಾಯಿ ತುಂಬಾ ಖುಷಿ ಪಟ್ರು. ನನ್ಗನ್ಸಿತ್ತು ನನ್ನಲ್ಲೊಂದು ಪ್ರತಿಭೆ ಇದೆ, ಒಂದಲ್ಲ ಒಂದು ದಿನ ನಾನು ಕ್ಲಿಕ್ ಆಗ್ತೇನೆ ಅನ್ನುವಂಥ ಭರವಸೆ ಇತ್ತು. ಮನೆಯಲ್ಲಿ ಹೋಗಿ ಹೇಳಿದೆ, ನನಗೂ ಯುವಕ ಸಂಘದಲ್ಲಿ ಅಭಿನಯ ಮಾಡುವಂಥ ಆಸೆ ಇದೆ ಅಮ್ಮ ಅಂತ. ನನ್ನ ಅಮ್ಮ ಏನು ಮಾಡಿದ್ರಂತೆ, ಯುವಕ ಸಂಘದ ಕಲಾವಿದರಲ್ಲಿ ಹೋಗಿ ಹೇಳಿದ್ರು, ನನ್ನ ಮಗನಿಗೂ ಒಂದು ರೋಲ್ ಕೊಡಬೇಕು, ಅವನು ಮಾಡ್ತಾನೆ ಅಂತ ಹೇಳ್ತಾನೆ, ಕೊಡ್ಬೋದಾ ಅಂತ. ಬಹುಶಃ ಅವರಿಗೂ ಅನಿಸಿತ್ತು, ಹೀಗೆ ಕೊಟ್ರೆ ಮಾಡಿ ಆನೇನ. ತುಂಬಾ ಸಣ್ಣವ ನಾನು ಅವಾಗ, ಇದಕ್ಕಿಂತಲೂ ತುಂಬಾ ತೋರ ಇದ್ದೆ, ತುಂಬಾ ವೈಟ್ ಇದ್ದೆ ಅವಾಗ ಸಣ್ಣದಿರುವಾಗ. ಸೊ ವೇದಿಕೆಗೆ ಬಂದೆ. ಅಂತೂ ಇಂತೂ ನನಗೆ ಪಾತ್ರ ಕೊಡಬೇಕು, ಓದ್ಲಿಕ್ಕೆ ಅಷ್ಟು ಬರುದಿಲ್ಲ ಅಂತ ಸಂದರ್ಭ. ಅಷ್ಟೊಂದು ಬಾಹೆಟ ಹೊಡೆದು ಹೇಳುವಷ್ಟು ಫ್ಲೂಯೆನ್ಸಿ ತುಳು ಅಲ್ಲಿ ಇರ್ಲಿಲ್ಲ, ತುಳು ಲ್ಯಾಂಗ್ವೇಜ್ ಅಲ್ಲಿ. ಸೊ ಡ್ರಾಮಾ ಆಯ್ತು. ಒಂದು ಭಟ್ರು ಬರುವಾಗ ಅವ್ರ ಹತ್ರ ಒಂದು ಮಾಣಿ ಪಾತ್ರ ಅಂತ ಇರ್ತದೆ. ಸೊ ಅದು ಕೊಟ್ರು. ಅದು ಕೊಟ್ಟದ್ದಕ್ಕೆ ಆ ವೇದಿಕೆಗೆ ಹತ್ತಿದವ ನಾನು. ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಆ ಪಾತ್ರವನ್ನ ನಿರ್ವಹಿಸುವಾಗ ಮೇಘ ಮುರಾರಿ ಅಂತ ಡ್ರಾಮಾದ ಹೆಸರು ನನ್ನ ನೆನಪಿದೆ ಇವಾಗ್ಲೂ. ಅದಕ್ಕಿಂತ ಮೊದಲು ಮಾಡಿದ್ದೇನೆ, ಅದರ ಹೆಸರು ನೆನಪಿಲ್ಲ. ಬಟ್ ನನ್ನ ಜರ್ನಿ ಒಂದು ಟರ್ನಿಂಗ್ ಪಾಯಿಂಟ್ ಆದದ್ದು ಅಲ್ಲಿ. ಆ ಡ್ರಾಮಾ ಸುರೇಂದ್ರ ಕುಮಾರ್ ಕಲತ್ರಬಾದಿ ಅಂತ ದಿವಂಗತ ಅವರು, ಬಹುಶಃ ಅನೇಕ ಕಲಾವಿದರನ್ನು ಸೃಷ್ಟಿ ಮಾಡಿದಂತ ಬರಹಗಾರ. ಸೊ ಅವರ ನಾಟಕದಲ್ಲಿ ವೇದಿಕೆಗೆ ಬಂದೆ. ಮಾಣಿ ಪಾತ್ರ ಅದರಲ್ಲಿ ಇರಲಿಲ್ಲ, ಆದರೂ ಸೃಷ್ಟಿ ಮಾಡಿ ಕೊಟ್ಟರು. ಅಲ್ಲಿ ಏನಾಯ್ತು ಅಂತ ಹೇಳಿದರೆ, ಒಂದಷ್ಟು ಡೈಲಾಗ್ಸ್ಗಳನ್ನು ಹೇಳಿಕೊಟ್ಟಿದ್ರು ಅವರು. ಅಂದರೆ ಯಾವುದು ಡೈಲಾಗು ಬರಹಗಾರ ಬರೆದದಲ್ಲ. ಅಲ್ಲಿ ಸ್ಟೇಜ್ಗೆ ಹೋಗಿ ನಿಲ್ಲುವಾಗ ಆ ಡೈಲಾಗಲ್ಲಿ ಎಲ್ಲ ಮರ್ತೋಗಿದೆ ನನಗೆ. ಯಾಕಂತ ಹೇಳಿದ್ರೆ ಏಜ್ ಸಣ್ಣದು. ನನಗೇನು ಬಂದಿದೆ ಅಂತ ಹೇಳಿದ್ರೆ, ನಾಟಕ ಅನ್ನುವ ಭಾವನೆ ನನ್ನಲ್ಲಿ ಇರಲಿಲ್ಲ.
ನನಗೆ ಆ ಸನ್ನಿವೇಶ ನೋಡಿದಾಗ ಏನು ಬರ್ತದೆ ಅದನ್ನ ಹೇಳಿಬಿಡು ಅಂತ ಸಂದಿಗ್ಧ ಪರಿಸ್ಥಿತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಲ್ಲಿ ನಾನು ಏನು ಹೇಳಿದಂತೆ, ಮದುವೆದ್ದು ಫಂಕ್ಷನ್ಸ್ ನಡೀತಾ ಉಂಟು, ಮದುವೆ ನನ್ನ ತಂದೆಯನ್ನು ಪಾತ್ರ ಮಾಡಿದವರು ಮದುವೆ ಮಾಡ್ತಾ ಇದ್ದಾರೆ, ಭಟ್ರ ಪಾತ್ರದಲ್ಲಿ. ನನ್ಗೆ ಇದನ್ನೆಲ್ಲ ನೋಡುವಾಗ ನನ್ನದೇ ಒಂದು ಕಲ್ಪನೆ, ಅದೇ ವೇದಿಕೆಯಲ್ಲಿ ಅಲ್ಲೇ ನಾನು ಅವ್ರ ಹತ್ರ ಕೇಳೋದು, ಅಲ್ಲ ಅಪ್ಪ ಎಲ್ಲರಿಗೂ ಮದುವೆ ಮಾಡ್ತೀರಿ, ನನಗೆ ಯಾವಾಗ ಮದುವೆ ಮಾಡ್ತೀರಿ ಅಂತ. ಸೊ ಆ ಡೈಲಾಗ್ಸ್ ಅನ್ನೋದು ಬಹುಶಃ ಯಾವ್ದು ಬರಲಿಲ್ಲ. ಆಡಿಯನ್ಸ್ಗೆ ತುಂಬಾ ಖುಷಿ ಆಯ್ತು, ಇಷ್ಟು ಸಣ್ಣ ಮಗ ಏನ್ ಕೇಳ್ತಾನೆ. ಬಹುಶಃ ನನ್ನ ತಂದೆ ಪಾತ್ರ ಮಾಡಿದವರು ಗಲಿಬಿಲಿ, ಅವ್ರು ಏನ್ ಹೇಳ್ಬೇಕಂತ ಗೊತ್ತಿಲ್ಲ. ಅವರು ಮೊದಲೇ ಬಾರಿ ಅಭಿನಯ ಮಾಡ್ತಿದ್ರು. ಅಲ್ಲಿಂದ ಆರಂಭ ಆಯ್ತು. ಯಾವ ರೀತಿ ಆರಂಭ ಆಯ್ತು ಅಂತ ಹೇಳಿದ್ರೆ, ನೆಕ್ಸ್ಟ್ ಸೀನಲ್ಲಿ ಒಬ್ರು ವಿಲನ್ ಎಂಟ್ರಿ ಇತ್ತು. ಅವ್ರು ವಿಲನ್ ಎಂಟ್ರಿ ಆಗಿದ್ದಾರೆ, ತಟ್ಟೆ ನನ್ನ ಮೈಯೆಲ್ಲ ಒದ್ದೆ ಆಗಿ ನಾನು ಹೇಗ್ ನಿಂತಿದ್ದೇನೆ ತಟಸ್ಥ ಹಾಗೆ ಆ ಸೀನ್ ಎಂಡ್ ಆಗಿ ನಾನು ಹೊರಗಡೆ ಬಂದವ ಎಲ್ಲಿದ್ದೇನೆ ಅಂತ ನೋಡಿದ್ರೆ ನನ್ನ ಅಪ್ಪನ ಅಂಗಡಿಯಲ್ಲಿ ಹೋಗಿ ಕೂತಿದ್ದೇನೆ. ಅಂದ್ರೆ ಅಷ್ಟು ಭಯ ಆಯ್ತು. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು. ಬಹುಶಃ ನನಗೆ ಗೊತ್ತಿದ್ದ ಪ್ರಕಾರ ಅಲ್ಲಿಂದ ಸ್ಟಾರ್ಟ್ ಆದ ನನ್ನ ಜರ್ನಿ ಇಲ್ಲಿಯವರೆಗೂ ಪ್ರತಿ ವರ್ಷ ಒಂದಾದ್ರೂ ನಾಟಕ ಮಾಡ್ತಲೇ ಇದ್ದೇನೆ. ಸುಮಾರು 16ರಿಂದ 17 ವರ್ಷ ಮೇಲೆ ಹೋಯ್ತು ಅಂತ. ಅದರಲ್ಲಿ ಮತ್ತೆ ಬೇರೆ ಬೇರೆ ಕ್ಷೇತ್ರಕ್ಕೆ ಕಾಲಿಡ್ತಾ ಬಂದೆ. ಅಲ್ಲಿಂದ ನಾಟಕದಿಂದ ರಚನೆ ಆಗಿರ್ಲಿ, ಅಭಿನಯ ಆಗಿರ್ಲಿ, ನಿರ್ದೇಶನ ಆಗಿರ್ಲಿ, ಅನಿವಾರ್ಯ ಕಾರಣದಿಂದ ಸಂಗೀತದ ಹಿನ್ನೆಲೆ ಸಂಗೀತ ಆಗಿರ್ಲಿ, ಅದ ನಂತರ ಇತ್ತೀಚೆಗೆ ಅಂತೂ ನಿರೂಪಣೆಯಲ್ಲಿ ತುಂಬಾ ಬ್ಯುಸಿಯಾಗಿ ಹೋಗಿಬಿಟ್ಟೆ. ಎಲ್ಲ ಕ್ಷೇತ್ರಕ್ಕೂ ಒಂದಷ್ಟು ಬಂದಿದ್ದೇನೆ. ಇದರ ನಂತರ ತುಂಬಾ ಗುರುಗಳಿದ್ದಾರೆ, ನನಗೆ ತುಂಬಾ ಜನ ಗುರುಗಳಿದ್ದಾರೆ, ತುಂಬಾ ಸಂಘ ಸಂಸ್ಥೆಯವರಿದ್ದಾರೆ. ಮೊದಲ ಗುರು ಅಂತ ಹೇಳಿದ್ರೆ ಯುವಚೇತನ ಯುವಕ ಸಂಘ ಅನ್ನುವಂಥದ್ದನ್ನ ನಾನು ಒಪ್ಪಿಕೊಳ್ಬಹುದು. ಹಾಗೆ ಆರಂಭ ಆಯ್ತು. ಬಹುಶಃ ಎಳವೆಯಲ್ಲೇ ಪ್ರಾರಂಭಿಸಿದ ಕಾರಣ ನೀವು ಹೇಳಿದ್ರಿ ನಿಮ್ಮ ತಾಯಿ ಹೋಗಿ ಅವ್ರ ಹತ್ರ ಕೇಳಿದ್ರು. ತಂದೆ ತಾಯಿಯರ ಸಪೋರ್ಟ್ ತುಂಬಾ ಇದೆ. ಈಗ ಇಷ್ಟು ವರ್ಷವೂ ನೀವು ಒಂದು ಕಲೆಯಲ್ಲಿ ತೊಡಗಿಸ್ಕೊಳ್ಬೇಕು ಅಂದ್ರೆ ಖಂಡಿತವಾಗಿ ಮನೆಯವರ ಸಪೋರ್ಟ್ ಬೇಕು. ಈಗ ನಿಮ್ಮ ಮನೆಯ ಸಪೋರ್ಟ್ ಹೇಗಿದೆ? ಆಗದಿಂದ ಈಗ ಕೂಡ ಅವರು ನೀವು ಬೆಳೆದದನ್ನ ತುಂಬಾ ಹತ್ತಿರದಿಂದ ನೋಡಿಕೊಂಡು ಬಂದಿರ್ತಾರೆ. ನಿಮ್ಮ ಖುಷಿ ಆಗಿರ್ಬಹುದು, ಬೇಸರ ಆಗಿರ್ಬಹುದು, ಎಲ್ಲವನ್ನ ಅವ್ರು ಕಂಡಿರ್ತಾರೆ. ಸೊ ಹೇಗೆ ಅದನ್ನ ಖುಷಿ ಪಡ್ತಾರೆ ನಿಮ್ಮ ಮನೆಯಲ್ಲಿ? ಆಕ್ಚುಲಿ ನಮ್ಮ ಮನೆಯಲ್ಲಿ ಮೊದ್ಲು ಇದ್ದದ್ದು ನಾನು, ಅಮ್ಮ, ಅಪ್ಪ, ಅಕ್ಕ, ಇಬ್ರು ಮಕ್ಕಳು, ತಂದೆ ತಾಯಿ ಅಂತ. ಹೌದು. ಸೊ 4 ಜನ ಇದ್ವಿ. ಆವಾಗ ಹೇಗೆ ಸಪೋರ್ಟ್ ಮಾಡ್ತಿದ್ರೆ ಅಂದ್ರೆ ಸಣ್ಣ ಸಣ್ಣ ಪಾತ್ರಗಳು ಇರ್ತಿತ್ತು. ನಾನು ಎಂಟ್ರಿ ಕೊಟ್ಟದ್ದು ಹೇಳಿದೆ, ಒಂದು ಬಾಲಕನ ಪಾತ್ರದಲ್ಲಿ ಎಂಟ್ರಿ ಕೊಟ್ಟೆ. ಅದ ನಂತರ ಒಂದು 2 ವರ್ಷ ಹಾಸ್ಯ ಪಾತ್ರಗಳನ್ನು ನಿರ್ವಹಿಸಿದೆ. ಅಲ್ಲಿಂದ ನನ್ನ ಚೇಂಜ್ ಆಯಿತು, ರೋಲ್ ಚೇಂಜ್ ಆಯಿತು. ನನಗೊಂದು ಲೇಡಿ ರೋಲನ್ನು ಕೊಟ್ಟರು. ಬಹುಶಃ ಆ ಲೇಡಿ ರೋಲಲ್ಲಿ ನಾನು ಎಂಟ್ರಿ ಮತ್ತೊಂದು ದೊಡ್ಡ ಮಟ್ಟದ ಪಾತ್ರಕ್ಕೆ ಕೊಟ್ಟರು. ಆವಾಗೆಲ್ಲ ಪರದೆ ನಾಟಕ ನಡೀತಿತ್ತು. ಸುಮಾರು 24ರಿಂದ 28 ಸೀನ್ಗಳು ಇರ್ತಾ ಇತ್ತು. ನಾನು ಮಾಡಿದಂಥ ಪಾತ್ರದಲ್ಲಿ ಸುಮಾರು 20 ಸೀನಿಗಿಂತಲೂ ಮೇಲೆ ಇತ್ತು ಆವಾಗ. ಆ ಥರದ ಡ್ರಾಮಾಗಳು ಆ ಸಣ್ಣ ಏಜಿನಲ್ಲಿ ತಕ್ಕ ಮಟ್ಟಿಗೆ ಬೆಳೆದಿದ್ದೆ. ಆವಾಗ ಬಾಯಟ್ ಹೊಡೆದು ಲೇಡಿ ಪಾತ್ರವನ್ನು ನಿರ್ವಹಿಸಿದ್ದೆ. ಬಹುಶಃ ಅಲ್ಲಿ ನಿರ್ವಹಿಸ್ಲಿಕ್ಕೆ ಆರಂಭ ಆದ ಲೇಡಿ ಪಾತ್ರ, ಅಲ್ಲಿ ಜನರು ನನ್ನನ್ನು ಒಪ್ಪಿಕೊಂಡ್ರು ಅದರಲ್ಲಿ. ಅದಾದ ನಂತರ ಆ ಲೇಡಿ ಪಾತ್ರದಿಂದ ಹೊರಗೆ ಬರೋದು ದೊಡ್ಡ ಸಾಹಸ ಆಯ್ತು. ಯಾಕಂತ ಹೇಳಿದ್ರೆ ನನಗೆ ಈ ರೋಲ್ ಬೇಡ ಅಂತ ಹೇಳಿದ್ದು ನನ್ನ ನಿರ್ದೇಶಕರು, ನನ್ನ ಸಂಘದವರು ಅಥವಾ ನನ್ನನ್ನು ಕರೀತಿದ್ದಂಥ ಅಭಿಮಾನಿಗಳು, ಇಲ್ಲ ನೀನು ಹುಡುಗಿ ಪಾತ್ರವನ್ನೇ ಮಾಡಬೇಕು, ಚಂದ ಆಗ್ತಿತ್ತು ಅಂತ. ಸೊ ನಿಮ್ಮ ಕಾನ್ಸೆಪ್ಟಿಗೆ ಬರ್ತೀನಿ. ಹುಡುಗಿ ಪಾತ್ರ ಚಂದ ಆಗ್ತಿತ್ತು ಅಂತ ಹೇಳಿದ್ರೆ ಹುಡುಗಿ ಪಾತ್ರ ನಿರ್ವಹಿಸೋದು ಒಬ್ಬ ಹುಡುಗನಾದವನಿಗೆ ಅಷ್ಟು ಕಷ್ಟ ಅಲ್ಲ, ಕಷ್ಟ ಇದೆ. ಒಂದಷ್ಟು ಡ್ರೆಸ್ ಬೇಕು, ಒಂದಷ್ಟು ಮೆಟೀರಿಯಲ್ಸ್ ಬೇಕು, ಬಾಡಿ ಲ್ಯಾಂಗ್ವೇಜ್ ಹೌದು. ಅಭಿನಯ ಅನ್ನೋದು ಸೆಕೆಂಡರಿ, ಬಟ್ ಅದಕ್ಕೆ ಆಗುವಂತ ತಯಾರಿ ಮುಂಚಿನದಾಗಿಲ್ಲ. ಇದು ಮಾಡಬೇಕಾದ್ರೆ ನನ್ನ ಅಮ್ಮನೇ ಮಾಡಬೇಕು. ಬೇರೆಯವ್ರ ಹತ್ರ ಕೇಳುವಷ್ಟು ಒಂಥರ ನಾಚಿಕೆ ಆಗ್ತಾ ಇತ್ತು. ಬಟ್ ಅಮ್ಮನ ಹತ್ರ ಕೇಳೋದಕ್ಕೆ ಏನು ಅಂಜಿಕೆ ಇರ್ಲಿಲ್ಲ. ಅಮ್ಮ ನಂದು ಟೈಲರಿಂಗ್ ಮಾಡೋದ್ರಿಂದಾಗಿ ಇದ್ದ ಬದ್ದ ಸೀರೆಯನ್ನೆಲ್ಲ ಆಫ್ ಸಾರಿ ಮಾಡಿ ಕೊಟ್ರು. ದೊಡ್ಡ ಸೀರೆಯನ್ನು ಉಡುವಷ್ಟು ಇದಿಲ್ಲ ನನಗೆ, ನಾಲೆಜ್ ಇರ್ಲಿಲ್ಲ. ಆಫ್ ಸಾರಿ ಮಾಡಿ ಕೊಟ್ರು. ಅದೆಷ್ಟು ಸಾರಿಯನ್ನು ಆಫ್ ಸಾರಿ ಮಾಡಿ ಕೊಟ್ಟಿದ್ದಾರೆ ಗೊತ್ತಿಲ್ಲ ನನಗೆ ಅಮ್ಮ. ಅಂತ ಕಳೆದ ವರ್ಷದವರೆಗೂ ಇತ್ತು. ಮೊನ್ನೆ ಸ್ವಲ್ಪ ನಮ್ದು ಆಲ್ಟ್ರೇಷನ್ ಆದಾಗ ಎಲ್ಲ ಮಕ್ಳಿಗೆ ಕೊಟ್ಟು ಬಿಟ್ಟಿದ್ದಾರೆ ಅಮ್ಮ. ಕಳೆದ ವರ್ಷದವರೆಗೂ ಇತ್ತು. ನನ್ಗೆ ಗೊತ್ತಿದ್ದಾಗ ಒಂದು 40-50 ಸಾರಿಗಿಂತಲೂ ಮೇಲೆ ಸಾರಿದ್ದು ಆಫ್ ಸಾರಿ ಎಲ್ಲ ಮಾಡಿ ಕೊಟ್ಟು, ಅದಕ್ಕೆ ಒಂದು ಅಕ್ಕನ ಚೂಡಿದಾರದ್ದು ವೇಲ್ ಹಾಕಿ ಒಂದಷ್ಟು ಚಂದ ಮಾಡಿ ರೆಡಿ ಮಾಡಿ ಕೊಡ್ತಾ ಇದ್ರು. ಇದೆಲ್ಲ ಮಾಡ್ತಾ ಇದ್ದದ ಅಮ್ಮ. ಒಂದು ಹೇಳ್ತೇನೆ, ಇವತ್ತಿಗೂ ನನ್ನ ರಂಗಭೂಮಿ ಪಯಣ ಒಂದೊಂದು ತರ ಆಗಿ ಒಂದೊಂದು ವೇರಿಯೇಷನ್ ಅಲ್ಲಿ ಹೋಗಿದ್ದೇನೆ. ನಾನು ಬೇರೆ ಬೇರೆ ಕ್ಷೇತ್ರಕ್ಕೆ ಹೋಗಿ ಒಂದೊಂದರಲ್ಲಿ ಹೋಗಿದ್ದೇನೆ. ಇವತ್ತಿಗೂ ನಾನು ಒಂದು ನಾಟಕ ಇದೆ ಅಂತ ಹೇಳಿದ್ರೆ ನನ್ನ ವೃತ್ತಿಗೂ ಪ್ರವೃತ್ತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ನಾನು ನೃತ್ಯನ ಮುಗಿಸಿ ಮನೆಗೆ ಹೋಗ್ಬೇಕಾದ್ರೆ ಹೆಚ್ಚು ಕಡಿಮೆ ನನ್ನ ಮನೆ ಬಜಗೋಳಿಯ ಪರಪಾಡಿ ಅನ್ನುವಂಥದ್ದು. ಇಲ್ಲಿಂದ ಅಲ್ಲಿಗೆ ಹೆಚ್ಚು ಕಡಿಮೆ 50ರಿಂದ 60 ಕಿಲೋಮೀಟರ್ ಇದೆ. ನಾನು 2 ಅವರ್ ಜರ್ನಿ ಮಾಡಿ ಮನೆಗೆ ರೀಚ್ ಆಗಬೇಕು. ನಾಟಕ ಹೋಗ್ಬೇಕಾದ್ರೆ ತುಂಬಾ ಕಷ್ಟ ಇದೆ. ಅಂಥ ಸಂದರ್ಭದಲ್ಲಿ ನನ್ನ ಬ್ಯಾಗ್ ಸೀನ್ ಬೈ ಸೀನ್ ಡ್ರೆಸ್ ರೆಡಿ ಆಗುವುದಂತಿದ್ರೆ ಅದು ನನ್ನ ತಾಯಿಯಿಂದ. ತಂದೆ ಹೇಗಂತ ಹೇಳಿದ್ರೆ ಯಾವುದಕ್ಕೂ ನನಗೆ ನಾ ಹೇಳೋದಿಲ್ಲ, ನೋ ಹೇಳೋದಿಲ್ಲ. ಯಾವುದಕ್ಕೂ ಹೋದ್ರೂ ಖುಷಿ ಪಡ್ತಾರೆ, ಅವರಿಗೂ ಖುಷಿ ಇದೆ. ಯಾಕಂತ ಹೇಳಿದ್ರೆ ನನ್ನ ಜೀವನದಲ್ಲಿ ಬೇರೆ ಬೇರೆ ತರ ಆದದ್ರಲ್ಲಿ ಏನಂತ ಹೇಳಿದ್ರೆ, ಮೊದಲು ನನ್ನನ್ನು
ಅಭಿನಯಕ್ಕೆ ಹೋಗುವಾಗ ನನ್ನ ತಂದೆ ಅಂಗಡಿ ಇದೆ, ಶೆಟ್ರ ಮಗ ಅಂತ ಪರಿಚಯ ಮಾಡ್ತಾ ಇದ್ರು. ಕ್ರಮೇಣ ಏನಾಯ್ತು ಅಂತ ಹೇಳಿದ್ರೆ ನನ್ನ ಹೆಸರು ಬಂತು, ಅವರ ಅಪ್ಪ ಅವರ ತಂದೆ ಅಂತ ಹೇಳುವಾಗ. ಸೊ ಬೇರೆ ಬೇರೆ ಕ್ಷೇತ್ರಕ್ಕೆ ಹೋದಾಗ ಬೇರೆ ಬೇರೆ ರೀತಿಯಲ್ಲಿ ಹೆಸರಾಗಿ ಈಗ ಒಂದು ಮಟ್ಟಿಗೆ ನನ್ನ ಪರಿಚಯದವರೆಲ್ಲ ನನ್ನ ತಂದೆ ಅಂತ ನನ್ನ ಹೆಸರು ಹೇಳ್ತಾರೆ, ಬಹುಶಃ ಅವ್ರ ಪರಿಚಯದವರೆಲ್ಲ ಅವರ ಮಗ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಅವ್ರದ್ದು ಒಂದು ಜೀವನ ಇದೆ, ಅವರು ಒಂಥರ ಜೀವನವನ್ನು ಕಟ್ಟಿಕೊಂಡು ಬಂದವರು, ಕಷ್ಟಪಟ್ಟು ಜೀವನವನ್ನು ಕಟ್ಟಿದವರು. ಬಹುಶಃ ನಾನು ಇಷ್ಟಪಟ್ಟ ಈ ಬದುಕಿಗೆ ಕಷ್ಟಪಟ್ಟವರು ಅಂತ ಇದ್ರೆ ನನ್ನ ತಂದೆ ತಾಯಿ. ಹಾಗಾಗಿ ಹೀಗೆ ಸಾಗಿತ್ತು. ಮನೆಯಲ್ಲಿ ಎಲ್ಲದಕ್ಕೂ ಸಪೋರ್ಟ್, ಅಕ್ಕನಿಂದ ಹಿಡಿದು, ಅಕ್ಕ ಅಂದ್ರೆ ಸೆಕೆಂಡ್ ಮದರ್ ನಾನು. ಯಾಕಂತ ಹೇಳಿದ್ರೆ ಕಲೆ ಜೀವನಕ್ಕೆ ಅವರು ಅದ್ಭುತವಾಗಿ ಸಪೋರ್ಟ್ ಮಾಡ್ತಾರೆ, ಅಕ್ಕ ಆಗ್ಲಿ ಬಾವ ಆಗ್ಲಿ ಎಲ್ಲರೂ. ಅದರ ಜೊತೆಗೆ ನನ್ನನ್ನು ತುಂಬ ಪ್ರೀತಿ ಮಾಡ್ತಾರೆ ಅವರು, ಎಲ್ಲಿ ಹೋದರೂ ಪ್ರೀತಿ ಮಾಡ್ತಾರೆ. ಇವತ್ತಿಗೂ ನನ್ನ ಬರ್ತ್ಡೇ ಆಗ್ತದೆ ಅಂತ ಹೇಳಿದ್ರೆ ಇವತ್ತಿಗೂ ಒಂದು ಶರ್ಟ್ ಅನ್ನು ಹಿಡ್ಕೊಂಡು ಬಂದು ನನ್ನ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾರೆ. ಸಣ್ಣದಿರುವಾಗ ಪೆನ್ ರಬ್ಬರ್ ಕೊಟ್ಟ ಗಿಫ್ಟ್ ಇಂದ ಹಿಡಿದು ಇವತ್ತು ಶರ್ಟಿನವರೆಗೂ ಸೇಮ್ ಪ್ರೀತಿ ಇದೆ. ಖಂಡಿತ ಸೆಕೆಂಡ್ ಮದರ್ ಅಂದ್ರೆ ಅವರಿಗೂ ಕೂಡ ನೀವು ಮಗುವಾಗಿ ಈಗಲೂ ಕೂಡ ಮಗುವಾಗಿ ತುಂಬಾ ಪ್ರೀತಿ ಮಾಡ್ತಾರೆ. ಹಾಗೆ ಮನೇಲಿ ಸಪೋರ್ಟ್ ಇದೆ ತುಂಬಾ ರೀತಿಯಲ್ಲಿ. ಮನೆಯಲ್ಲಿ ಸಪೋರ್ಟ್ ಕೇಳಿದೆ. ಇನ್ನು ನೀವು ವರ್ಕ್ ನೀವು ಹೇಳಿದ್ರಿ ವೃತ್ತಿಗೂ ಪ್ರವೃತ್ತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಅಂತ. ಸೊ ಕೆಲವೊಮ್ಮೆ ನೀವು ಇದು ನಾಟಕಕ್ಕೆ ಹೋಗುವಾಗ ಅಥವಾ ನಿಮ್ಮ ನಿರೂಪಣೆಗಾಗಿರಬಹುದು, ಬೇರೆ ಬೇರೆ ಕೆಲಸಗಳ ಕಲಾಕ್ಷೇತ್ರದಲ್ಲಿ ತೊಡಗಿಸಿಕೊಂಡಾಗ ವೃತ್ತಿಗೆ ಒಂದಷ್ಟು ಟೈಮ್ ಆಚೀಚೆ ಆಗಬಹುದು. ನಿಮ್ಮ ಕೊಲೀಗ್ಸ್ ಎಲ್ಲ ಹೇಗೆ ಆಗ ಸಪೋರ್ಟ್ ಮಾಡ್ತಾರೆ? ಅಥವಾ ನೀವು ತುಂಬಾ ಎಷ್ಟು ಮೇಂಟೈನ್ ಮಾಡಿದ್ರು ಕೂಡ ಒಂದಷ್ಟು ದಿನ ಕೆಲವರ ಹೆಲ್ಪ್ ಬೇಕಾಗ್ತದೆ, ಕಲೀಗ್ಸ್ ಇದ್ದು ಅಥವಾ ಅವರ ಒಂದು ಸಜೆಷನ್ಸ್ ಬೇಕಾಗ್ತದೆ, ಅವರು ಹೇಗೆ ಸಪೋರ್ಟ್ ಮಾಡ್ತಾರೆ? ಒಂದು ಬಾಂಧವ್ಯ ಅನ್ನೋದೊಂದು ಇರ್ತದೆ. ಹೇಗಂತ ಹೇಳಿದ್ರೆ ಬಹುಶಃ ನೀವು ಕೇಳಿದಾಗ ನನಗೀಗ ನೆನಪಾಗ್ತಾ ಉಂಟು, ನಾನು ನಿರೂಪಣೆಗೆ ಮೊದಲು ಅಪರೂಪಕ್ಕೆ ಮಾಡ್ತಾ ಇದ್ದೆ. ಬಹುಶಃ ಒಂದು ನಿರೂಪಣೆಯಲ್ಲಿ ಈಗ ಈ ರೀತಿಯಾಗಿ ಸುಮಾರಷ್ಟು, ಬಹುಶಃ ನಾನು 2 ತಿಂಗಳಲ್ಲಿ 25ಕ್ಕೂ ಮೇಲ್ ಪ್ರೋಗ್ರಾಮ್ ಅನ್ನ ನಿರೂಪಣೆ ಮಾಡಿದೆ ಇತ್ತೀಚೆಗೆ. ಅಷ್ಟು ಮಾಡಬೇಕಾದ್ರೆ ಅಂದ್ರೆ ಒಂದೇ ಸಂಘದಲ್ಲಿ ಈ ತರ ಚಾನಲ್ ಅಲ್ಲಿ ಇದ್ರೆ ಬೇರೆ ವಿಷಯ, ಬೇರೆ ಬೇರೆ ಕಡೆ ಹೋಗಿ ಮಾಡಬೇಕಾದ್ರೆ ಅದಕ್ಕೆ ಕಾರಣ ಅಂತ ಹೇಳಿದ್ರೆ ನನ್ನ ಸಹೋದ್ಯೋಗಿ. ನಾನೇನು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಬ್ರಹ್ಮಾವರ ತಾಲೂಕಲ್ಲಿ, ಸೇಮ್ ನನ್ನ ಡೆಸಿಗ್ನೇಷನ್ ಅಲ್ಲಿ ಮಂಜುನಾಥ್ ಗಾಣಿಗರ್ ಅಂತ ಇದ್ದಾರೆ, ಅತ್ಯುತ್ತಮ ನಿರೂಪಕ. ಬಹುಶಃ ಅವರು ನಿರೂಪಣೆಗೂ ನನ್ನ ನಿರೂಪಣೆಗೂ ಅಜಗಜಾಂತರ ಇದೆ. ಯಾಕಂತ ಹೇಳಿದ್ರೆ ಅವರು ಬಳಸುವಂತ ಸಾಹಿತ್ಯಗಳು ಅಷ್ಟು ಪ್ರಬುದ್ಧತೆಯಿಂದ ಕೂಡಿರ್ತದೆ. ನನ್ನದು ಸ್ವಲ್ಪ ವೇರಿಯೇಷನ್ಸ್ ಎಲ್ಲ ಬೇರೆ ಬೇರೆ ರೀತಿ ಇರ್ತದೆ. ಅವ್ರದ್ದೊಂದು ರೀತಿ ಬೇರೆ, ಅವರದೊಂದು ರೀತಿ ಬೇರೆ, ನನ್ನೊಂದು ರೀತಿ ಬೇರೆ. ಬಟ್ ಒಂದು ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ನಮ್ದೊಂದು ಯೂನಿಯನ್ ಇದೆ, ಯೂನಿಯನ್ ಅಲ್ಲಿ ಅವ್ರು ಮಂಜುನಾಥ್ ಗಾಣಿಗರ್ ಪ್ರೆಸಿಡೆಂಟ್ ಆಗಿದ್ರು. ಸೊ ಅವರು ನಿರೂಪಣೆ ಮಾಡ್ಲಿಕ್ಕೆ ಆಗುದಿಲ್ಲ. ಅಂತ ಸಂದರ್ಭದಲ್ಲಿ ನಿರೂಪಣೆ ನೀನ್ ಮಾಡ್ಬೇಕು ಮಗ ಅಂತ ಹೇಳಿದ್ರು. ನಾವು ಜಾಸ್ತಿ ಕನ್ನಡದಲ್ಲೇ ಮಾತಾಡೋದು, ಅವ್ರು ಬ್ರಹ್ಮಾವರದವ್ರು, ಊರು ಅವ್ರದ್ದು ಬೈಂದೂರು ಸೈಡ್. ನೀನ್ ಮಾಡ್ಬೇಕಂದಾಗ ನಾನು ಫಸ್ಟ್ ಒಪ್ಪಿಕೊಳ್ಳಿಲ್ಲ. ನಾನು ಯಾವುದಕ್ಕೂ ಒಪ್ಪಿಕೊಳ್ಬೇಕಾದ್ರೆ ಸುಮಾರು ಆಲೋಚನೆ ಮಾಡ್ತೇನೆ, ಒಪ್ಪಿಕೊಳ್ಳಿಲ್ಲ. ಇಲ್ಲ ನೀನೇ ಮಾಡಬೇಕು ಅಂತೇಳಿ. ಮತ್ತೆ ನಮ್ಮವರೇ ಎಲ್ಲ ಸೇರಿ ಕಾರ್ಯಕ್ರಮ ಮಾಡಿದ್ರಿಂದಾಗಿ ಸುಮಾರಷ್ಟು ಖರ್ಚಾಗಿದೆ. ಅವ್ರು ಹೇಳಿದ್ರು, ನೋಡು ಮಗ, ನಾವು ಇಷ್ಟು ಖರ್ಚು ಮಾಡಿದ್ದೇವೆ, ಇಷ್ಟು ಎಫರ್ಟ್ ಹಾಕಿದ್ದೇವೆ, ಏನಾದ್ರೂ ಚೂರು ನೆಗೆಟಿವ್ ಆದ್ರೆ ಸಮಸ್ಯೆ ಆಗ್ತದೆ, ನೀನು ಮಾಡಿ ಕೊಡಬೇಕು ಅಂತ. ನನ್ನ ಮೇಲೆ ಅಷ್ಟು ವಿಶ್ವಾಸ ಇಲ್ವ ಅಂತ ಹೇಳಿದೆ. ಸರಿ ಮಂಜಣ್ಣ ನಾನು ಮಾಡ್ತೀನಿ ಅಂತ ಹೇಳಿದೆ. ಬಹುಶಃ ಅವತ್ತು ನಿರೂಪಣೆಯಲ್ಲಿ ನನ್ನನ್ನು ಸುಮಾರು ಜನ ರಿಸೀವ್ ಮಾಡಿದ್ರು. ಅಲ್ಲಿಂದ ಅನಿಸಿತು ನಿರೂಪಣೆ ಆಗ್ತದೆ ಅಂತ. ಅವ್ರು ಏನು ಮಾಡಿದ್ರು, ಮಗ ನೀನು ನಿರೂಪಣೆ ಮಾಡಬೇಕು ಅಂತೇಳಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇನ್ನೊಂದು ಅವಕಾಶವನ್ನು ನನಗೆ ಕೊಟ್ಟರು. ಅಲ್ಲೂ ಒಂದು ನಿರೂಪಣೆ ಮಾಡಿದೆ. ಮತ್ತು ನಾನು ಬಹುಶಃ ಈ ಡಿಪಾರ್ಟ್ಮೆಂಟ್ ಉಡುಪಿ ಬಂದು 4 ವರ್ಷ ತನಕ ಆಗ್ತಾ ಬಂತು. ನಾನು ಒಂದು ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದವನಲ್ಲ, ಮತ್ತು ಎಲ್ಲೂ ನಾನು ನಿರೂಪಣೆ ಮಾಡುವವನಂತ ಹೇಳಿಕೊಂಡವನಲ್ಲ. ಬಟ್ ಈ ಸಂದರ್ಭದಲ್ಲಿ ಎಲ್ಲರಿಗೂ ಗೊತ್ತಾಯ್ತು ನಾನು ನಿರೂಪಣೆ ಮಾಡೋದಂತ. ಬಹುಶಃ ಆ ಕಾರ್ಯಕ್ರಮದಿಂದ ಆರಂಭ ಆಯಿತು. ಇಲ್ಲಿ ಡಿಪಾರ್ಟ್ಮೆಂಟಲ್ಲಿ ಅಫಿಷಿಯಲ್ ನಿರೂಪಣೆಗೂ ಸಾಂಸ್ಕೃತಿಕ ಕಾರ್ಯಕ್ರಮದ ನಿರೂಪಣೆಗೂ ವ್ಯತ್ಯಾಸ ಇದೆ. ಅದರಲ್ಲಿ ನಾನು ಪಕ್ಕ ಇದ್ದೆ, ಸ್ವಲ್ಪ ಮಟ್ಟಿಗೆ ಇದ್ದೆ. ಇದರಲ್ಲಿ ಅಷ್ಟರ ಮಟ್ಟಿಗೆ ಇರಲಿಲ್ಲ. ಇದರಲ್ಲಿ A to Z ಹೇಳಿಕೊಟ್ಟವರು ಮಂಜುನಾಥ್ ಗಾಣಿಗರು. ಸೊ ಅವರಿಂದ ನನ್ನ ನಿರೂಪಣೆ ಒಂಥರ ಇನ್ನೊಂದು ಶೈಲಿಗೆ ಎಂಟ್ರಿ ಕೊಟ್ಟಿತ್ತು. ಅದಾದ ನಂತರ ಅವ್ರು ಆ ಥರ ಸಪೋರ್ಟ್ ಮಾಡಿದರೆ, ಆಫೀಸ್ನಲ್ಲಿ ಅಂತೂ ಹೇಳೋದೇ ಬೇಡ, ನನ್ನನ್ನು ಈಗಲೂ ಎಲ್ಲರೂ ಪರಿಚಯ ಇದೆ ಅಂತ ಹೇಳಿದರೆ ಒಂದು ಈ ಕಲಾ ಜೀವನವೇ. ಅವ್ರು ಹೇಗಂತ ಹೇಳಿದರೆ, ನನಗೆ ಒಂದಷ್ಟು ನನ್ನ ಉಡುಪಿ ತಾಲೂಕು ಬರ್ತದೆ, ಹಾಗೆ ಎಲ್ಲರೂ ಇದ್ದಾರೆ, ಒಂದಷ್ಟು ಜನ ಸ್ಟಾಫ್ಸ್ ಇದ್ದಾರೆ. ಬಹುಶಃ ನಾನು ಅವ್ರಿಗೆ ಅಣ್ಣನೂ ಅಲ್ಲ, ತಮ್ಮನೂ ಅಲ್ಲ, ಸಂಬಂಧಿಕನೂ ಅಲ್ಲ, ಏನೂ ಅಲ್ಲ. ಏನಾದರೂ ನಾನೊಂದು ಹೊಸತನವನ್ನು ಮಾಡಿದರೆ, ಹೊಸ ಪ್ರೋಗ್ರಾಮನ್ನು ಮಾಡಿದರೆ, ಒಂದು ನಾನು ಅದಕ್ಕೆ ನನ್ನ ಫ್ರೆಂಡ್ಸ್ ಅದನ್ನು ಎಡಿಟ್ ಮಾಡಿ ಎಲ್ಲ ಕೊಡ್ತಾರೆ, ಅದನ್ನು ನಾನು ಸ್ಟೇಟಸ್ಗೆ ಹಾಕಿದರೆ ಅವರೆಲ್ಲ ಸ್ಟೇಟಸ್ ಹಾಕ್ತಾರೆ. ಸಪೋರ್ಟ್ ಅವರಿಗೆ ಏನು ಬೆನಿಫಿಟ್ ಇಲ್ಲ, ನಾನು ಯಾರ ಅವ್ರು ಯಾರ ಎಲ್ಲ ಅವರಿಗೆ. ಹೌದು, ಏನು ನನಗೆ ಅನಿಸ್ತದೆ, ನಮ್ಮಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಬೇರೆ ಬೇರೆ ಡೆಸಿಗ್ನೇಷನ್ ಇರ್ತದೆ. ಗ್ರೂಪ್ ಡಿ ಅಂತ ಗ್ರೂಪ್ ಡಿ ಕ್ಲೀನಿಂಗ್ ಮಾಡುವವರು ಇರ್ತಾರೆ, ಅದಂತರ ಆಶಾ ಕಾರ್ಯಕರ್ತೆಯವರು ಅಂತ ಇರ್ತಾರೆ, ಸಿಸ್ಟರ್ಸ್ ಇರ್ತಾರೆ, ಬೇರೆ ಬೇರೆ ಡೆಸಿಗ್ನೇಷನ್ ಡಾಕ್ಟರ್ಸ್ ಅವರೆಲ್ಲರೂ ಇರ್ತಾರೆ. ನಂಗೆ ಖುಷಿ ಏನಂತ ಹೇಳಿದ್ರೆ, ಎಲ್ಲರೂ ನಂದೊಂದು ಸ್ಟೇಟಸ್ ಹಾಕಿರು ಅಂತ ಹೇಳಿದ್ರೆ ಎಲ್ಲರೂ ಸಪೋರ್ಟ್. ನಾನು ಏನು ಅವ್ರಿಗೆ ಗಿಫ್ಟ್ ಕೊಡ್ಲಿಲ್ಲ, ನಾನು
ಏನ್ ಅವ್ರಿಂದ ಏನ್ ಆದ್ರೆ ಎಲ್ರು ನಿಮ್ಮನ್ನು ನೀವಿರೋದು ಅವರಿಗೊಂದು ಹೆಮ್ಮೆ, ಅವರಿಗೊಂದು ಖುಷಿ ಪಟ್ರು. ಮತ್ತೆ ಅದ್ರಲ್ಲಿ ಸುಮಾರಷ್ಟು ಮಂದಿ ಜನ ಅವ್ರ ಮಗಳ ಬರ್ತ್ಡೇಗೆ ನನ್ ಬರ್ಬೇಕು ಅಂತ ಹೇಳಿ ನನ್ನನ್ನ ಆಂಕರಿಂಗ್ ಕರೆಯೋದು. ಈ ತರ ಒಟ್ಟು ಹೇಳ್ಬೇಕಂತ ಹೇಳಿದ್ರೆ ನನ್ನ ಆಫೀಸ್ ಅಂತೂ ನನ್ನ ಒಂದು ಮನೆ, ಎರಡನೇ ಮನೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಆಫೀಸಲ್ಲಿ ಬಾಯ್ಸ್ ಇದ್ದಾರೆ, ಗರ್ಲ್ಸ್ ಇದ್ದಾರೆ. ಬಹುಶಃ ನನ್ನ ಹೆಸರು ಹೇಳಿದ್ರೆ ತಪ್ಪಾಗ್ತದೆ. ಅವರೆಲ್ಲ ಎಂತ ತಮ್ಮನ ಪ್ರೀತಿ ಕೊಡ್ತಾರೆ, ದೊಡ್ಡವರೆಲ್ಲ ತಮ್ಮನ ಪ್ರೀತಿ ಕೊಡ್ತಾರೆ, ಮತ್ತೆ ತುಂಬಾ ಹಿರಿಯರು ಮಗನಾಗಿ ನೋಡ್ಕೊಳ್ತಾರೆ. ಇಲ್ಲ, ಅದರ ಜೊತೆಗೆ ನಂದು TB ಆಫೀಸರ್, ನಾನು TB ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋದು. ಡಾಕ್ಟರ್ ಚಿದಾನಂದ ಸಂಜೆ ಅಶ್ವಿ ಅಂತ, ಹಾಸನದವರು ಅವ್ರು ಮೂಲತಃ. ಅವರು ಹಾಗೆ ನಾನು ಈ ವಿಷಯವನ್ನು ಹೇಳಲಿಲ್ಲ ಅಂತ ಹೇಳಿದೆ ಅಲ್ಲ, ನಂಗೊಂಥರ ಭಯ ಆಯಿತು, ಎಲ್ಲಿ ನಮ್ಮ ಇದನ್ನೆಲ್ಲ ನೋಡಿದರೆ ಅವರಿಗೆ ಇಷ್ಟ ಆಗೋದಿಲ್ವ ಅಂತ ಇತ್ತು. ಒಂದ್ಸಲ ಈ ಕಾರ್ಯಕ್ರಮ ಅನಿವಾರ್ಯ ಆದಾಗ ಒಂದ್ಸಲ ಹೋಗಿ ಹೇಳಿದೆ, ಸರ್ ಈ ಥರ ನಿರೂಪಣೆಗೆ ನನ್ನನ್ನು ಕರೆದಿದ್ದಾರೆ, ನಾನು ಹೋಗ್ಬೋದಾ ಅಂತ ಅವ್ರ ಚೇಂಬರಲ್ಲಿ ಹೋಗಿ ಕೇಳಿದಾಗ ಅವ್ರು ಏನು ಹೇಳಿದ್ರೆ, ಇದನ್ನೆಲ್ಲ ಏನು ಕೇಳ್ತಿ ಮಾರೆ, ಆ್ಯಕ್ಚುಲಿ ಅದೆಲ್ಲ ಟ್ಯಾಲೆಂಟ್ ನೀನು ಮಾಡಬೇಕು ಅಂತ ಹೇಳಿದ್ರು. ಬಹುಶಃ ಆವಾಗ ನಂಗೆ ಖುಷಿ ಅನಿಸಿತ್ತು, ಇವರು ಸಪೋರ್ಟ್ ಇದ್ದಾರೆ, ಅವರಿಗೂ ಖುಷಿ ಇದೆ ಅಂತ ಹೇಳಿದ್ರೆ ಒಪ್ಪಿಕೊಂಡು ಮತ್ತೆ ನಾನು ನಿರಂತರವಾಗಿ ಡಿಪಾರ್ಟ್ಮೆಂಟ್ ಕಾರ್ಯಕ್ರಮ. ಯಾಕಂತಂದ್ರೆ ನಾವು ಕೆಲಸ ಮಾಡುವಾಗ ದಿನದ ಒಂದಷ್ಟು ಸಮಯ ಅಲ್ಲೇ ಕಳೆಯುವಾಗ ನಮ್ಗೆ ಅಲ್ಲಿ ಒಂದು ಪೀಸ್ ಆಫ್ ಮೈಂಡ್ ಇಲ್ಲದಿದ್ರೆ ಮತ್ತೆ ಏನು ಸಹ ಸರಿ ಹೋಗುದಿಲ್ಲ. ಮತ್ತೆ ಈಗ ನಮ್ದು DHO ನಾಗಭೂಷಣ್ ಉಡುಪ ಅಂತ ಇದ್ದಾರೆ, ಅವರು ಕೂಡ ಅದಕ್ಕೆಲ್ಲ ತುಂಬಾ ಸಪೋರ್ಟ್ಸ್. ಹಾಗಾಗಿ ಒಟ್ಟಾಗಿ ಹೇಳ್ಬೇಕಂತ ಹೇಳಿದ್ರೆ ನಂದು ಎಲ್ಲರೂ ಸಪೋರ್ಟ್ ಮಾಡಿದ್ರಿಂದಾಗಿ ನಾನು ಇಷ್ಟು ಒಂದಷ್ಟು ಜನ ಪ್ರೋತ್ಸಾಹಿಸ್ತಾ ನೀವು ಮಾಡಿದ್ದಕ್ಕೆ ಖುಷಿ ಪಡ್ತಾರೆ. ಹೌದೌದು, ಇವನ್ ಎಲ್ಲದಕ್ಕೂ ಕರೀತಾರೆ, ಏನಿದ್ರು ಕರೀತಾರೆ, ಎಲ್ಲ ಒಂದು ವಿಶೇಷ ಅವರವರ ರೀತಿಯಲ್ಲಿ ಸಪೋರ್ಟ್ ಅನ್ನ ಖಂಡಿತ ಮಾಡ್ತಾರೆ, ಖಂಡಿತ. ಹಾಗೆ ಓಕೆ ಸರ್, ಇನ್ನಷ್ಟು ಮಾತನಾಡೋಣ, ಆದ್ರೆ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮದ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಸಾಕಷ್ಟು ಮಾತನಾಡಿದ್ವಿ, ಇನ್ನಷ್ಟು ಮಾತನಾಡೋದಿದೆ, ಆದ್ರೆ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ. ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ಮತ್ತೊಮ್ಮೆ ಕಲಾವಿದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಕಾರ್ಕಳದ ಪ್ರಶಾಂತ್ ಶೆಟ್ಟಿ ಅವರು. ಬನ್ನಿ ಅವರ ಜೊತೆ ಇನ್ನಷ್ಟು ಮಾತನಾಡಲಿಕ್ಕಿದೆ, ಮಾತನಾಡೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಳ್ತಾ ಇದ್ದೇನೆ. ನಾವೀಗ ಸಾಕಷ್ಟು ಮಾತನಾಡಿದ್ವಿ, ಅಂದರೆ ನಿಮ್ಮ ನಾಟಕದ ಬಗ್ಗೆ ಆಗಿರಬಹುದು, ನಿರೂಪಣೆ ಬಗ್ಗೆ, ಅದಕ್ಕೆ ಸಪೋರ್ಟ್ ಮಾಡುವಂಥವರ ಬಗ್ಗೆ ಮಾತನಾಡಿದ್ವಿ. ಸೊ ನೀವು ನಾಟಕ ಫಸ್ಟ್ ಮೇಘ ಮುರಾರಿ ಅಂತ ಹೇಳಿದ್ರಿ, ಪ್ರತಿ ವರ್ಷ ಒಂದೊಂದು ನಾಟಕಗಳನ್ನು ಮಾಡ್ತಾ ಬಂದ್ರಿ ಅಂತ ಹೇಳಿದೆ. ನಾನು ಕೇಳ್ಪಟ್ಟಾಗೆ ನೀವು ವಿಲನ್ ಪಾತ್ರವನ್ನು ಬಿಟ್ಟು ನಾಟಕದಲ್ಲಿ ಬೇರೆ ಎಲ್ಲ ರೀತಿಯ ಪಾತ್ರಗಳನ್ನು ನಿರ್ವಹಿಸಿದ್ದೀರಿ. ಅದು ಈಗ ನೀವು ಹೇಳಿದಾಗೆ ಲೇಡಿ ಪಾತ್ರ ಆಗಿರಬಹುದು, ಅಥವಾ ಒಂದು ಸಣ್ಣ ಬಾಲಕನ ಪಾತ್ರ ಆಗಿರಬಹುದು. ನಿಮಗೆ ಖುಷಿ ಕೊಟ್ಟಂತಹ ಪಾತ್ರ ಅಥವಾ ನಿಮ್ಗೆ ಖುಷಿ ಕೊಡುವಂತಹ ಒಂದು ಪಾತ್ರ ಯಾವುದು ಸರ್? ಆಕ್ಚುಲಿ ವಿಲನ್ ಪಾತ್ರವನ್ನ ಮಾಡ್ಲಿಲ್ಲ, ಯಾಕಂತ ಹೇಳಿದ್ರೆ ಎಲ್ಲದಕ್ಕೂ ಒಂದು ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಸೊ ನನ್ನ ಬಾಡಿ ಲ್ಯಾಂಗ್ವೇಜ್ ಸೂಟ್ ಆಗ್ಲಿಲ್ಲ ಆವಾಗಿನ ಡ್ರಾಮಾಗಳಿಗೆ, ಅದಕ್ಕೋಸ್ಕರ ನಾನು ಮಾಡ್ಲಿಲ್ಲ. ಅದು ಬಿಟ್ರೆ ಇವಾಗೆಲ್ಲ ಏನಾಗಿದೆ ಅಂತ ಹೇಳಿದ್ರೆ, ಟ್ಯಾಲೆಂಟ್ ಅನ್ನೋದಿದ್ರೆ ಅದಕ್ಕೆ ಬಾಡಿ ಲ್ಯಾಂಗ್ವೇಜ್ ಅನ್ನು ಒಂದ್ಸಲ ಸೈಡ್ ಇಡಿಸುವಷ್ಟು ತಾಕತ್ತಿದೆ ಅಂತ ಪಾತ್ರಗಳು ಸಿಗ್ಲಿಲ್ಲ, ಅದಕ್ಕೆ ಮಾಡ್ಲಿಲ್ಲ ನಾನು. ಏನ್ ಕ್ವಶನ್ ಕೇಳಿದ್ರಿ, ಮತ್ತೊಂದ್ಸಲ ರಿಪೀಟ್ ಮಾಡಿ. ಅದೇ ಸರ್, ನಿಮ್ಗೆ ಇಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಿ ಇಷ್ಟವಾದ ಪಾತ್ರ? ಆಕ್ಚುಲಿ ನನ್ನ ನಿಜ ಹೇಳ್ಬೇಕಂದ್ರೆ ನನ್ನ ಪಾತ್ರ ಎಲ್ಲವೂ ಇಷ್ಟನೇ. ಯಾಕಂತ ಹೇಳಿದ್ರೆ ನಾನು ಲೇಡಿ ಪಾತ್ರದಲ್ಲಿ ಇದು ಮಾಡಿದೆ ಅಂತ ಹೇಳಿದೆ ಅಲ್ಲ, ನಾನು ವರ್ಷಕ್ಕೊಂದು ನಾಟಕವನ್ನ ನನ್ನ ಸಂಘ ಸಂಸ್ಥೆಯಲ್ಲಿ ಮಾಡಿದ್ರೆ ನನ್ಗೆ ಗೊತ್ತಿದ್ದಾಗೆ ನಾನು ಕಾರ್ಕಳ ತಾಲೂಕಿನ ಹೆಚ್ಚಿನ ಎಲ್ಲ ಸಂಘ, ಕಾರ್ಕಳ ಆಗಿರಲಿ, ಮೂಡುಬಿದ್ರೆ ಆಗಿರಲಿ, ಅಥವಾ ನಮ್ಮ ಸುತ್ತಮುತ್ತಲಿನ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಹೋಗಿ ನಾನು ಪಾತ್ರವನ್ನು ಮಾಡಿದ್ದೇನೆ. ಯಾಕಂತ ಹೇಳಿದ್ರೆ ಇಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು, ಅನೇಕ ಸಂಘ ಸಂಸ್ಥೆಗಳವರೆಗೆ ಹೋಗಿ ಮುಟ್ಟಿತ್ತು. ಲೇಡಿ ಪಾತ್ರವನ್ನು ಮಾಡ್ಲಿಕ್ಕಿದ್ರೆ ಸುಮಾರಷ್ಟು ಮಂದಿ ಕರಿತಾ ಇದ್ರು ನಾನು. ಹಾಗೆ ಆವಾಗ ಆ ಪಾತ್ರದಲ್ಲಿ ಮಿಂಚ್ತಾ ಇದ್ದೆ. ಅದರಲ್ಲಿ ಒಂದು ಬೇಸರದ ಸಂಗತಿ ನಡೀತು. ಅದಾದ ನಂತರ ನಾನು ಆ ಪಾತ್ರ ಬೇಡ ಅಂತ ಡಿಸೈಡ್ ಮಾಡಿದೆ. ಆಕ್ಚುಲಿ ಪಾತ್ರ ಉತ್ತಮನೇ, ಇದೇ ಪಾತ್ರದಲ್ಲಿ ಹೆಸರು ಮಾಡಿದವರು ಕೂಡ ಇದ್ದಾರೆ. ಆ ಪಾತ್ರ ಬೇಡ ಅಂತ ಡಿಸೈಡ್ ಮಾಡಿ ನಂತರ ಪಾತ್ರಕ್ಕೆ ಲೇಡಿ ಬೇಡ, ನಾನು ಬೇರೆಯೂ ಮಾಡ್ತೀನಿ ಅಂತ ಹೇಳಿ ನನ್ನ ಸಂಘದವರು ರಿಕ್ವೆಸ್ಟ್ ಮಾಡಿದಾಗ ಅವರು ಒಪ್ಪಿಕೊಳ್ತಾ ಇರಲಿಲ್ಲ. ನೀನ್ ಬಿಟ್ಟರೆ ಬೇರೆ ಯಾರು ಆ ರೋಲ್ ಅನ್ನ ಮಾಡೋದು? ಸೊ ರಿಕ್ವೆಸ್ಟ್ ಮಾಡಿದೆ, ಇಡ್ಲಿಲ್ಲ. ಅಷ್ಟೊತ್ತಿಗಾಗ್ಲಿ ಏನಾದ್ರೂ ಮಾಡ್ಲೇಬೇಕಂತ ಹೇಳಿ ನಾಟಕ ಬರೀಲಿಕ್ಕೆ ಕೂತೆ. ಇತ್ತೆ ಇಂಚ ನನ್ನ ಇಂಚ ಅನ್ನೋದು ನನ್ನ ಮೊದಲ ಡ್ರಾಮಾ. ಅದ್ರ ಬಗ್ಗೆ ಮಾತನಾಡೋಣ ಸರ್. ಸರಿ, ಅವಾಗ ಅದಕ್ಕೆ ಎಂಟ್ರಿ ಆದೆ. ಅಲ್ಲಿ ಒಂದು ಹಾಸ್ಯ ಪಾತ್ರವನ್ನ ಬರ್ದೆ. ಅಲ್ಲಿ ಪ್ಲಾಟ್ ಅನ್ನ ಕೊಡುವಾಗ ವಿತ್ ಕಂಡೀಷನ್ಸ್ ಕೊಟ್ಟೆ. ಅಲ್ಲಿ ತುಳು ಮಾತಾಡೋದು, ತುಳು ಲ್ಯಾಂಗ್ವೇಜ್ ಹೆಚ್ಚಿಗೆ ಪ್ರಚಲಿತ ನಮ್ಮಲ್ಲಿ. ಅಲ್ಲಿ ಹೇಳಿದೆ, ಐಟೊಂಜಿ ಕಾಮಿಡಿ ರೋಲ್ ಉಂಟು, ಅವು ಯಾನೇ ಮಲ್ಪೋಡು ಅಂತ ವಿತ್ ಕಂಡೀಷನ್ ಅಲ್ಲಿ ಕೊಟ್ಟೆ. ಅಲ್ಲಿ ನನ್ನ ಎಂಟ್ರಿ ಅವ್ರು ಒಪ್ಪಿಕೊಳ್ಳಿಲ್ಲ, ಕಡೆಗೆ ಒಪ್ಪಿಕೊಂಡ್ರು. ಬದಿದಾನಲ್ಲ ಅಂತ, ನಮ್ಮ ಊರಿನವ ಅಂತ ಹೇಳಿ ಒಪ್ಪಿಕೊಂಡ್ರು. ಬಟ್ ಆ ಡ್ರಾಮಾ ಆ ಏಜಲ್ಲಿ ನನ್ನ ಹತ್ರ ದುಡ್ಡಿಲ್ಲ. ಆವಾಗ ಟೈಟಲ್ ಸಾಂಗ್ ಮಾಡಬೇಕಾದ್ರೆ ಅದಕ್ಕೊಂದು ಸಾಂಗ್ ಬೇಕು, ರೆಕಾರ್ಡಿಂಗ್ಸ್ ಎಲ್ಲ ಮಾಡಬೇಕಾದ್ರೆ ತುಂಬ ಖರ್ಚಿದೆ. ನನ್ನ ಹತ್ರ ಯಾವುದು ದುಡ್ಡಿಲ್ಲ. ಆವಾಗ ನನ್ನ ಯುವಕ ಸಂಘದವರು ಒಪ್ಪಿಕೊಳ್ಳುವಾಗ ಒಂದಷ್ಟು ಹೊರಗಡೆಯಿಂದ ಪ್ರಶ್ನೆಗಳು ಕೇಳ್ತಾ ಇದ್ರು, ಅದಕ್ಕೆ ಟೈಟಲ್ ಸಾಂಗ್ ಆಗಿದೆಯಾ, ಅದು ಆಗಿದೆಯಾ, ಇದು ಆಗಿದೆಯಾ ಅಂತ.
ನನಗೆ ಅದೆಲ್ಲ ಕೇಳಿ ಗೊತ್ತುಂಟು, ಅದು ಮಾಡ್ಲಿಕ್ಕೆ ಕಷ್ಟ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ದುಡ್ಡಿಲ್ಲ, ಏನ್ ಮಾಡೋದು, ಅಪ್ಪನ ಹತ್ರ ಕೇಳುವಾಗೆ ಇಲ್ಲ. ಯಾಕಂತ ಹೇಳಿದ್ರೆ ಅಪ್ಪನೊಂದು ಸಣ್ಣ ಅಂಗಡಿ, ಅವ್ರೇನು ₹1 2 ಲಾಭ ಇಟ್ಟು ಅದರಲ್ಲಿ ಜೀವನ ತೆಗಿಸಿ ನಮ್ಮನ್ನ ಎಜುಕೇಶನ್ ಕೊಡ್ಸಿದ್ದಾರೆ, ಎಜುಕೇಶನ್ ಕೊಡ್ತಾ ಇದಾರೆ. ಹೌದು, ಅಕ್ಕ ಬೇರೆ ನರ್ಸಿಂಗ್ ಮಾಡ್ತಾ ಇದ್ರು. ಅವಾಗ ಖರ್ಚಿತ್ತು ತುಂಬಾ. ಅಪ್ಪನ ಹತ್ರ ಕೇಳಲಿಕ್ಕೆ ಭಯ ಅಂತಲೂ ಕೇಳಲಿಕ್ಕೆ ಮನ್ಸಾಗ್ಲಿಲ್ಲ. ನಾನು ಕ್ಯಾಟ್ರಿಂಗ್ ಅದು ಇದು ದುಡ್ದು ಸ್ವಲ್ಪ ದುಡ್ಡಿತ್ತು, ಇಟ್ಕೊಂಡು ₹800 ಇತ್ತು. ₹8 ಇಟ್ಕೊಂಡು ಹೋದೆ ಅವ್ರ ಜೊತೆ. ನನ್ನ ಊರಿನವರೊಬ್ರು ಇದ್ದಾರೆ, ಅವರು ಕರ್ಕೊಂಡು ಹೋದ್ರು. ಒಂದು ಊರಿಗೆ ಹೋದೆ, ಅಲ್ಲಿ ಹೋಗಿ ಮ್ಯೂಸಿಷಿಯನನ್ನು ಭೇಟಿ ಮಾಡಿದ್ವಿ. ಎಷ್ಟಾಗ್ತದೆ ಅಂತ ಕೇಳುವಾಗ ₹3,500 ಆಗ್ತದೆ ಅಂತ ಹೇಳಿದರು. ಹೌದು, ಕಣ್ಣಲ್ಲಿ ನೀರು ಬಂತು. ₹3,500 ಎಲ್ಲಿಂದ ಕೊಡೋದು, ನನ್ನ ಹತ್ರ ದುಡ್ಡಿಲ್ಲ. ಬಟ್ ಒಪ್ಪಿಕೊಂಡಿದ್ದೇನೆ, ಏನಾದರೂ ಮಾಡ್ತೇನೆ ಅನ್ನೋ ಭರವಸೆ ಇತ್ತು ನನಗೆ. ಅಲ್ಲಿಂದ ಮತ್ತೆ ಆಯಿತು, ಸಾಂಗ್ ಮಾಡಿಕೊಡಿ ಎಲ್ಲ ಹೇಳಿತು, ಬಂತು. ಇಲ್ಲಿ ಬರುವಾಗ ನಾನು ಹೇಳಿದೆ ಇವ್ರ ಹತ್ರ, ನನ್ನನ್ನು ಕರ್ಕೊಂಡು ಹೋದವ್ರ ಹತ್ರ, ಸ್ಟ್ಯಾಂಪ್ಸ್ ಜೈನ್ ಅಂತ ಇದ್ದಾರೆ, ನನ್ನ ಹತ್ರ ಅಷ್ಟು ದುಡ್ಡಿಲ್ಲ, ನನ್ನ ಹತ್ರ ಇರೋದು ಇಷ್ಟೇ ಅಂತ ಹೇಳಿದೆ. ಅದಕ್ಕೆ ನಿನ್ನಡೆ ಅಂದ್ ದುಡ್ಡು ಕೇಂಡೆನಾ ಅಂತ ಕೇಳಿದ್ರು. ಅತ್ತು ಎನ್ನಡ ದುಡ್ಡಿ ಜೀರಿಕೆ ಎಂದರ ಇಜ್ಜಂಗೆ ಗೊತ್ತಿಜ್ಜಿ ಎನ್ನಡೆ ₹700 ಅವಿನ ಕೊರ್ಪೆ ಬಕ್ಕೋರೆ ನೀರಿಗೆ ಬೇಲೆ ಮಲ್ತದ್ದು ಪಿರ ಕೊರ್ಪೆ ಅಂತ ಹೇಳಿದೆ. ಅವಾಗ ಅವ್ರು ಹೇಳಿದ್ರು, ನೀವು ಬೇಡ ಕೊಡೋದು, ನಾನು ನೋಡುವ ಅದು ಸಂಘದಲ್ಲಿ ಮಾತಾಡುವ ಅಂತ. ಬಹುಶಃ ನನ್ನ ಹತ್ರ ದುಡ್ಡು ತಗೊಳ್ಳಿಲ್ಲ ಅವರು. ಬಹುಶಃ ನೀವು ಅಷ್ಟು ವರ್ಷದಿಂದ ಆ ಸಂಘಕ್ಕಾಗಿ ದುಡ್ದದ್ದು, ನಿಮ್ಮ ಮೇಲೆ ಅವರೆಲ್ಲರೂ ಇಟ್ಟಿರುವಂತಹ ಪ್ರೀತಿ ಅದರಲ್ಲಿ. ಸಂಘ ಕಟ್ಟಿದವರು ಬೇರೆಯವರು, ನಾನು ಅದರಲ್ಲಿ ಒಬ್ಬ ಸದಸ್ಯನಾಗಿದ್ದೆ ಬಿಟ್ರೆ ನಾವು ಒಂದು ಪಾಲಷ್ಟೇ. ಆದ್ರೆ ಅವರು ನನ್ನ ಊರಿನವನು ಅನ್ನುವಂತ ಅಭಿಮಾನ ಇತ್ತು. ದುಡ್ಡು ಕೇಳಲಿಲ್ಲ. ಅವರು ಕಡೆಗೆ ಇದು ಮಾಡಿದ್ರು, ನಾಟಕ ಮಾಡಿದ್ರು, ಎಲ್ಲ ಆಯಿತು. ನಾಟಕ ಒಂದಷ್ಟು ಮಟ್ಟಿಗೆ ಯಶಸ್ವಿ ಆಯಿತು. ನನ್ನ ಪಾತ್ರ ಅಂತೂ ತುಂಬ ಇಷ್ಟ ಆಯಿತು ಜನರಿಗೆ. ಅಲ್ಲಿಂದ ಜನ್ಸ್ ಪಾತ್ರಕ್ಕೆ ಎಂಟ್ರಿ ಕೊಟ್ಟೆ. ಅಲ್ಲಿಂದ ಎಂಟ್ರಿ ಕೊಟ್ಟವ ಹಿಂತಿರುಗಿ ನೋಡಲೇ ಇಲ್ಲ ನಾನು ಹಾಸ್ಯ ಪಾತ್ರದಲ್ಲಿ. ಬೇರೆ ಕ್ಲಿಕ್ ಆಗ್ತಾ ಹೋದೆ, ಎಲ್ಲ ಕಡೆ ನನ್ನನ್ನು ಕರಿತಾ ಹೋದರು. ಮತ್ತು ತುಂಬ ಕಡೆ ನನ್ನನ್ನು ಅತಿಥಿ ಕಲಾವಿದರನ್ನಾಗಿ ಕರಿತಾ ಹೋದರು. ಹೀಗೆ ಸೊ ಅಲ್ಲಿ ಆ ಪಾತ್ರ ಇಷ್ಟ ಆಯಿತು. ಫಸ್ಟ್ ಲೇಡಿ ಪಾತ್ರ ಕ್ಲಿಕ್ ಆದಾಗ ಅದು ಇಷ್ಟ ಆಯಿತು. ಅದಾದ ನಂತರ ಈ ಪಾತ್ರವನ್ನು ಮಾಡಿದೆ, ಇದು ಇಷ್ಟ ಆಯಿತು. ಇಲ್ಲಿಂದ ಏನಾಯ್ತು ಅಂತ ಹೇಳಿದರೆ ಸುಮಾರಷ್ಟು ನಾಟಕಗಳನ್ನು ಮಾಡುತ್ತಾ ಹೋದೆ, ಬರಿತಾ ಹೋದೆ, ಸ್ಕಿಟ್ಗಳನ್ನು ಮಾಡಿದೆ. ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಫೇಮಸ್ ಆದೆ. ಒಂಥರ ಆ ಸಂದರ್ಭದಲ್ಲಿ ಮೊದಲು ಲೇಡಿ ಆ್ಯಕ್ಟರ್ ಪ್ರಶಾಂತರ ಅಂತ ಕರಿತಾ ಇದ್ರು, ಮತ್ತು ನಾಟಕ ಬರಹಗಾರ ಪ್ರಶಾಂತರ ಅಂತ ಕರಿತಾ ಇದ್ರು. ಅಲ್ಲಿಂದ ಏನಾಯ್ತು ಅಂತ ಹೇಳಿದ್ರೆ ನಮ್ಮ ಊರಲ್ಲಿ ಒಂದು ತಂಡ ಕಟ್ಟಬೇಕಂತ ನಮ್ಮೆಲ್ಲರ ಮನಸ್ಸು ಬಂತು. ಆ ಒಂದು ತಂಡ ಕಟ್ಟಿದ್ರು. ತಂಡ ಕಟ್ಟಿದಾಗ ಒಬ್ಬ ಮ್ಯೂಸಿಕನ್ನು ಕರೆದು, ಅವನು ಸ್ವಲ್ಪ ಕಲಿಯುವ ಹಂತದಲ್ಲಿದ್ದ. ನನಗೆಲ್ಲವೂ ನಾಲೆಜ್ ಇತ್ತು, ಯಾವ ರೀತಿ ಮಾಡಬೇಕಂತ ತಕ್ಕ ಮಟ್ಟಿಗೆ ಗೊತ್ತಿತ್ತು. ಅದನ್ನೆಲ್ಲವನ್ನು ಮ್ಯೂಸಿಷಿಯನ್ನಿಗೆ ಹೇಳಿಕೊಟ್ಟೆ. ಅವನು ಮಾಡಿದಂಥ ಮ್ಯೂಸಿಕನ್ನು ಒಂದು ಕಡೆ ನೋಡಿದಂಥ ಮ್ಯಾಂಗ್ಳೂರಿನ ಪ್ರತಿಷ್ಠಿತ ತಂಡದ ಕಲಾವಿದರು ಅವರನ್ನು ಆಫರ್ ಕೊಟ್ಟರು, ನಮ್ಮ ತಂಡಕ್ಕೆ ಬನ್ನಿ ಅಂತ. ನನಗೂ ತುಂಬ ಖುಷಿ ಆಯಿತು. ಯಾವುದೋ ದೂರದ ಬಜಗೋಳಿಯ ಪರಪಾಡಿ ಅನ್ನುವಂಥ ಹಳ್ಳಿಯಲ್ಲಿ ಕೊಟ್ಟ ಮ್ಯೂಸಿಕನ್ನು ನೋಡಿ ದೂರದ ಮ್ಯಾಂಗ್ಳೂರಿನ ಒಂದು ಪ್ರತಿಷ್ಠಿತ ತಂಡದವರು ಕರೀತಾರೆ ಅಂತ ಹೇಳಿದ್ರೆ ನಂಗೆ ಖುಷಿ ಆಯಿತು, ಆತನ ಬಗ್ಗೆ ಹೆಮ್ಮೆ ಆಯಿತು. ಅವ್ರು ಕೇಳಿದ ಪಚ್ಚಣ್ಣ ದಾದ ಮಲ್ಪನು ಇಂಚೆಲ್ಲ ಇದ್ದಾರೆ, ಧಾರಾಳವಾದ ಪೋಲ ತೊಂದರೆ ಇಜ್ಜಿ ಇಂಕ ಖುಷಿ ಎಡ್ಡೆ ಅಣ್ಣ ಅಂತ ಹೇಳಿದೆ. ಅಲ್ಲಿ ಹೋದಾಗ ಮ್ಯೂಸಿಷಿಯನ್ ಅನ್ನುವಂಥದ್ದು ವೇಕೆಂಟ್ ಆಯಿತು ನಮ್ಮ ತಂಡದಲ್ಲಿ. ಅವಾಗ ಕೂತದ್ದು ನಾನು ಮ್ಯೂಸಿಕ್ಕಿಗೆ. ಯಾವುದು ನನಗೆ ಗೊತ್ತಿಲ್ಲ, ಮ್ಯೂಸಿಕ್ಗೆ ಕೂತು ಒಂದಷ್ಟು ಅವನ ಹತ್ರಲ್ಲಿ ಕೇಳಿದೆ, ಮತ್ತು ಒಂದಷ್ಟು ನನಗೆ ಗೊತ್ತಿತ್ತು ಯಾವ ಥರ ಮಾಡಬೇಕು, ಕಲೆಕ್ಷನ್ಸ್ ಯಾವ ಥರ ಮಾಡಬೇಕೇನಂತ. ಎಲ್ಲವನ್ನ ಮಾಡಿದೆ, ಮ್ಯೂಸಿಕ್ಗೆ ಕೂತೆ. ಅಲ್ಲಿಂದ ಮ್ಯೂಸಿಕ್ನ ಪ್ರಶಾಂತ್ ಅಂತ ಫೇಮಸ್ ಆಗ್ತದೆ. ಒಂದಷ್ಟು ಸಂಘ ಸಂಸ್ಥೆಗಳಿಗೆ ಮತ್ತೆ ಹೋದೆ, ಒಂದಷ್ಟು ಕಡೆ ಸನ್ಮಾನ ನಡೆಯಿತು, ಒಂದಷ್ಟು ಕಡೆ ಪ್ರೋತ್ಸಾಹಿಸಿ ಮ್ಯೂಸಿಕಲ್ಲಿ ಕಂಟಿನ್ಯೂಸ್ ಆಗಿದ್ದೆ. ಅಲ್ಲಿಂದ ಹೋಯಿತು, ಫಸ್ಟಿಗೆ ಲೇಡಿ ಆ್ಯಕ್ಟ್ರ್ ಹೋಯಿತು, ಹಾಸ್ಯ ಕಲಾವಿದ ಹೋಯಿತು, ಬರಹಗಾರ ಹೋಯಿತು, ಮ್ಯೂಸಿಷಿಯನ್ ಆಗಿ ಬಂದೆ. ಸೊ ಮ್ಯೂಸಿಷಿಯನ್ ಜರ್ನಿಯನ್ನು ಕಂಟಿನ್ಯೂಸ್ ಆಗಿ ಬಿಡ್ತಾ ಇರಲಿಲ್ಲ. ತುಂಬ ಇಷ್ಟಪಟ್ಟೆ. ಯಾಕಂತ ಹೇಳಿದರೆ ಸಂಗೀತದ ಗಂಧ ಗಾಳಿ ಗೊತ್ತಿಲ್ಲದವ ನಾನು. ಒಂದು ಮ್ಯೂಸಿಕ್ಕಿಗೆ ಕೊಟ್ಟಾಗ ಮತ್ತೆ ಜನ ನನ್ನನ್ನು ರಿಸೀವ್ ಮಾಡ್ತಾರೆ. ಒಂದು ಫಂಕ್ಷನ್, ಒಂದು ಡ್ರಾಮಾದಲ್ಲಿ ನಾನು ಕೊಟ್ಟಂಥ ಮ್ಯೂಸಿಕ್ ಇವಾಗಲೂ ನೆನಪಿದೆ. ಮ್ಯೂಸಿಕ್ ಮುಗ್ದ ನಂತರ ಏನು ಗೊತ್ತಿಲ್ಲದ ಮುಗ್ಧ ಜನರಿದ್ದಾರಲ್ಲ, ಅವರು ಕೇಳಿದರು ಮ್ಯೂಸಿಕ್ ಕೊಟ್ಟದ್ದು ಯಾರಂತ. ಸೊ ಆವಾಗ ನನಗೆ ತುಂಬ ಖುಷಿ ಆಯ್ತು, ಮನಸ್ಸಿಗೆ ಮುಟ್ಟಿತ್ತು. ಏನು ಗೊತ್ತಿಲ್ಲ ಇವರಿಗೆ, ಅವರು ಬಂದು ಅಲ್ಲಿ ಕೇಳ್ತಾ ಇದ್ದಾರೆ ನಮ್ಮ ಸಂಘದಲ್ಲಿ, ಅವು ಮ್ಯೂಸಿಕ್ ಕೊಡ್ತೀನಿ ಏರಿ ಗಮ್ಮತ್ತ ಅಣ್ಣ ಅಂತ ಹೇಳಿದ್ರು. ಸೊ ಆ ಮಾತುಂಟಲ್ಲ, ನಂಗೆ ಖುಷಿ ಆಯ್ತು, ಬಿಡ್ಲೇ ಇಲ್ಲ. ಮತ್ತು ನಂಗೊಂದು ಆಸೆ ಇತ್ತು, ನನ್ನ ಊರಿನ ಕಲಾವಿದರೊಟ್ಟಿಗೆ ನಾನು ಇರಬೇಕು ಅಂತ. ಸೊ ಸುಮಾರಷ್ಟು ಕಷ್ಟಪಟ್ಟೆ, ಮತ್ತೆ ಪಲ್ಲವಿ ತಂಡಕ್ಕೆ ಬಂದೆ. ಅದು ಒಂದು ವಿಶೇಷ ಜರ್ನಿ. ಅದರಿಂದ ವೃತ್ತಿಪರ ತಂಡದ ಸುಮಾರಕ್ಕೆ ಮ್ಯೂಸಿಕ್ ಹೋಗಿದ್ದೇನೆ, ಸುಮಾರು ತಂಡದಲ್ಲಿ ಅತಿಥಿ ಕಲಾವಿದನಾಗಿ ಬಂದಿದ್ದೇನೆ. ವಿಷಯ ಏನಂತ ಹೇಳಿದರೆ,
ಯಾವುದಕ್ಕೂ ನಾನು ಪರ್ಮನೆಂಟ್ ಹೋಗಲಿಲ್ಲ, ನನಗೆ ಆಸೆ ಇರಲಿಲ್ಲ. ನಂಗೊಂದು ಹೇಳಿದರೆ ಹೆಸರು ಮಾಡಬೇಕಂತ ಆಸೆಗಿಂತಲೂ ಬೇರೆ ಬೇರೆ ಕಡೆ ಹೋಗಬೇಕು, ಬೇರೆ ಬೇರೆ ಜನರ ಜೊತೆ ಬೆರಿಬೇಕು, ತಿಳ್ಕೊಳ್ಬೇಕು, ಒಂದಷ್ಟು ಕ್ಯೂರಿಯಾಸಿಟಿ ನನಗೆ. ಯಾಕಂದ್ರೆ ಒಂದೊಂದು ಸಂಘ ಸಂಸ್ಥೆ ಒಂದೊಂದು ಥರ ಇತ್ತು. ಅಲ್ಲಿ ಅವರು ಆ್ಯಕ್ಚುಲಿ ತುಂಬ ನಮ್ಮನ್ನು ಪ್ರೀತಿಸ್ತಾ ಇದ್ರು. ನನ್ನ ಈಗ ಸುತ್ತಮುತ್ತಲಿನ ಕೆಲವು ಸಂಘ ಸಂಸ್ಥೆಗಳು ಉಂಟು, ಅವರು ಎಷ್ಟು ಅಭಿಮಾನ ಅಂತ ಹೇಳಿದರೆ ಅವ್ರ ಮನೆ ಫಂಕ್ಷನಿಗೂ ನನ್ನನ್ನು ಕರೀತಾರೆ. ಕೇವಲ ನಾಟಕದ ಮೇಲೆ ಮಾತ್ರ ನಾನು ಟಚ್ ಇಲ್ಲ, ಅವರಿಗೊಂದು ಸಂಬಂಧಿಕನ ಥರ ಇದ್ದೇನೆ ನಾನು. ಸೊ ಅವರೆಲ್ಲ ಕರೆಯುವಾಗ ನಂಗೆ ಅದೇ ಉತ್ಸಾಹ ಇತ್ತು, ಟೀಮಿಗೆ ಇಂಟ್ರೆಸ್ಟ್ ಇರಲಿಲ್ಲ. ಈ ಸಂದರ್ಭದಲ್ಲಿ ಒಂದಿನ ಕರೆ ಬಂತು ನನಗೆ. ಕರೆ ಬಂದು ಬೆಳಿಗ್ಗೆ 7 ಗಂಟೆಗೆ 6:50 7 ಗಂಟೆಗೆ ಕರೆ ಬಂತು ಒಂದು ಕಾರ್ಕಳದ ತಂಡದಿಂದ. ಅವರಿಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ತಂಡದಲ್ಲಿ, ಹೀಗೆ ಒಂದು ಎಮರ್ಜೆನ್ಸಿ ಇದೆ, ಒಂದು ಪಾತ್ರವನ್ನು ನಿರ್ವಹಿಸಬೇಕು, ಒಂದು ದೊಡ್ಡ ಪಾತ್ರ, ಹಾಸ್ಯ ಪಾತ್ರ ಅಂತ ಹೇಳಿದ್ರು. ಅವತ್ತು ಒಪ್ಪಿಕೊಳ್ಳಿಲ್ಲ. ನಾನು ಬರ್ತೀನಿ, ಓದ್ತೀನಿ, ಓದಿ ನನಗೆ ಆಗುವಂಥದ್ದು ಆಗೋದಿಲ್ಲ ಅಂತ ಹೇಳ್ತೀನಿ, ಒಂದು ಶೋಗೆ ಬರ್ತೀನಿ ನೀವು ವಹಿಸ್ಕೊಂಡದಂತ ಹೇಳಿ ಅವರ ಮನೆಗೆ ಹೋದೆ. ಮನೆಗೆ ಹೋದಾಗ ಒಂದಷ್ಟು ಸ್ಕ್ರಿಪ್ಟ್ಗಳನ್ನು ಓದಿ ಇದು ನನ್ನಿಂದ ಆಗಲಿಕ್ಕಿಲ್ಲ ಅಂತ ಹೇಳಿದೆ. ಇಲ್ಲ, ನೀವು ಬಿಟ್ಟರೆ ಇನ್ನು ಕಷ್ಟ ಆಗ್ತದೆ ನನಗೆ ಹೇಳಿದರು. ಸರ್, ನಿಮ್ಮದು ಮರ್ಯಾದೆ ಉಳಿಸುವಂಥ ಕೆಲಸಕ್ಕೆ ನಾನು ಬರ್ತಾ ಇರುವಂತು, ನೀವು ಹೇಳಿದ ಮೇಲೆ ಮುಗೀತು, ನಿಮ್ಗೆ ನನ್ನ ಮೇಲೆ ಭರವಸೆ ಇದೆ ಅಂತ ಹೇಳಿದ್ರೆ ನಾನು ಖಂಡಿತ ಮಾಡ್ತೇನೆ. ಕೋ ಆರ್ಟಿಸ್ಟ್ ಹತ್ರ ದಯವಿಟ್ಟು ರಿಕ್ವೆಸ್ಟ್ ಮಾಡಿ, ನಾನು ತಪ್ಪಿದ್ರೆ ಒಂಚೂರು ಅಡ್ಜಸ್ಟ್ ಮಾಡಿಕೊಂಡು ಹೋಗ್ಲಿಕ್ಕೆ ಹೇಳಿ ಅಂತ ಹೇಳಿದೆ. ಒಪ್ಪಿಕೊಂಡ್ರು. 2-3 ಪ್ರಾಕ್ಟೀಸಿಗೆ ಹೋದೆ, ಒಂದಷ್ಟು ಬಾಯ್ಹಟ್ಟು ಕಲಿತೆ. ಟೀಮಿನ ನಾಟಕದಲ್ಲಿ ಹೆಚ್ಚಿನ ಸಮಸ್ಯೆ ಏನಂತ ಹೇಳಿದರೆ ಸ್ಕ್ರಿಪ್ಟ್ ನೀಟ್ ಇರುವುದಿಲ್ಲ. ಅವರೆಲ್ಲರೂ ಪ್ರಾಕ್ಟೀಸ್ ಮಾಡಿ ಆ ಸ್ಕ್ರಿಪ್ಟನ್ನು ಕರೆಕ್ಷನ್ ಮಾಡಿ 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 ಒಂದು ಪರ್ಫೆಕ್ಟ್ ಪ್ರಾಜೆಕ್ಟ್ ಆಗಿ ಮಾಡಿರ್ತಾರೆ ಅವರು. ಸೊ ಅಲ್ಲಿಗೆ ಬರುವಾಗ ನನಗೆ ಸ್ಕ್ರಿಪ್ಟ್ ಅನ್ನೋದರಲ್ಲೂ ಅಲ್ಲಿ ಸ್ಕ್ರಿಪ್ಟ್ ಓದೋದಕ್ಕಿಂತಲೂ ಸ್ಕ್ರಿಪ್ಟ್ ಬರೆಯೋ ಕೆಲಸ ಹೆಚ್ಚಾಯ್ತು. ಯಾಕಂತ ಹೇಳಿದ್ರೆ ಅವ್ರು ಆ ಡೈಲಾಗ್ ಇಲ್ಲ ಹೊಡೀರಿ, ಅದರ ಬದಲಿದು ಇದರ ಬದಲಿದು ಅಂತ ಹೇಳಿದ್ರೆ 60% ಮೈನ್ ಸ್ಕ್ರಿಪ್ಟಿಗಿಂತ ಇದು ತುಂಬಾ ಡೈಲಾಗ್ಸ್ ಆ್ಯಡ್ ಮಾಡಿದ್ರು. ವೇದಿಕೆಗೆ ಹೋದೆ, ನಾನು ಸಪ್ರೇಟ್ ಹೋದದ್ದು ಆ ದಿವಸ, ಟೀಮಿನವರ ಜೊತೆ ಹೋಗಲಿಲ್ಲ. ನಾನು ನನ್ನ ಬೈಕಲ್ಲಿ 2 ವೀಲರಲ್ಲಿ ಹೋದೆ. ಹೋಗಿ ಡ್ರಾಮಾ ಎಲ್ಲ ಮಾಡಿದೆ. ಹೇಗಾಗಿದೆ ಏನಂತ ಗೊತ್ತಿಲ್ಲ, ಮಾಡಿ ಮರು ದಿವಸ ನನಗೆ ಟೀಮಿನ ಎಲ್ಲ ಸಹಕಲಾವಿದರಲ್ಲಿ ಒಂದು ಸುಮಾರು 7ರಿಂದ ಇದ್ದದ್ದೇ 13-14 ಜನ, 7ರಿಂದ 8 ಮಂದಿ ಕರೆ ಮತ್ತು ಮೆಸೇಜ್ ಮೂಲಕ ಹೇಳಿದರು, ಪ್ರಶಾಂತ್ ಅಣ್ಣ ಇವ್ರು ಸೂಪರ್ ಮಾಡ್ತಾರೆ ಅಂತ. ಬಹುಶಃ ನನ್ಗೆ ಅವತ್ತು ತುಂಬ ಖುಷಿ ಆಯಿತು. ಏನು ಗೊತ್ತಿಲ್ಲದೆ ಇವರು 30 ಪ್ರದರ್ಶನಗಳಿಂದ ಮೇಲೆ ಮಾಡಿದ್ದಾರೆ, ನಾನು ಅವತ್ತು ಎಂಟ್ರಿ ಕೊಟ್ಟದ್ದು ನನ್ನನ್ನು ಇಷ್ಟಪಟ್ರಲ್ಲ ಅಂತ ಖುಷಿ ಆಯಿತು. ನನಗೆ ಮತ್ತೆ ಆಸೆ ಇರಲಿಲ್ಲ. ಮತ್ತೆ ಸಾಕು ಒಂದು ಶೋದಲ್ಲಿ ಅಂತ ಹೇಳಿದೆ. ಮತ್ತಷ್ಟು ಶೋ ಬುಕ್ ಆಯಿತು. ಅವ್ರು ಫೋನ್ ಮಾಡಿದ್ರು, ಇನ್ನೊಂದು ಹೊಸ ಕಲಾವಿದನನ್ನು ಹುಡುಕ್ಲಿಕ್ಕೆ ಕಷ್ಟ, ಬನ್ನಿ ಪ್ಲೀಸ್ ಅಂತ ಹೇಳಿದ್ರು. ಇದೊಂದು ಡ್ರಾಮಾಕ್ಕೆ ಬರ್ತೇನೆ ಅಂತ ಹೇಳಿದೆ. ಇಷ್ಟ ಆಯ್ತಲ್ಲ, ಸೊ ಅದೊಂದು ಡ್ರಾಮಾಕ್ಕೆ ಬರ್ತೇನೆ ಅಂತ ಹೇಳಿದೆ. ಮರುದಿವಸ ಅಂತ ಈ ಜಾಬಲ್ಲೆಲ್ಲ ಇರ್ತದೆ, ಟೆಂಪ್ರರಿ ಆಗಿ ಸೇರಿ ಪರ್ಮನೆಂಟ್ ಆಗೋದಂತ. ಹಾಗೆ ಇಲ್ಲಿ ಇದೆ ಅಂತ 1 ವರ್ಷ ಆಯಿತು. ಅವ್ರ ಜೊತೆ ಬಾಂಧವ್ಯ ಬೆಳೆಯಿತು. ಈ ಮ್ಯೂಸಿಕ್ ಲ್ಯಾಪ್ಟಾಪ್ ಎಲ್ಲ ಮನೆಯಲ್ಲಿ ಉಳಿಯಿತು. ಅಂದರೆ ಇದರಲ್ಲಿ ಬ್ಯುಸಿ ಆದೆ. ತಂಡದವ್ರು ಎಲ್ಲರೂ ನೀವು ಬರಬೇಕು ಮಾರೆ, ನೀವು ಬಂದರೆ ಹೊಸ ಪ್ರಾಜೆಕ್ಟ್, ಓನರು ಹೇಳಿದರು ಇನ್ನೊಂದು ಹೊಸ ಪ್ರಾಜೆಕ್ಟ್ ಉಂಟು, ನೀವು ಬರೋದಾದರೆ ಮಾಡುವ, ಇಲ್ಲದಿದ್ದರೆ ಇನ್ನೊಂದು ಸಲ ಕಷ್ಟ ಅಂತ ಹೇಳಿದ್ರು. ಅವು ಈ 16 ಜನರು ಹೇಳಿದ್ರು ಬನ್ನಿ ಅಂತ. ಅವಾಗ ಅನಿಸಿತ್ತು ಸರಿ ಬರ್ತೀನಿ ಅಂತೇಳಿ. ಮತ್ತು ಈಗ ಒಂದು 4 ವರ್ಷದಿಂದ ಕಾರ್ಕಳದ ಪಲ್ಲವಿ ತಂಡದಲ್ಲಿ ಇದೇನೆ, ಹಾಸ್ಯ ಪಾತ್ರವನ್ನು ನಿರ್ವಹಿಸ್ತಾರೆ. ಲ್ಯಾಪ್ಟಾಪನ್ನೆಲ್ಲ ಬದಿಗಿಟ್ಟಿದ್ದೇನೆ, ಒಂಚೂರು ನೋವಿದೆ, ಕಷ್ಟಪಟ್ಟು ತಗೊಂಡಿದ್ದೇನೆ. ಲ್ಯಾಪ್ಟಾಪ್ಸ್ ಎಲ್ಲ ಮ್ಯೂಸಿಕ್ಕಿಗೋಸ್ಕರವೇ ತಗೊಂಡದ್ದು, ಅದು ಸ್ವಲ್ಪ ಬದಿಗೋಯ್ತು. ಅಂದರೆ ಯಾರು ನನ್ನನ್ನು ಸಂಘ ಸಂಸ್ಥೆಯವರು ಮ್ಯೂಸಿಕ್ಕಿಗೋಸ್ಕರ ಡೈರೆಕ್ಷನಿಗೋಸ್ಕರ ಕರಿತಾ ಇದ್ರ, ಅವರು ನನ್ನನ್ನು ಕರೀಲಿಕ್ಕೆ ಭಯಪಟ್ಟರು. ಎಲ್ಲಿ ಪ್ರಶಾಂತ್ ಅಣ್ಣನನ್ನು ಕರೆದ್ರೆ ಅವ್ರಿಗೆ ಟೀಮಿದು ಬುಕ್ ಆದರೆ ಬೇರೆ ಜನ ಮಾಡಿ ಕೊಡ್ತಾರ, ಕ್ಯಾನ್ಸಲ್ ಆಗ್ತದ ಅಂತ ಅನ್ನುವ ಭಯದಿಂದ ಅವರು ಸ್ವಲ್ಪ ಕರೆಯೋದನ್ನು ನಿಲ್ಲಿಸಿದ್ರು. ಒಂಥರ ಕಾಂಟ್ಯಾಕ್ಟ್ ಕಟ್ ಆಯ್ತು. ಎಲ್ಲಿ ಸಿಕ್ಕಿದ್ರು ಹೇಳ್ತಾರೆ, ನಿಮ್ಮ ಆ ಡ್ರಾಮಾ ನೋಡಿದೆ ಇಷ್ಟ ಆಯ್ತು, ಈ ಡ್ರಾಮಾ ನೋಡಿದೆ ಇಷ್ಟ ಆಯ್ತು. ಆದ್ರೂ ನಂಗೆ ಮನಸ್ಸಿನೊಳಗೆ ಬೇಜಾರು, ನನ್ನನ್ನೀಗ ಮ್ಯೂಸಿಕ್ಗೆ ಹೇಳ್ತಾ ಇಲ್ಲಲ್ಲ ಅಂತ. ಒಂದ್ಸಲ ಕೇಳಿದೆ, 4 ಸಂಘ ಸಂಸ್ಥೆಯವರು ಕಂಟಿನ್ಯೂಸ್ ಆಗಿ ನನ್ನನ್ನು ಕರೆಯದೆ ಡ್ರಾಮಾ ಸೆಲೆಕ್ಟ್ ಮಾಡಬೇಕಾದ್ರೆ ನನ್ನ ಹತ್ರ ಕೇಳ್ತಿದ್ದೆ. ಒಂದ್ಸಲ ಓಪನ್ ಆಗಿ ಫೋನ್ ಮಾಡಿ ಕೇಳಿದೆ, ದಾಯಿಗೆ ನಾನು ಲೆಪ್ಪುಜಾರ್ ಏನಾರ್ದಲ್ಲ ತಪ್ಪಾತಂಡೆ ಬೇಜಾರಾತಂಡೆ ಅಂತ ಕೇಳಿದೆ. ಆವಾಗ ಹೇಳಿದ್ದು, ಇಜ್ಜಿ ಪ್ರಶಾಂತ್ ಅಣ್ಣ ಎಂಕ್ಲೆ ಮಸ್ತ್ ಖುಷಿ ಇರು ಟೀಮ್ ಉಡುಲ್ಲಾರ ಆಯ್ತೊಟ್ಟಿಗೆ ಇರ್ನ ಬೇತೆ ಕಾಮಿಡಿ ವಿಡಿಯೋಸ್ ಪೂರತ್ತು ಒಂದಿರಲಿ ಮಸ್ತ್ ಖುಷಿ ಅಂಡ್ ಇರೇಗ ಸಮಸ್ಯೆ ಹಾಕೊಂಡು ಎಂಗುಲ್ ಪಂತಜ ಅಂತ ಹೇಳಿದ್ರು. ನನ್ಗೆ ಆವಾಗ ಅನಿಸಿತ್ತು, ಬಹುಶಃ ಎಲ್ಲೋ ಇದ್ದವ್ರದ್ದು ಒಂದು ಹೊಸ ಬಾಂಧವ್ಯ, ಒಂದು ಗೆಳೆತನ ಅಂದರೆ ಅದಂತ. ಮರು ವರ್ಷವೇ ನನ್ನನ್ನು ಕರೆದು ನನಗೆ ಡ್ರಾಮಾ ಕೊಟ್ಟಿದ್ದಾರೆ. ಎಲ್ಲಿ ತನಕ ಅಂತ ಹೇಳಿದ್ರೆ ಅವ್ರ ಡ್ರಾಮಾ ಕ್ಯಾನ್ಸಲ್ ಆದರೆ ನನಗೆ ಡ್ರಾಮಾ ಕೊಟ್ಟು ನಿಂದೇ ಡ್ರಾಮಾ ಆಗಬೇಕಂತ ನನ್ನನ್ನು ಕರೆಸಿ ಮಾಡಿಸಿದ್ದಾರೆ. ಇವಾಗಲೂ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಾನು ಆ ಮಾತು ಕೇಳಿದ ನಂತರ ಇವಾಗಲೂ ಫಸ್ಟ್ ಕೇಳಿ ನೀವು ಫ್ರೀ ಇದ್ದೀರಾ ಅವತ್ತು ಬರ್ತೀರಾ ಅಂತ ಕೇಳ್ತಾರೆ. ಇವಾಗ ನಂಗೆ ಅಂದಾಜಾಗಿದೆ, ಹೌದು ನಾನು ಒಪ್ಪಿಕೊಂಡ್ರೆ ಇಲ್ಲಿ ಈ ಕಡೆ ಬುಕ್ಕಿಂಗ್ ಆದ ಸಮಸ್ಯೆ ಆಗ್ತದಂತೆ, ನಾನೇ ಜನ ಮಾಡಿ ನಾನೇ ಸ್ಕ್ರಿಪ್ಟ್ ಎಲ್ಲ ಕೊಟ್ಟು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೇನೆ. ಸೊ ಹೀಗೆ ಆವಾಗ ಈ ಇದಕ್ಕೆ ಬಂದ ನಂತರ ಈ ಪಾತ್ರ ಇಷ್ಟ ಆಯಿತು.
ಇಲ್ಲಿ ಟೀಮಿಗೆ ಬಂದಾದ ನಂತರ ಒಂದಷ್ಟು ಹೊಸ ಜವಾಬ್ದಾರಿಗಳು ಇರ್ತದೆ. ಬೇರೆ ಬೇರೆ ಪಾತ್ರವನ್ನು ನಾನು ಯಾವುದಕ್ಕೂ ರೆಡಿ ಇದ್ದೆ, ನನಗೆ ಅದೇನಿಲ್ಲ, ಅದು ಹಾಸ್ಯನೇ ಪಾತ್ರ ಆಗಬೇಕು, ಲೇಡಿ ಪಾತ್ರ ಒಂದು ಇಟ್ಟು ಬೇರೆ ಎಲ್ಲದಕ್ಕೂ ಇಷ್ಟ ಇದೆ ನನಗೆ. ಎಲ್ಲವನ್ನ ಮಾಡಿದೆ. ಬಹುಶಃ ಬಲ್ಲೆ ತೆಲ್ಲಿಪಾಲೆ ಆಗಿರ್ಬೋದು, ಬಲ್ಲೆ ಬುಲಿಪಾಲೆ ಆಗಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮ ಎಲ್ಲವನ್ನ ಕೊಟ್ಟು ಎಲ್ಲ ಪಾತ್ರವನ್ನು ನಿರ್ವಹಿಸಿ ಎಲ್ಲವನ್ನ ಇಷ್ಟಪಟ್ಟೆ ಮಾಡಿದ್ದಾರೆ. ಪ್ರತಿಯೊಂದನ್ನು ಡಿಫ್ರೆಂಟ್ ಆ್ಯಂಗಲಲ್ಲಿ ಆಲೋಚನೆ ಮಾಡಿ ನನಗೆ ಎಷ್ಟು ತಿಳಿದಿದೆ ಅಷ್ಟರ ಮಟ್ಟಿಗೆ ಮತ್ತು ಹಿರಿಯರ ಹತ್ರ ಕೇಳಿಕೊಂಡು ಜರ್ನಿ ಆಯಿತು. ಎಲ್ಲ ಪಾತ್ರವೂ ಇಷ್ಟವೇ ನನಗೆ, ತುಂಬ ಇಷ್ಟ ಎಲ್ಲ ಪಾತ್ರವು. ಅದರಲ್ಲಿ ತುಂಬ ಇಷ್ಟ ಯಾವುದಂತ ಕೇಳಿದರೆ, ನಾನು ಇವಾಗ ನಾನೇ ಬರೆದಂಥ ದಿಬ್ಬಣ ಅನ್ನುವಂಥ ನಾಟಕ ಪಲ್ಲವಿ ತಂಡದಲ್ಲಿ ರನ್ನಿಂಗ್ ಆಗ್ತಾ ಉಂಟು. ಅದರಲ್ಲಿ ಒಂದು ವಾಮನ ಅನ್ನುವಂಥ ಪಾತ್ರವನ್ನು ನಿರ್ವಹಿಸ್ತೇನೆ. ಹೆಚ್ಚು ಕಡಿಮೆ 2:30 ಇಂದ 2:45 ಗಂಟೆ ಡ್ರಾಮಾ ಹೋಗ್ತದೆ. 2 ರಿಂದ 2 ಗಂಟೆ 10 ನಿಮಿಷ ಕಾಲ ನಾನು ಸ್ಟೇಜಲ್ಲಿ ಇರ್ತೀನಿ. ಪ್ರಧಾನವಾಗಿ ಹಾಸ್ಯ ಪಾತ್ರದಲ್ಲಿ ನಿರ್ವಹಿಸ್ತಾ ಹೋಗ್ತೇನೆ. ಕಡೆಗೆ ಒಂದು ಸೀನಲ್ಲಿ ನಾನು ಸ್ಟೋರಿಗೆ ಬರ್ತೇನೆ. ಆವಾಗ ಏನಾಯ್ತು ಅಂತ ಹೇಳಿದ್ರೆ, ನಾನು ಅಷ್ಟು ಹೊತ್ತು ನಗಿಸಿರ್ತೇನೆ ಜನರನ್ನ. ನನ್ನ ಮಟ್ಟಿಗೆ ಭಾರಿ ನಗಿಸಿದ್ದೇನೆ ಹೇಳೋದೇನೆ, ನನ್ನ ತಕ್ಕ ಮಟ್ಟಿಗೆ ನಗಿಸಿರ್ತೇನೆ. ಆ ಪಾತ್ರವನ್ನ ಕಡೆಯ ಸೀನಲ್ಲಿ ಮಾಡುವಾಗ ತುಂಬಾ ಜನ ಹತ್ತಿದ್ದಾರೆ. ವೇದಿಕೆಯ ಹಿಂಭಾಗಕ್ಕೆ ಬಂದು ಪ್ರಶಾಂತ್ ಅಣ್ಣ ಅಂತ ಹೇಳಿ ತಬ್ಬಿ ಹಿಡ್ದವರು ಕೂಡ ಒಬ್ರು ಇದ್ದಾರೆ. ಮತ್ತೆ ಆ ಪಾತ್ರವನ್ನು ನೋಡಿ ನನಗೆ ಸುಮಾರಷ್ಟು ಮಂದಿ ಕಮೆಂಟ್ಸ್ ಹಾಕಿದ್ದಾರೆ, ಸುಮಾರಷ್ಟು ಇದೆ. ಅದು ಇರ್ತದೆ, ಶ್ಲಾಘನೆ ಅನ್ನೋದು ಇರ್ತದೆ ಕಾರ್ಯಕ್ರಮ ಆದ ನಂತರ ಒಂದು 4-5 ಮಂದಿ ದೊಡ್ಡ ದೊಡ್ಡ ಕಲಾವಿದರು ನನಗೆ ಫೋನ್ ಮಾಡಿ ಹೇಳಿದ್ದಾರೆ, ಹಿಂಗೆ ಮನಸ್ಸು ದಿಂಜಿದು ಬರ್ತೇನೆ ಹಾಗೆಲ್ಲ ಹೇಳುವಾಗ ನನಗೆ ಒಂದು ಸಾರ್ಥಕತೆ ಮನೋಭಾವ ಮೂಡಿದೆ. ಆ ಪಾತ್ರ ತುಂಬ ಇಷ್ಟ ನನಗೆ. ದಿಬ್ಬಣದಲ್ಲಿ ನಿರ್ವಹಿಸಿದಂಥ ವಾಮನ ಅನ್ನುವಂಥ ಪಾತ್ರ ಫಸ್ಟಿಂದ ಕಡೆಯ ತನಕ ಇರ್ತೇವೆ. ಸೀನ್ ಫಸ್ಟ್ ಸೀನಲ್ಲಿ ಎಂಟ್ರಿ ಆಗ್ತೇನೆ, ಕಡೆಯ ಸೀನಲ್ಲಿ ಮುಗಿಸ್ತೇನೆ. ಅದ್ಭುತವಾದ ಅನುಭವ, ಅದೊಂದು ಹೊಸ ನಾಟಕ. ಅದು ಕೇಳಲಿಕ್ಕೆ ಖುಷಿ ಆಗ್ತುಂಟು. ಖಂಡಿತ ಇನ್ನೊಮ್ಮೆ ಎಲ್ಲಿಯಾದ್ರೂ ಇದ್ರೆ ಖಂಡಿತ ನಾನು ಕೂಡ ಬಂದು ನೋಡ್ತೇನೆ. ನಾವು ಸ್ಪಂದನದವರು ಎಲ್ಲರೂ ಬಂದು ಕೂಡ ನೋಡ್ತೇವೆ. ಸೊ ಸರ್, ಈಗ ನೀವು ಹೇಳಿದ್ರೆ ಬರೆಯುವುದರ ಬಗ್ಗೆ ಮಾತನಾಡಿದ್ರೆ, ನಿಮ್ಮ ಬರವಣಿಗೆ ಬಗ್ಗೆ. ಬಹುಶಃ ನಟನೆ ರಂಗದ ಮೇಲೆ ನಟಿಸುವಾಗ ಯಾರೋ ಬರೆದ ಸ್ಕ್ರಿಪ್ಟಿನ ಪಾತ್ರ ನಾವು ಆಗುವುದಕ್ಕೂ ನಾವೇ ಒಂದಷ್ಟು ಪಾತ್ರಗಳನ್ನ ಹುಟ್ಟು ಹಾಕಿ ಅದನ್ನ ಬರೆಯುವುದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಅದರ ಬಗ್ಗೆ ಅದು ಏನು ಲೋಕವೇ, ಪ್ರಪಂಚವೇ ಒಂದು ಬೇರೆ ಅಂತ ಹೇಳ್ಬೋದು. ಸೊ ಬರೆಯುವಾಗ ನಾಟಕಗಳನ್ನ ಬರವಣಿಗೆಗೆ ಅಥವಾ ನಾಟಕಗಳನ್ನ ಏನು ಸ್ಕ್ರಿಪ್ಟ್ ರೂಪಕ್ಕೆ ಇಳಿಸುವಾಗ ನಿಮ್ಮ ಮನಸ್ಸಿನಲ್ಲಿ ಏನೆಲ್ಲ ಓಡ್ತದೆ? ಒಂದು ಕಥೆಯನ್ನ ಹೇಗೆ ಕಟ್ಟುತ್ತಾ ಹೋಗ್ತೀರಿ? ಕೆಲವೊಬ್ರು ಬರಹಗಾರರು ಒಂದಷ್ಟು ಜನರನ್ನ ನೋಡಿ ಪಾತ್ರಗಳನ್ನ ಬರೀತಾರೆ, ಅಥವಾ ಅವರಿಗೆ ಸೂಟ್ ಆಗುವಂತಹ ಪಾತ್ರಗಳನ್ನೇ ಬರೀತಾರೆ. ನೀವು ಹೇಗೆ ಬರೆಯುವಂಥದ್ದು, ಹಾಗೆ ಬರೆಯುವಂಥದ್ದು, ಅಥವಾ ಇಂಥ ಪಾತ್ರ ಬರೆದ ಮೇಲೆ ಇವರು ಸೂಟ್ ಆಗ್ತಾರೆ ಅಂತ ಯೋಚನೆ ಮಾಡುವಂಥದ್ದು ಹೇಗೆ ಸರ್? ಅದು ಆಗಿನ ಡ್ರಾಮಕ್ಕೂ ಈಗಿನ ಡ್ರಾಮಕ್ಕೂ ತುಂಬ ವ್ಯತ್ಯಾಸ ಇದೆ. ಆವಾಗ ಏನಾಗ್ತಿತ್ತು ಅಂತ ಹೇಳಿದರೆ, ಒಂದು ವಿಷಯವನ್ನು ತೆಕ್ಕೊಂಡು ಹೇಗೆ ಒಂದು ಮರವನ್ನು ನಾವು ಚೂಸ್ ಮಾಡಿದರೆ ಒಂದಷ್ಟು ಕೊಂಬೆಗಳು ಬೇಕಾ, ಅದೇ ರೀತಿ ಆ ಪಾತ್ರಕ್ಕೆ ತಕ್ಕಾಗಿ ರೋಲ್ಗಳು ಸೃಷ್ಟಿಯಾಗ್ತಾ ಇತ್ತು. ಯಾವಾಗ ಹಿಂದಿನ ಕಾಲದಲ್ಲಿ ಅಂದರೆ ಒಂದು 10-15 ಇಯರ್ಸ್ ಬ್ಯಾಕ್. ಇವಾಗ ಏನಾಗಿದೆ ಅಂತ ಹೇಳಿದರೆ, ವೃತ್ತಿಪರ ತಂಡಗಳಿಗೆ ಡ್ರಾಮವನ್ನು ಬರೆಯುವಾಗ ಆಯಾ ವ್ಯಕ್ತಿಯ ನಮಗೆ ಒಂದು ಸಾಮರ್ಥ್ಯ ತಿಳಿದಿರ್ತದೆ. ಆ ಸಾಮರ್ಥ್ಯಕ್ಕೋಸ್ಕರವೇ ರೋಲ್ ಸೃಷ್ಟಿ ಮಾಡಬೇಕಾಗ್ತದೆ. ಸ್ಟ್ರಾಂಗ್ ಇದೆ ಒಂದದ್ದು. ಮತ್ತೊಂದು ಏನಂತ ಹೇಳಿದ್ರೆ, ಅವ್ರಿಗೆ ಯಾವುದನ್ನ ಕೊಟ್ರೆ ಸೂಕ್ತ ಮತ್ತೆ ಅವ್ರಿಗೆ ಎಷ್ಟರ ಮಟ್ಟಿಗೆ ಕೊಡಬೇಕು ಅದನ್ನ ಡಿಸೈಡ್ ಮಾಡಿ ಅದರ ಮೇಲೆ ಸ್ಕ್ರಿಪ್ಟ್ ಅನ್ನು ರಚಿಸ್ತೇವೆ. ಯಾವುದಕ್ಕೆ ತಂಡಗಳಿಗೆ ಆದರೆ. ಅದೇ ನಮ್ಮ ಸಂಘ ಸಂಸ್ಥೆಗಳಿಗಾದರೆ, ಒಂದು ಸಂಘ ಸಂಸ್ಥೆಯ ಒಂದು ಚಿತ್ರಣ ನಮಗೆ ಗೊತ್ತಿದೆ. ಯಾಕಂತ ಹೇಳಿದ್ರೆ, ಒಂದು ಸಂಘ ಸಂಸ್ಥೆ ಅಂದ ಕೂಡಲೇ ಅಲ್ಲಿರುವಂಥ 14 ಮಂದಿಯೂ ಕೂಡ ಒಂದೇ ರೀತಿ ಇರ್ತಾರೆ ಅನ್ನೋದು ಇರುವುದಿಲ್ಲ. ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಇರಬೇಕಂತ. ಆಗ ನಮ್ಗೆ ಗೊತ್ತಿದೆ ಯಾವ ಸಂಘ ಸಂಸ್ಥೆಯಲ್ಲಿ ಹೇಗೆ ಇರ್ತಾರೆ ಅನ್ನುವಂಥ ಒಂದು ಅಂದಾಜು ಗೊತ್ತಿದೆ. ಅದರ ಮೇಲೆ ಪಾತ್ರಗಳನ್ನು ಸೃಷ್ಟಿ ಮಾಡ್ತಾ ಹೋಗ್ತೇವೆ. ಆ ಪಾತ್ರಗಳಿಗೆ ಡೈಲಾಗ್ಸ್ ಅನ್ನುವಂಥದ್ದು ಬರೆಯೋದು ನಾವೇ ಆದ್ದರಿಂದಾಗಿ ಒಂದೊಂದು ಸಲ ನಮಗೆ ಹೇಗಂತ ಹೇಳಿದ್ರೆ, ಸಣ್ಣ ಮಕ್ಕಳದ್ದು ರೋಲ್ ಇದೆ ಅಂತ ತಿಳ್ಕೊಳ್ಳಿ. ಒಂದು ಸಣ್ಣ ಮಗು, ಒಂದು 8 ರಿಂದ 10 ವರ್ಷದ ಮಗುವಿಗಿದೆ. ಆ ಮಗು ಪ್ರಧಾನ ಪಾತ್ರ ಇದೆ ಅಂತ ಹೇಳಿ ಅದಕ್ಕೆ ಒಂದಷ್ಟು ಡೈಲಾಗ್ಸ್ ಕೊಟ್ಟರೆ ಆ ಮಗುವಿನಿಂದ ಸಾಧ್ಯ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಏನು ಮಾಡ್ತೇವೆ, ಮಗುವನ್ನು ಹಿಡ್ಕೊಂಡು ಕೋ ಆರ್ಟಿಸ್ಟಿಗೆ ಡೈಲಾಗ್ ಕೊಟ್ಟು ಬಿಲ್ಡ್ ಮಾಡ್ತೇವೆ. ಹೇಗೆ ಒಂದು ಸನ್ಮಾನ ಮಾಡುವಾಗ ಒಬ್ಬರನ್ನು ಕೂತ್ಕೊಳಿಸಿ ಅವ್ರು ಮಾಡಿದ ಸಾಧನೆಯನ್ನು ಓದಿ ಹೇಳ್ತೇವೆ ನೋಡಿ, ಅದೇ ಥರ ಆವಾಗ ಆ ಮಗುವಿನ ವರ್ಣನೆಯನ್ನು ಇನ್ನೊಂದು ಪಾತ್ರದ ಮುಖಾಂತರ ಮಾಡಿಸ್ತೇವೆ. ಅದು ಕಾಲುಗೂ ತಕ್ಕ ಕೋಲ ಅಂತ ಹೇಳ್ತೇವಲ್ಲ, ಹಾಗೆ ಅದಕ್ಕೆ ತಕ್ಕ ಹಾಗೆ ಮಾಡ್ತಾ ಹೋಗ್ತೇವೆ. ಹೌದೌದು. ಅಂದ್ರೆ ವಿಭಿನ್ನ ರೀತಿಯಲ್ಲಿ ಸಂಘ ಸಂಸ್ಥೆಗಳಿಗೆ ಮಾಡುವಾಗ ಒಂದು ಆಯಕಟ್ಟಿದೆ, ಇಷ್ಟು ಪಾತ್ರಗಳು ಬೇಕು, ಹೀಗೀಗಿನ ಜನರು ಇರ್ತಾರಂತ ಆ ಥರ ರೋಲ್ ಬಿಲ್ಡ್ ಮಾಡ್ತಾ ಹೋಗ್ತೇನೆ. ಟೀಮಿಗೆ ಮಾಡುವಾಗ ಪಕ್ಕ ಕೂತೆ ಇಂಥವನೇ ಇದೇ ರೋಲ್ ಅಂತ ಹೇಳಿ ಮಾಡ್ತೇನೆ. ಅದ್ರ ಜೊತೆಗೆ ಒಂದಷ್ಟು ಜನರ ಅನುಭವವನ್ನು ಕೇಳ್ತೇನೆ, ನಾನು ಹೀಗೆ ಮಾಡ್ತಾ ಇದ್ದೇನೆ ಸರಿಯಾ ಅಂತ ಹೇಳಿ. ಆ ಥರ ಸ್ಕ್ರಿಪ್ಟ್ಗಳನ್ನು ರೆಡಿ ಮಾಡ್ತೇನೆ. ಈಗ ನೀವು 2 ನಾಟಕಗಳ ಬಗ್ಗೆ ಹೇಳಿದ್ರಿ, ಮತ್ತೆ ಬೇರೆ ಯಾವ ನಾಟಕಗಳನ್ನ, ಎಷ್ಟು ನಾಟಕಗಳನ್ನ? ಇತ್ತೆಂಚ ನಾಟಕ ಮೊದಲ ನಾಟಕ ನಂದು. ಅದಾದ ನಂತರ ಚದುರಂಗ ಅಂತ ಬರೆದಿದ್ದೇನೆ. ಅದಾದ ನಂತರ ದಿಬ್ಬಣ ಅಂತ ಬರೆದಿದ್ದೇನೆ. ಅದಾದ ನಂತರ ಇದು
ಬದುಕು ಬಂಗಾರ ಅಂತ ಹೇಳಿ ನಮ್ಮದೇ ಮಕ್ಕಳು. ಅದಾದ ನಂತರ ಕಾಂತುನ ಕುಸಲ್ ಅಂತ ನಮ್ಮದೇ ಬರೆದಿದ್ದೇನೆ. ಅದಾದ ನಂತರ ಸುಮಾರಷ್ಟು ಸಣ್ಣ ನಾಟಕಗಳನ್ನು ಬರೆದಿದ್ದೇನೆ. ಸ್ಕಿಟ್ ಅಂತೂ ನನ್ನ ಲೆಕ್ಕದಲ್ಲಿ ಕಾಲೇಜು ಜೀವನದಿಂದ ಹಿಡಿದು ಇಲ್ಲಿಯವರೆಗೂ ಮಾಡ್ತಾ ಇದ್ದೇನೆ. ತುಂಬಾ ಮಾಡಿದ್ದೇನೆ, ನನಗೆ ಲೆಕ್ಕ ಇಲ್ಲ. ಸೊ ನಿಮಗೆ ನಟನಾಗಿ ನಿಮ್ಮನ್ನ ನೀವು ಅಂದ್ರೆ ಈಗ ನೀವು ಆಗ್ಲೇ ಸಾಕಷ್ಟು ಹೇಳಿದ್ರಿ, ನಟನಾಗಿ, ಮ್ಯೂಸಿಷಿಯನ್ ಆಗಿ, ಒಂದು ಬರಹಗಾರನಾಗಿ ನಿಮಗೆ ನೀವು ಎಲ್ಲದರಲ್ಲೂ ಇಷ್ಟ ಹೌದು. ಬಟ್ ನಿಮಗೆ ಈಗ ಮನಸ್ಸಿಗೆ ತುಂಬಾ ಖುಷಿ ಕೊಡುವ ಅನ್ನುವಂಥದ್ದು ಯಾವ್ದಾದ್ರು ಒಂದಿರ್ತದೆ. ಈಗ ಡ್ಯಾನ್ಸರಿಗೂ ಕೂಡ ಅಥವಾ ಯಾವುದೇ ಒಂದು ಕಲಾವಿದರಿಗೆ ಏನೋ ಒಂದು ಕೆಲಸ ಮನಸ್ಸಿಗೆ ತುಂಬಾ ಖುಷಿ ಕೊಡುವಂಥದ್ದು. ನಿಮಗೆ ಹಾಗೆ ಯಾವುದು ತುಂಬಾ ಖುಷಿ ಕೊಡುವಂಥದ್ದು ಅಥವಾ ತುಂಬಾ ಇದು ಮಾಡಿದ್ರೆ ನನ್ಗೆ ಇದು ಮಾಡಿದ್ರೆ ಖುಷಿ ಅಂತ ಅಲ್ಲ, ನೀವು ಹೇಳುವಂಥದ್ದು ಕರೆಕ್ಟ್ ಇದೆ. ಬಹುಶಃ ಆ ಥರ ಬೆಳೆದಿದ್ರೆ ನಾನು ಇವತ್ತು ಒಂದು ಕ್ಷೇತ್ರದಲ್ಲಿ ಎಲ್ಲ ಮುಟ್ತಾ ಇದ್ದೆ ನನ್ನ ಪ್ರಕಾರ. ಯಾಕಂತ ಹೇಳಿದರೆ ನಾನು ಒಂದು ಆ್ಯಕ್ಟಿಂಗನ್ನು ಅಲ್ಲಿ ಆರಂಭಿಸಿದವ ಅದರಲ್ಲೇ ಮುಂದುವರಿತಾ ಇದ್ದರೆ ಇವಾಗ ಒಂದು ಹಂತಕ್ಕೆ ಬರ್ತಾ ಇದೆ. ನನ್ನದು ಸಮಸ್ಯೆ ಇದೇ ಆಗಿದೆ. ಯಾಕಂತ ಹೇಳಿದರೆ ಯಾವ್ದು ಹೋಗ್ತೇನೆ ಅದು ಇಷ್ಟಪಟ್ಟೆ ನಾನು ಈಗ ಆರ್ಟಿಸ್ಟ್ ಆಗಿ ಲೇಡಿ ರೋಲ್ ಮಾಡುವಾಗ ಅದನ್ನು ಇಷ್ಟಪಟ್ಟು ಅದನ್ನೇ ಪಕ್ಕ ಮಾಡ್ತಾ ಹೋದೆ. ಅಲ್ಲಿ ಬ್ರೇಕ್ ಆದಾಗ ಇನ್ನೊಂದು ಯಾವುದುಂಟು ಅದನ್ನೇ ಮಾಡ್ತಾ ಹೋದೆ. ಬಹುಶಃ ಒಂದೇ ಕ್ಷೇತ್ರ ನಿಮ್ಗೆ ಗೊತ್ತಿರ್ಬೋದು, ಈಗ ಒಂದು ಪಾತ್ರವನ್ನು ನಿರ್ವಹಿಸಿದರೆ ಆ ಪಾತ್ರವನ್ನು ಈಗ ಒಂದು ಕುಡಿತದ ರೋಲ್ ಯಾರಾದರೂ ಮಾಡ್ತಾ ಇದ್ರೆ ಅವನೊಂದು ಅದರಲ್ಲಿ ಪರ್ಫೆಕ್ಟ್ ಆಗಿದ್ರೆ ಜನ ಅವನನ್ನು ಬೇಗ ಗುರುತಿಸ್ತಾನೆ. ಒಂದು ಪಿಡ್ಕದ ರೋಲ್ ಮಲ್ಪೆ ಮಾರೆ ಸೂಪರ್ ಅಂತ ಎಲ್ಲ ಡ್ರಾಮಾದಲ್ಲಿ ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಥವಾ ಆ ರೀತಿಯ ಹಾಸ್ಯದಲ್ಲೇ ಮುಂದುವರಿತಾ ಹೋದ್ರೆ ಜನರು ಬೇಗ ಗುರುತಿಸ್ತಾರೆ. ಈ ಎಲ್ಲ ಪಾತ್ರವನ್ನು ನಿರ್ವಹಿಸ್ತಾ ಹೋದ್ರೆ ಒಂದು ಮಟ್ಟಕ್ಕೆ ಹೋಗ್ತಾನೆ, ಬಿಟ್ರೆ ಇದು ಕಡಿಮೆ. ನನ್ನ ಅನುಭವ, ನನಗೆ ಗೊತ್ತಿಲ್ಲ ಬೇರೆ ಹೇಗೆ ಅಂತೇಳಿ, ನನ್ನ ಅನುಭವ ಒಂದು ಗುರುತಿಸುವಿಕೆ ಆಗ್ಬೇಕಂತ ಹೇಳಿದ್ರೆ ಈ ತರ ಒಂದು ಲೈನ್ ಅನ್ನ ಹಿಡಿದು ಹೋಗ್ಬೇಕು. ಹೇಗೆ ಬಿಸ್ನೆಸ್ ಫೀಲ್ಡ್ ಅಲ್ಲಿ ಒಂದು ಬಿಸ್ನೆಸ್ ಅನ್ನ ಝೀರೋದಿಂದ ಆರಂಭಿಸಿ ಅದೊಂದು ಟಾಪ್ ಲೆವೆಲ್ ತನಕ ಹೋದಾಗ ಒಂದು ಬಿಸ್ನೆಸ್ ಅಭಿವೃದ್ಧಿ ಆಗ್ತದೆ ನೋಡಿ. ಅದೇ ನಮ್ದು ಏನಾಯ್ತು ಅಂತ ಹೇಳಿದ್ರೆ ನಾವು ಲೈನ್ ಸೇಲಿಗೂ ಹೋದ್ವಿ, ಸಮಸ್ಯೆ ಇದ್ದಾಗ ಕೆಲಸ ಮಾಡ್ಲಿಕ್ಕೂ ಹೋದ್ವಿ, ಹಾಗೆ ಬೇರೆ ಬೇರೆದಲ್ಲಿ ಹೋದ್ರಿಂದ ಆಗಿದೆ. ನಾನು ಎಲ್ಲವನ್ನೂ ಇಷ್ಟಪಟ್ಟೆ, ನಿಜ ಹೇಳ್ಬೇಕಂದ್ರೆ ಎಲ್ಲವನ್ನೂ ನಾನು ಇಷ್ಟಪಟ್ಟೆ. ಮತ್ತೆ ನಾನು ನನಗೆ ಗೊತ್ತಿದ್ದ ಪ್ರಕಾರ ನೀವು ಬೇಕಾದ್ರೆ ನನ್ನ ಮನೆಯವ್ರ ಹತ್ರವೂ ಕೇಳ್ಬೋದು. ನಾನು ಯಾವುದೇ ಕಾರ್ಯಕ್ರಮ ಇದ್ರೆ ಕೂಡ ನಾನು ಮನೆಯಲ್ಲಿ ಪ್ರಿಪೇರ್ ಆಗಿ ಹೋಗ್ತೇನೆ. ನಾನು ಸೀದಾ ಹೋದದಂತ ಇಲ್ವೇ ಇಲ್ಲ. ಹೋಗಿದ್ದೇನೆ, ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸ್ಟೇಜ್ ಹತ್ತಿದ್ದೇನೆ. ಸುಮಾರಷ್ಟು ಘಟನೆಗಳು ಉಂಟು ನಂದು. ಯಾರು ಕೈ ಕೊಟ್ಟಾಗ ರಾತ್ರಿ ಎದ್ದು ಹೋದದ್ದು, ಮತ್ತೆ ನಾಟಕ ನೋಡ್ಲಿಕ್ಕೆ ಹೋದವು ನನ್ನ ವೇದಿಕೆಗೆ ಕರ್ಕೊಂಡು ಬಂದು ಅಭಿನಯ ಮಾಡಿಸಿದ್ದು ಸುಮಾರಷ್ಟಿದೆ. ಆ ಥರದ ಅಭಿನಯ ಮಾಡಿಸಿ ಮನೆಯಿಂದ ಹೋಗುವಾಗ ಪ್ಯಾಡ್ ಶರ್ಟ್ ಹಿಂದೆ ಬಂದಾಗ ಒಂದಷ್ಟು ಕೈಗೆ ನಾಮಗಳನ್ನೆಲ್ಲ ನೋಡಿ ಉಂದಾದ ಮರೆ ಅಂತ ಅಮ್ಮ ಕೇಳಿದ್ದು ಸುಮಾರಷ್ಟು ಘಟನೆಗಳಿದೆ. ಹಾಗೆ ಹೋದ ಕ್ಷೇತ್ರವನ್ನು ಇಷ್ಟಪಟ್ಟು ಮಾಡಿದ್ದೇನೆ. ನನಗೆ ಒಂದೇ ಆಸೆ, ಯಾವುದಾದ್ರೂ ಒಂದನ್ನು ಕಲಿಬೇಕು. ಮತ್ತೆ ಎಲ್ಲ ಉಂಟಲ್ಲ, ಅದು ಕಲಾ ಮತ್ತು ಶಾರದೆ ದೇವಿಗೆ ಬಿಟ್ಟದ್ದು. ಹಾಗೆ ಎಲ್ಲ ಇಷ್ಟನೇ ನನಗೆ, ಯಾವುದು ಪರ್ಫೆಕ್ಟ್ ಆಗಿ ಇಷ್ಟ ಅಂತ ಇಲ್ಲ, ಎಲ್ಲವೂ ಇಷ್ಟ. ಇನ್ನಷ್ಟು ಮಾತನಾಡೋಣ ಸರ್. ವೀಕ್ಷಕರು ಕೂಡ ಕಾಯ್ತಾ ಇರ್ತಾರೆ ನಿಮ್ಮ ನಿರೂಪಣೆಯ ಬಗ್ಗೆ ಕೇಳಲಿಕ್ಕಾಗಿರಬಹುದು. ಸೊ ಇಂತಹ ಇನ್ನಷ್ಟು ವಿಷಯಗಳಿವೆ. ಅದಕ್ಕಿಂತ ಮುಂಚೆ ಮತ್ತೊಂದು ವಿರಾಮವನ್ನು ತೆಗೆದುಕೊಳ್ಳೋಣ. ವೀಕ್ಷಕರೇ, ಇನ್ನೂ ಸಾಕಷ್ಟು ಮಾತನಾಡಲಿಕ್ಕಿದೆ. ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಇವರ ಜೊತೆ ಮಾತನಾಡಲಿಕ್ಕೆ. ನಿಮಗೂ ಕೂಡ ಅಷ್ಟೇ ಖುಷಿ ಆಗ್ತಾ ಇದೆ ಕೇಳಲಿಕ್ಕೆ ಅಂತ ಅನ್ಕೊಂಡಿದ್ದೇನೆ. ಸೊ ಇನ್ನಷ್ಟು ಮಾತನಾಡೋಣ, ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ. ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಕಲಾವಿದ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಕಾರ್ಕಳದ ಪ್ರಶಾಂತ್ ಶೆಟ್ಟಿ ಅವರು. ಬನ್ನಿ ತಡ ಯಾಕೆ, ಮತ್ತೆ ಅವರ ಜೊತೆ ಮಾತನಾಡೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳ್ತಾ ನನಗಂತೂ ಮಾತನಾಡಲಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ನಿಮ್ಮ ಸಾಕಷ್ಟು ಕಲೆಗಳಲ್ಲಿ ನೀವು ನಿಮ್ಮನ್ನ ತೊಡಗಿಸಿಕೊಂಡಿದ್ದೀರಿ. ಯಕ್ಷಗಾನದಲ್ಲೂ ಕೂಡ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದೀರಿ. ಅದ್ರ ಜೊತೆಗೆ ನಿರೂಪಣೆ ಆಗಿರಬಹುದು. ನಾವು ಈ ಎರಡು ವಿಷಯಗಳ ಬಗ್ಗೆ ಆಗ ಮಾತನಾಡಲಿಲ್ಲ. ಸೊ ಯಕ್ಷಗಾನದಲ್ಲಿ ನಿಮ್ಮ ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು, ಅದರಲ್ಲಿ ಯಾರೆಲ್ಲ ಗುರುಗಳಾಗಿ ನಿಮಗೆ ಹೇಳಿಕೊಟ್ರು, ಅದರ ಜರ್ನಿ ಈಗ ಹೇಗೆ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳಿ. ಯಕ್ಷಗಾನ ನಾನು ಹೆಚ್ಚು ನಾಟಕದಲ್ಲಿ ತೊಡಗಿಸಿಕೊಂಡಿದ್ದೆ. ಯಕ್ಷಗಾನದಲ್ಲಿ ಅಪರೂಪಕ್ಕೊಂದ್ಸಲ ಪಾತ್ರವನ್ನು ಅಂತೂ ಇಂಥ 5-6 ಯಕ್ಷಗಾನಗಳನ್ನು ಮಾಡಿದ್ದೇನೆ. ಮಹಾವೀರ್ ಪಾಂಡಿ ಅಂತ ಕಾಂತಾವರದವರಿದ್ದಾರೆ, ಅವರು ಫಸ್ಟ್ ಕಲಿಸಿದ್ದು ಯಕ್ಷಗಾನವನ್ನ. ಬಹುಶಃ ನನ್ಗೆ ಕುಣಿಯೋದಂದ್ರೆ ತುಂಬಾ ಇರಿಟೇಷನ್. ಯಾರು ಕುಣಿತಾರೆ ಅಷ್ಟು ಸೋತ್ ಹೋಗ್ತದೆ ನನಗೆ ಅಂತ ಹೇಳ್ತೇನೆ. ಇಷ್ಟವೇ ಇರಲಿಲ್ಲ. ಬಟ್ ಕಾಲೇಜ್ ಜೀವನದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಯಕ್ಷಗಾನ ತರಬೇತಿ ನಡೀತಾ ಇತ್ತು. ಆದ್ರೂ ಹೋಗಿ ಕ್ಯೂರಿಯಾಸಿಟಿ ನನಗೆ ವಸ್ತು ನೋಡಬೇಕು, ಅದು ಹೇಗಂತ ತಿಳ್ಕೊಳ್ಬೇಕು ಅಂತ ಒಂದು ಹಠ. ಅಲ್ಲಿ ಹೋಗಿ ನಾನು ಆ ಯಕ್ಷಗಾನ ತರಬೇತಿಯಲ್ಲಿ ಹೋಗ್ತೇನೆ. ಸೇರಿದ್ದೇನೆ. 5-6 ಕ್ಲಾಸ್ ನೀಟಾಗಿ ಹೋಗಿದ್ದೇನೆ. ಅಲ್ಲಿಂದ ತಪ್ಪಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಮತ್ತೆ ಯಕ್ಷಗಾನ ಸ್ಕ್ರಿಪ್ಟ್ ಕೊಡು 2 ದಿವಸ
ಮುಂಚೆ ಬಂದೆ. ಒಂದು ಅವ್ರು ಕರೆದ್ರು, ಯಾವ ಪಾತ್ರ ಮಾಡ್ತೀನಿ ಅಂತ ಕೇಳಿದ್ರು. ನಾನು ಹೇಳಿದೆ ಯಾವುದಾಗೋದು ಕೊಡಿ, ಬಟ್ ಕುಣಿಲಿಕ್ಕೆ ಬೇಡ ಅಂತ ಹೇಳಿದೆ. ಹಾಗೆ ಒಂದು ಪಾತ್ರವನ್ನ ಕೊಟ್ಟರು, ರಾಣಿ ಶಶಿಪ್ರಭಾ ಪರಿಣಯ ಅಂತ ಫಸ್ಟ್ ಯಕ್ಷಗಾನ, ಅದರಲ್ಲಿ ಒಂದು ಅಜ್ಜಿ ಪಾತ್ರವನ್ನ ಕೊಟ್ಟರು. ನಂಗೆ ಎಲ್ಲಿ ತನಕ ಅಂತ ಹೇಳಿದ್ರೆ, ನಾಳೆ ಯಕ್ಷಗಾನ ಆದರೆ ಇವತ್ತಿನ ತನಕ ನನಗೆ ಸರಿಯಾಗಿ ಕುಣಿಲಿಕ್ಕೆ ಬರೋದಿಲ್ಲ. ಮತ್ತು ಹೇಗೋ ಈಗ ವಿಡಿಯೋ ಮಾಡಿ ಇಟ್ಕೊಂಡು ಹೋದೆ, ಮನೇಲಿ ಹೋಗಿ ಸರಿ ಪ್ರಾಕ್ಟೀಸ್ ಮಾಡಿ ಕಲಿತೆ. ನಾನು ಹೇಳಿದೆ ಅಲ್ಲಿ ಯಾವ ಸ್ಟೇಜಿಗೆ ಹೋಗೋದು ಬ್ಯಾಕ್ ದಿವಸ ನಾನು ಪಕ್ಕಾ ಪರ್ಫೆಕ್ಟ್ ಮಾಡಿ ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಕೊಡ್ಲಿಕ್ಕೆ ಪ್ರಯತ್ನಿಸ್ತೇನೆ. ಹೋದೆ ಅಜ್ಜಿ ಪಾತ್ರ ಅಂತ ಹೇಳಿದ್ರೆ, ಹುಡುಗನ ಹುಡುಗಿ ಮಾಡೋದು ನಿಮ್ಗೆ ಗೊತ್ತಿದೆ. ಒಂದಷ್ಟು ಎಲ್ಲ ಡ್ರೆಸ್ಸಿಂಗ್ಸ್ ಎಲ್ಲ ಮಾಡಿದ್ರು, ಒಂದಷ್ಟು ಇಲ್ಲಿ ಬಟ್ಟೆಯನ್ನು ಹಾಕಿಟ್ರು. ಯಕ್ಷಗಾನ ಮಾಡಬೇಕು, ಕುಣಿಬೇಕು ಅಂತ ಜನ ನನ್ನನ್ನು ರಿಸೀವ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಸ್ಟೂಡೆಂಟ್ಸ್ ರಿಸೀವ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ನಾನು ಸ್ಕಿಟ್ಟಲ್ಲಿ ಆವಾಗಲೂ ಒಂದು ಹಂತದಲ್ಲಿ ಫೇಮಸ್ ಆಗಿದ್ದೆ ಕಾಲೇಜಲ್ಲಿ. ಯಕ್ಷಗಾನ ಕುಣಿದು ಆಯಿತು, ಫಸ್ಟ್ ಕುಣಿದು ಮಾತಾಡಿದೆ, ಒಂದಷ್ಟು ಜನರನ್ನು ನಗಿಸಿದೆ, ವೈಯಕ್ತಿಕ ವಿಚಾರಗಳನ್ನು ಬೇರೆ ಬೇರೆ ವಾಸ್ತವ ಸತ್ಯಗಳನ್ನು ಹೇಳ್ತಾ ನಗಿಸಿದೆ. ಅಲ್ಲಿ ನಗಿಸುವಾಗ ಮತ್ತೆ ಒಂದು ಪದ್ಯ ಬಂತು. ಆ ಪದ್ಯಕ್ಕೆ ಕುಣಿಯುವಾಗ ಏನಾಯ್ತು ಅಂತ ಹೇಳಿದ್ರೆ, ನಂದು ಇಲ್ಲಿ ಏನೆಲ್ಲ ಇಟ್ಟಿದ್ದಾರೆ ಎಲ್ಲವೂ ಕೆಳಗಿತ್ತು. ಎಲ್ಲ ಅಯ್ಯೋ, ಒಂಥರ ನಾಚಿಕೆ ಆಗ್ತಾ ಉಂಟು. ಒಂದಷ್ಟು ನನ್ನ ಸ್ಟೂಡೆಂಟ್ಸ್ ಬಿದ್ದು ನಗಾಡ್ತಾ ಇದ್ದಾರೆ. ಅಲ್ಲಿ ಅವ್ರಿಗೆ 2 ಡೌಟ್ಸ್, ಹಾಸ್ಯಕ್ಕೋಸ್ಕರ ಇವ ಮಾಡಿದ, ಇಂಟೆನ್ಷನಲಿ ಮಾಡಿದ. ಆಕ್ಚುಲಿ ನಾನು ಇಂಟೆನ್ಷನಲಿ ಮಾಡಿದಲ್ಲ, ಅದು ಬಿತ್ತ ವಿದಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಎಲ್ಲ ಒಂದು ಮರ್ಚಿ ಒಳಗಿಟ್ಬಿಟ್ಟೆ. ಅವಾಗ ತುಂಬಾ ನಗಾಡಿದ್ರು, ಎಲ್ಲರೂ ತುಂಬಾ ರಿಸೀವ್ ಮಾಡಿದ್ರು. ಯಕ್ಷಗಾನ ತುಂಬಾ ಇದು ಮಾಡಿದ್ರು. ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ನನ್ನ ಯಕ್ಷಗಾನ ಗುರುಗಳು ಹೇಳಿದ್ರು, ನಿಕ್ಕು ಸ್ಟೇಜ್ 10 ಅಂತ ಹೇಳಿದ್ರು. ನಂಗೆ ಆ ಮಾತು ತುಂಬ ಇಷ್ಟ ಆಯಿತು. ಸ್ಟೇಜ್ 10 ಒಂದು ಆಟದ ಗುರುಕುಲ್ ಪಂಡೇರತ್ತ ಅಂತ ಹೇಳಿ, ಹಾಂ ಸರ್ ಅಂತ ಹೇಳಿದೆ. ಮತ್ತೆ ಆಯಿತು. ಆ 1 ವರ್ಷದಾಯಿತು. ಇನ್ನೊಂದು ಬೇರೆ ಕಾಲೇಜಿನಲ್ಲಿ ಕಾಂಪಿಟೇಷನ್ಸ್ ಆಯಿತು. ಎಲ್ಲಿ ತನಕ ಅಂತ ಹೇಳಿದ್ರೆ, ಅವರಿಗೆ ನಾನು ಅಷ್ಟು ಕ್ಲಾಸಿಗೆ ಹೋಗಲಿಲ್ಲ, ಆ ಥರ ಇದ್ದರು. ನನ್ನ ಮೇಲೆ ವಿಶೇಷ ಪ್ರೀತಿ. ನನ್ನನ್ನು ಕರ್ಕೊಂಡು ಆ ಕಾಲೇಜಿಗೆ ಹೋಗಿಬಿಟ್ರು. ಯಾರನ್ನು ಕರ್ಕೊಂಡು ಹೋಗಲಿಲ್ಲ ನನ್ನ ಕಾಲೇಜಿನಲ್ಲಿ. ನನ್ನನ್ನು ಕರ್ಕೊಂಡು ಹೋಗಿ ಅಲ್ಲಿ ಹೋಗಿ ಕಾಂಪಿಟೇಷನಲ್ಲಿ ಅಲ್ಲೊಂದು ಪಾತ್ರವನ್ನು ಕೊಟ್ಟು ಅಲ್ಲಿ ನನ್ನನ್ನು ಗುರುತಿಸಿಬಿಟ್ರು. ಅಲ್ಲೂ ಹೇಗಂತ ಹೇಳಿದ್ರೆ, ನಾಳೆ ಯಕ್ಷಗಾನ ಅಂತ ಹೇಳಿದ್ರೆ ಇವತ್ತಿನ ತನಕ ನಂಗೆ ಸ್ಟೆಪ್ ಕುಣಿಲಿಕ್ಕೆ ಬರೋದಿಲ್ಲ. ವಿಡಿಯೋ ಮಾಡಿ ಇಟ್ಕೊಂಡೋಗಿ ಮನೆಗೆ ಹೋಗಿ ತುಂಬ ಪ್ರಾಕ್ಟೀಸ್ ಮಾಡಿ ದಿವಸ ಇದು ಕಾಂಪಿಟೇಷನ್ನಲ್ಲಿ ಒಳ್ಳೆ ಮಾಡಿದೆ. ಅಲ್ಲಿ ಕೂಡ ಜಡ್ಜಸ್ ಹೇಳಿದರು, ಯಾವ ಥರ ಕಮೆಂಟ್ಸ್ ಬಂತಂತ ಹೇಳಿದರೆ ಜಡ್ಜಸ್, ನಂಗೆ ಅವತ್ತು ನಮ್ಮ ಇದಕ್ಕೆ ಪ್ರೈಸ್ ಸಿಗಲಿಲ್ಲ, ನನಗೂ ಸಿಗಲಿಲ್ಲ, ಅದು ಬೇಜಾರಿಲ್ಲ. ಜಡ್ಜಸ್ ಯಾವ ಥರ ಬಂದು ಅವ್ರ ಹತ್ರ ಹೇಳಿದ್ರು ಅಂತ ಹೇಳಿದರೆ, ನನ್ನ ಹತ್ರ ಮಾತಾಡುವಾಗ ಅವ್ರಿಗೆ ಗೊತ್ತಿಲ್ಲ ನಾನು ಪಾತ್ರ ನಿರ್ವಹಿಸಿ, ನಿಮ್ಮದ್ರಲ್ಲಿ ಒಬ್ಬ ಕಾಮಿಡಿ ಮಾಡಿದಲ್ಲ, ಹೌದು, ಅವನಿಗೆ ಇನ್ನೂ ಸ್ವಲ್ಪ ಇರ್ತಿದ್ರೆ ಇನ್ನೂ ಇದು ಸ್ಕ್ರಿಪ್ಟ್ ಒಂಥರ ಬೇರೆ ಆಗ್ತಿತ್ತು ಅಂತ ಹೇಳಿದ್ರು. ಮುಂಚಿನ ದಿವಸ ತನಕ ನನ್ನ ಹತ್ರ ಯಾರಿಗೂ ಭರವಸೆ ಇರಲಿಲ್ಲ. ಮರುದಿವಸ ನಾನು ಪ್ರಾಕ್ಟೀಸ್ ಮಾಡಿ ನಾನು ಆಡಿದಂಥ ಮಾತುಗಳಲ್ಲಿ ಮಾಡಿದ ಅಭಿನಯವನ್ನು ಒಂದು ಜಡ್ಜಸ್ ಬಂದು ಹೇಳಿದರು, ಇನ್ನು ಸ್ವಲ್ಪ ಇರಬೇಕಿತ್ತು ಅವನಿಗೆ, ನಿಮ್ಮ ಯಕ್ಷಗಾನದ ಕೃತಿಯನ್ನೇ ಒಂದು ಹಂತಕ್ಕೆ ತಲುಪ್ತಿದ್ದಾವ ಅಂತ ಹೇಳಿದ್ರು. ಭಾಳ ಖುಷಿ ಆಯ್ತು. ಅವರು ಹೇಳಿದರು, ನಿನ್ನ ಮಿತ್ತೆ ಕೊಂಚ ಭರವಸೆ ಉಂಡು ಮಾರ ಅಂತೇಳಿ. ಮುಂಚಿನ ದಿವಸ ಸರಿ ಹೊಡೆದಿದ್ದಾರೆ ನನಗೆ ಆ ಕೋಲಲ್ಲಿ, ಇನ್ನು ಮರಿದೆಪ್ಪ ಪೆಟ್ಟುಗಳೆಲ್ಲ ನಮ್ಮನ್ನೊಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ತುಳುವೆ ಮಾತಾಡೋದು ಅವ್ರು ಹೆಚ್ಚಾಗಿ. ಏನು ಮರಿದೆಪ್ಪ ಅಂತ ಹೇಳ್ತಿದ್ರು. ಮೂರು ದಿವಸ ಎಲ್ಲ ಆದ ನಂತರ ಹೇಳ್ತಿದ್ರು. ನಾನು ಹೇಳುದು ಒಂದೇ ಅವ್ರ ಹತ್ರ, ನಾನು ಬರ್ಪುಜಿ ಬಂತೀನಿ, ಏನು ಇರ್ಲೆ ತೊಂಬತ್ತೀನಿ, ಹೆಂಗೆ ಕಾಪುಜಿ ಒಂದು ನಲ್ಪರ್ ಅಂತ ಹೇಳಿ. ಬಟ್ ಆ ಸನ್ನಿವೇಶ ಉಂಟಲ್ಲ, ಮತ್ತೆ ಅದ ನಂತರ ಯಕ್ಷಗಾನ ಮಾಡ್ತೀವಿ. ಇತ್ತೀಚೆಗೂ ಒಂದು ಯಕ್ಷಗಾನ ಮಾಡಿದೆ ನಮ್ಮ ಊರಿನವರ ಎಲ್ಲ ಪ್ರೋತ್ಸಾಹದ ಮೇಲೆಗೆ. ಅಂದರೆ ನಂಗೆ ಹಠ ಇತ್ತು ಹಾಸ್ಯವನ್ನು ಬಿಟ್ಟು ಬೇರೆ ಮಾಡಬೇಕಂತ. ಈ ಸಲ ಹಾಸ್ಯವನ್ನು ಬಿಟ್ಟು ಬೇರೆ ಪಾತ್ರವನ್ನು ಕೂಡ ನಿರ್ವಹಿಸಿದೆ. ಯಕ್ಷಗಾನ ಜರ್ನಿ ಒಂದ್ಸಲ ಹ್ಯಾಪಿ ಇದೆ, ಒಂದು ವಿಶಿಷ್ಟ. ಮತ್ತೆ ನಮ್ಮ ಕರಾವಳಿಯ ಗಂಡುಗಳೇ ಅಂತ ಹೇಳ್ತಾರೆ, ಅದ್ಭುತವಾದ ಕಲೆ. ಅದಕ್ಕೆ ಒಲವಿದೆ, ಜಾಸ್ತಿ ಇಲ್ಲ ಅಷ್ಟೇ, ಜಾಸ್ತಿ ಹೋಗ್ತಾ ಇಲ್ಲ. ಅದಕ್ಕೆ ಪ್ರೀತಿ ಇದೆ ಅದರ ಮೇಲೆ. ಹೌದು, ನಟನೆಯನ್ನೇ ನಿಮ್ಮ ವೃತ್ತಿಯ ಜೊತೆಗೆ ಪ್ರವೃತ್ತಿಯನ್ನಾಗಿ ರೂಪಿಸಿಕೊಂಡಿದ್ದೀರಿ. ನೀವು ಅದೇ ಹೇಳಿದ್ರೆ, ಸಾಕಷ್ಟು ನಾಟಕಗಳಲ್ಲಿ ನಟಿಸಿದ್ದೀರಿ, ಅದರ ಬಗ್ಗೆ ಮಾತನಾಡಿದ್ವಿ. ಹಾಗೆ ಸಾಕಷ್ಟು ನಾಟಕಗಳನ್ನ ಬರೆದಿದ್ದೀರಿ. ಸೊ ಈ ನಾಟಕಗಳನ್ನ ಬರೆಯುವಾಗ ಆಗಿರಬಹುದು, ನಟಿಸುವಾಗ ಆಗಿರಬಹುದು, ಯಾವುದಾದ್ರು ಒಂದು ಪಾತ್ರವನ್ನ ಅಥವಾ ಈಗ ನಟನಾದವರಿಗೆ ಯಾರನ್ನೋ ಒಬ್ಬರನ್ನ ಗುರುಗಳಾಗಿರ್ಬಹುದು ಅಥವಾ ಯಾರೋ ಒಬ್ಬರನ್ನ ಇನ್ಸ್ಪಿರೇಷನ್ ಅಥವಾ ಒಂದು ಸ್ಫೂರ್ತಿ ಅಂತ ಒಂದು ಮನಸ್ಸಿನಲ್ಲಿ ಇಟ್ಟುಕೊಂಡಿರ್ತಾರೆ. ಅದು ನಟರೇ ಆಗಿರ್ಬೇಕಂತಿಲ್ಲ, ನಮ್ಮ ಮನೆಯವರ ತಾಯಿ ಆಗಿರಬಹುದು, ತಂದೆ ಆಗಿರಬಹುದು, ಅಥವಾ ಯಾರೊಬ್ರು ನಮಗೆ ಕಲಿಸಿಕೊಟ್ಟ ಗುರುಗಳಾಗಿರ್ಬಹುದು, ಅಥವಾ ಯಾವುದೋ ಒಂದು ಬೇರೆ ನಟರಾಗಿರಬಹುದು. ಸೊ ಹೀಗೆ ನಿಮಗೆ ಯಾರಾದರೂ ಇದ್ದಾರೆ ಸರ್ ಇನ್ಸ್ಪಿರೇಷನ್ ಅಂತ? ಇನ್ಸ್ಪಿರೇಷನ್ ಆ್ಯಕ್ಚುಲಿ ಹೇಳಬೇಕಂತ ಹೇಳಿದರೆ, ನಮ್ಮ ತುಳುನಾಡಿನಲ್ಲಿ ಏನಂತ ದಿಗ್ಗಜರು ಹೇಳ್ತಾರೆ, ದೇವದಾಸ್ ಕಾಪಿಕಾಡ್ ಆಗಿರಲಿ, ನವೀನ್ ಡಿ ಪಾಟೀಲ್ ಆಗಿರಲಿ, ಅಥವಾ ಅರವಿಂದ್ ಬೋಳಾರ್ ಆಗಿರಲಿ, ವಾಮಂಜೂರ್ ಆಗಿರಲಿ, ಭೋಜರಾಜ್ ವಾಮಂಜೂರ್ ಆಗಿರಲಿ, ಇವರೆಲ್ಲ ಏನಂತ ಹೇಳಿದರೆ ಒಂದು ಪಿಲ್ಲರ್ಸ್ಗಳು. ನೀವು ಯಾವುದೇ ಕಲಾವಿದರ ಹತ್ರ ಕೇಳಿ, ನೀವು ಯಾರನ್ನು ಇಷ್ಟಪಡ್ತೀರಂತ ಆ ದಿಗ್ಗಜರ ಹೆಸರು ಹೇಳ್ತಾರೆ. ಬಹುಶಃ ತುಳುನಾಡಿಗೆ ಒಂದು ಹೊಸತನವನ್ನು ಕೊಟ್ಟವರು ಅವರು. ನಮ್ಮದು ಪರಿಚಯ ಅವ್ರಿಗೆ ಇರಲಿಕ್ಕಿಲ್ಲ, ಬಟ್ ನಮಗೆ ಅವ್ರದ್ದು ಪರಿಚಯ ಒಳ್ಳೆ ರೀತಿ ಇದೆ.
ಇವರದೆಲ್ಲ ಒಂದೊಂದು ನಾಟಕಗಳನ್ನು ನೋಡಿ ಬರುವಾಗ, ಒಂದೊಂದು ಪಾತ್ರಗಳನ್ನು ನೋಡಿ ಬರುವಾಗ ನಮ್ಮ ತಲೆಯಲ್ಲಿ ಒಂದೊಂದು ರೀತಿಯ ಆಲೋಚನೆಗಳು ಹುಡ್ತಾ ಇರ್ತದೆ. ಈ ತರ ನಮಗೂ ಮಾಡಬಹುದಲ್ಲ, ಈ ತರ. ಹಾಗೆ ಅವರೇ ನಾಟಕಗಳು, ಮತ್ತೆ ನಮ್ಮ ಊರಿನಲ್ಲಿ ಬೇರೆ ಬೇರೆ ನಡೆಯುತ್ತಿದ್ದಂಥ ಬೇರೆ ಬೇರೆ ಸಂಘ ಸಂಸ್ಥೆಗಳ ನಾಟಕಗಳು, ಅವುಗಳೆಲ್ಲ ನೋಡಿದಾಗ ಪಾತ್ರ ಸೃಷ್ಟಿ ಆಗುವಂಥದ್ದು. ಅದರ ಜೊತೆಗೆ ನಮ್ಮ ಕಡೆ ನಡೆಯುವಂಥ ಒಂದಷ್ಟು ಹಾಸ್ಯ ಸನ್ನಿವೇಶಗಳು, ಅದನ್ನೆಲ್ಲ ನೋಡಿಕೊಂಡೇ ಸೃಷ್ಟಿ ಆಗ್ತಾ ಇತ್ತು ಪಾತ್ರಗಳು. ಒಬ್ಬ ಪರ್ಟಿಕ್ಯುಲರ್ ಅಂತಿಲ್ಲ, ಈ ತರ ಎಲ್ಲರನ್ನ ನೋಡಿ ಸೃಷ್ಟಿ ಸುತ್ತಮುತ್ತಲ ಎಲ್ಲವೂ ಕೂಡ ಒಂದು ಸ್ಫೂರ್ತಿ. ಹೌದೌದೌದು. ಹೀಗೆ ಅದು ಬರೆಯೋದ್ರಲ್ಲಿ ಇರಲಿ. ಹಾಗೆ ಮತ್ತೆ ನಾನು ಮಿಡ್ಲಿ ಕಲ್ಚರಲ್ ಟೀಮಿಗೆ ಶಿಫ್ಟ್ ಆಗಿದ್ದೇನೆ. ಇದರ ಮಧ್ಯೆ ಅಂದ್ರೆ ಈ ಇವೆಂಟ್ಸ್ ಪ್ರೋಗ್ರಾಮ್ಸ್ ಇರ್ತದಲ್ಲ, ಅದಕ್ಕೆ ಶಿಫ್ಟ್ ಆದೆ ನಾನು. ಅದು ರೋಟ್ರಿ ಆಗಿರ್ಲಿ, ಲಯನ್ಸ್ ಆಗಿರ್ಲಿ, ನಮ್ದೊಂದು ಕಲ್ಚರಲ್ ಟೀಮ್ ಇದೆ ಅದಾಗಿರ್ಲಿ, ಮತ್ತೊಂದು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಶಿಫ್ಟ್ ಆಗಿದೆ. ಒಂದ್ಸಲ ಒಂದು 2 years ಜರ್ನಿ ನಂದು ಅದರಲ್ಲಿ ಹೋಯ್ತು. ಅಂದ್ರೆ ಒಂದು ಕಾನ್ಸೆಪ್ಟ್ ಅನ್ನ ತೆಗೆಯುವುದು, ಆ ಕಾನ್ಸೆಪ್ಟ್ಗೆ ಒಂದಷ್ಟು ಡ್ಯಾನ್ಸ್, ಒಂದಷ್ಟು ಸ್ಕ್ರಿಪ್ಟ್, ಬೇರೆ ಬೇರೆ ಅವರ ಜೊತೆ ಸೇರಿ, ಸ್ನೇಹಿತರ ಜೊತೆ ಸೇರಿ ಇದು ಈ ಫ್ಲೋ ಅಲ್ಲಿ ಹೋಗ್ಬೇಕು, ಈ ಫ್ಲೋ ಅಲ್ಲಿ ಹೋಗ್ಬೇಕು ಅಂತ ಒಂದು ಹೊಸ ಅದು ಚೌಕಟ್ಟದು. ಒಂದು ಕಲ್ಚರಲ್ ಪ್ರೋಗ್ರಾಮ್ 20 minutes ಇದ್ದು ಅದಕ್ಕೆ ಕಾಂಪಿಟೇಷನ್ ಹೋಗುವಂಥದ್ದು. ಅದು ದೂರದ ಬ್ಯಾಂಗ್ಳೂರ್ ಆಗಿರ್ಲಿ, ಉಡುಪಿ, ದಕ್ಷಿಣ ಕನ್ನಡ, ಬಂಟ್ವಾಳ, ಎಲ್ಲಾ ಕಡೆ ಹೋಗಿ ಅದನ್ನ ನೀಡಿ ಬಂದಿದೆ, ಪ್ರದರ್ಶನ ನೀಡಿ ಅದರಲ್ಲೂ ಹೋಗಿದ್ದೇನೆ. ಅಂದ್ರೆ ಒಂಥರ ಬೇರೆ ಬೇರೆ ಇದಕ್ಕೆ ಹೋಗೋದ ಕ್ಯೂರಿಯಾಸಿಟಿ ಅಲ್ಲ, ಅದು ಒಂದ್ಸರ ಹೊಸತನ್ನು ಕಲಿಲಿಕ್ಕೆ, ಹೊಸತನವನ್ನ ನೀಡ್ಲಿಕ್ಕೆ ಖುಷಿ. ಹೌದು, ಒಂದು ಹೊಸತು ಅದ್ರಲ್ಲಿ ಸಿಗ್ತದೆ. ಮತ್ತೊಂದು ಏನಂತ ಹೇಳಿದ್ರೆ, ನಾಟಕದಲ್ಲಿ ಆದ್ರೆ 13-14 ಜನ ನಿಮ್ ಪರಿಚಯ ಆಗ್ತಾರೆ. ಇದರಲ್ಲಿ 80ರಿಂದ 100 ಜನ, 100 ಜನರಿಗೂ ಅವರೊಂದು ಕರೆಯುವಂತ ಪ್ರೀತಿ, ಪ್ರಶಾಂತ್ ಅಣ್ಣ ಅಂತ ಕರೀತಾರೆ. ಆಕ್ಚುಲಿ ಅವರಿಗೂ ನೆನಪಿರ್ತದೆ, ನಮ್ಮ ಇಷ್ಟು ಜನರನ್ನು ವೇದಿಕೆಗೆ ಕರ್ಕೊಂಡ್ ಬಂದಿರ್ತೀರಿ, ಪ್ರಶಾಂತ್ ಅವರು ಕರ್ಕೊಂಡ್ ಬಂದಿದ್ದಾರೆ ನಮ್ಮನ್ನು, ನೆನಪಿರ್ತದೆ. ಹೌದೌದು. ಮತ್ತೊಂದೇನು ಹೇಳಿದ್ರೆ, ನಾವು ಯಾವತ್ತೂ ಹೇಳ್ತೇವೆ ಕಲಾವಿದ ಸತ್ರು ಕೂಡ ಅವ್ರು ಮಾಡಿದಂಥ ಕಲೆಗಳು ಜೀವಂತವಾಗಿರ್ತದೆ ಅಂತ ಹೇಳಿ. ಮತ್ತೆ ಅವ್ರ ಬಾಂಧವ್ಯ ನೀವು ಬೇಕಾದ್ರೆ ನೋಡಿ, ನನ್ನ ವಯಸ್ಸು ತುಂಬಾ ಸಣ್ಣದು, ನನಗೆ ಹೆಚ್ಚಿನ ಕಲಾವಿದರದ್ದು ಪರಿಚಯ ಇರುವುದು ಯಾರ್ದಂತ ಹಿರಿಯ ಕಲಾವಿದರದ್ದು. ಯಾಕಂತ ಹೇಳಿದ್ರೆ, ನಾನು ಸಣ್ಣ ವಯಸ್ಸಿನಲ್ಲಿ ಬಂದಾಗ ಅವರೆಲ್ಲ ಯುವಕರಾಗಿದ್ರು, ಅವ್ರದ್ದೆಲ್ಲ ಪರಿಚಯ ನನಗೆ ಬೇರೆ ಬೇರೆ ಕಡೆ ಹೋಗಿ ನಾಟಕಕ್ಕೆ ಮಾಡುವ ಪರಿಚಯ ಆಯಿತು. ಕೆಲವರು ಇವಾಗ ಆ ರಂಗದಿಂದ ಹಿಂದೆ ಸರ್ತಿದ್ದಾರೆ, ರಂಗಭೂಮಿಯಿಂದ ಕೆಲವರು ಅಭಿನಯ ಮಾಡ್ತಾ ಇದ್ದಾರೆ. ಆ ಪೈಕಿ ಅವ್ರದ್ದು ನಂಗೆ ತುಂಬಾ ಕಾಂಟ್ಯಾಕ್ಟ್ ಜಾಸ್ತಿ ಇದೆ, ಇವಾಗಿನ ಅವ್ರದ್ದು ಕೂಡ ಕಾಂಟ್ಯಾಕ್ಟ್ ಜಾಸ್ತಿ ಇದೆ. ನೀವು ನಂಬ್ತೀರಾ ಬಿಡ್ತೀರಾ, ಅವರು ಕೂಡ ನಮ್ಗೆ ರೆಸ್ಪೆಕ್ಟ್ ಕೊಟ್ಟೆ ಕರೀತಾರೆ. ಅವ್ರು ಯಾಕೆ ಕರೀತಾರೆ ಅಂದ್ರೆ ಏಜ್ ನೋಡೋದಿಲ್ಲ, ನಮ್ಮ ಮೇಲೆ ಕಲೆಯ ಮೇಲೆ ಅಭಿಮಾನದಿಂದ. ಪ್ರಶಾಂತರೇ ಪ್ರತಿಭೆಯ ಮೇಲೆ ಅಷ್ಟೊಂದು ಗೌರವ. ಬಹುಶಃ ಇದು ಸಿಗುವಂತದ್ದು ಇದ್ರಲ್ಲಿ ಮಾತ್ರ. ನೀವು ನೋಡಿರ್ಬೋದು, ಬೇರೆ ಬೇರೆ ವಿಡಿಯೋಸ್ ಎಲ್ಲ ವೈರಲ್ ಆಗ್ತಾ ಉಂಟು. ಕಲಾವಿದ ಅನ್ನುವಂಥ ಡಾಕ್ಟರ್ ಆಗ್ಬೋದು, ಲಾಯರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಯಾವ್ದು ಬೇಕಾದ್ರೆ ಆಗುವಂತ ಸಾಮರ್ಥ್ಯ ಇರುವುದಂತ ಹೇಳಿದ್ದಾರೆ ಕಲಾವಿದನಿ ಅಂತ. ಸೊ ಇಂತ ಎಲ್ಲ ಅದು ಕೂಡ ಹೌದು, ತಾನಲ್ಲದನ್ನು ತಾನಾಗುವಂತದ್ದು ವೇದಿಕೆಯ ಮೇಲೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಮತ್ತೆ ಏನಂತ ಹೇಳಿದ್ರೆ, ನಮ್ಗೆ ಯಾವ್ದು ಮಾಡಬೇಕಿದ್ರು ಈಗಿನ ಕಾಲದಲ್ಲಿ ಮೊದಲು ಈಗ ಡಿಫ್ರೆನ್ಸ್ ಉಂಟು. ಈಗ ಸಪೋರ್ಟ್ ಅನ್ನೋದು ಬೇಕಾಗ್ತದೆ. ನಾನೊಂದು ಬಹುಶಃ ಈಗ ಫೇಸ್ಬುಕ್ ಅಲ್ಲೆಲ್ಲ ಲೈಕ್ ಇದೆಲ್ಲ ಕಾಂಪಿಟೇಷನ್ ಕಾಮನ್ ಆಗಿದೆ. ಒಂದು ಸ್ವಲ್ಪ ವರ್ಷಗಳ ಹಿಂದೆ ಇದು ಕೋವಿಡ್ ಸ್ಟಾರ್ಟ್ ಆದ ಸಂದರ್ಭದಲ್ಲಿ ಒಬ್ರು ಎಲ್ಲ ಕಲಾವಿದರನ್ನು ಗುರುತಿಸುವಂತವರೊಬ್ರು ಇದ್ದಾರೆ, ತುಳು ರಂಗಪ್ರೇಮಿ ರಂಜು ಅಂತ. ಅವ್ರು ಏನಂತ ಹೇಳಿದ್ರೆ, ಹೊಸ ಹೊಸ ಕಲಾವಿದರನ್ನ ಎಲ್ಲರನ್ನ ಗುರುತಿಸಿ ಅವರು ತನ್ನ ಬರವಣಿಗೆ ಮೂಲಕ ಪರಿಚಯ ಮಾಡ್ತಾರೆ. ಸೊ ಇವರು ಒಂದು ಕಾಂಪಿಟೇಷನ್ ಅನ್ನು ಆಯೋಜನೆ ಮಾಡಿದ್ರು, ಕಲಾವಿದರ ಕಡಲು ಅಂತ ಹೇಳಿ ಪೇಜಲ್ಲಿ. ಒಂದು ಎಂತ ಹೇಳಿದ್ರೆ, ನಾವು ಮಾಡಿದಂಥ ಲೇಡಿ ಗೆಟಪ್ ಅಥವಾ ಲೇಡಿ ಪಾತ್ರದ ಒಂದು ಫೋಟೋಸ್ ಅನ್ನು ಹಾಕುವಂಥದ್ದು. ಆ ಫೋಟೋಸಿಗೆ ಲೈಕ್ ಬೇಸಿಸ್ ಮೇಲೆ ಕಾಂಪಿಟೇಷನ್ ಅಂತ. ಆವಾಗೆಲ್ಲ ಈ ತರ ಫೇಸ್ಬುಕ್ ಅಲ್ಲಿ ಅಷ್ಟು ನಮಗೆಲ್ಲ ಗೊತ್ತಿರಲಿಲ್ಲ. ನನಗಂತೂ ಯೂಸ್ ಮಾಡ್ತಿದ್ದೆ, ಯಾವೆಲ್ಲ ಟೆಕ್ನಿಕ್ ಉಂಟಂತ ಗೊತ್ತಿರಲಿಲ್ಲ. ಕಾಂಪಿಟೇಷನ್ಸ್ ನಡೆಯಿತು. ಈಗ ನಾನು ಮಾಡೋದು ಜೆಂಟ್ಸ್ ಪಾತ್ರ, ಲೇಡಿ ಪಾತ್ರವನ್ನು ಬಿಟ್ಟು ಹೆಚ್ಚು ಕಡಿಮೆ 7-8 ವರ್ಷ ಮೇಲೆ ಆಗಿದೆ ನಾನು. ಅಂಥದ್ರಲ್ಲಿ ನಾನು ಲೇಡಿ ಪಾತ್ರವನ್ನು ಯಾರೆಲ್ಲ ಮಾಡಿದ್ದಾರೆ ಅವ್ರು ಹಾಕಿದ ಸ್ಪರ್ಧೆಯಲ್ಲಿ ನಾನು ಹಾಕಿಬಿಟ್ಟದ್ದು, ನನಗೂ ಗೊತ್ತಿಲ್ಲ. ಆಯಿತು, ನನ್ನ ಕಾಂಟ್ಯಾಕ್ಟಲ್ಲಿ ಒಂದು 1,000 ಚಿಲ್ಲರೆ ಲೈಕ್ಸ್ ಎಲ್ಲ ಬಂತು. ಅಷ್ಟೊತ್ತಿಗೆ ಒಂದು 4th ಪ್ಲೇಸಲ್ಲಿ ಇದ್ದೆ. ಅದು ಏನಾಯ್ತು ಅಂತ ಹೇಳಿದ್ರೆ, ಕಾಂಪಿಟೇಷನ್ ಅನ್ನೋದು ತುಂಬ ಇದಾಯಿತು, ಫೈಟ್ ಆಯಿತು. ನಂಗೆ ಆಯಿತು, ನನಗಿದು ಬೇಡ ಇತ್ತು. ಅಂದರೆ ನಾನು 1,000 ಜನರ ಹತ್ರ ಕೇಳಿದ್ದೇನಲ್ಲ, ಅವರೆಲ್ಲರೂ ನಂಗೆ ಹಿಂದೆ ಕೇಳೋದು ಏನಾಯ್ತು ಅಂತ. ನನಗೆ ಒಂಥರ ಟೆನ್ಷನ್ ಆಯಿತು. ನಾನು ಅಮ್ಮನ ಹತ್ರ ಹಿಡಿದು ನನಗಿದು ಬೇಡ ಇತ್ತು, ನನಗಿದು ಗೊತ್ತಿರಲಿಲ್ಲ. ಅಷ್ಟೊತ್ತಿಗೆ ಒಬ್ಬ ಪ್ರಜ್ವಲ್ ಶೆಟ್ಟಿ ಕೌಡೂರ್ ಅಂತ ಒಬ್ಬ ಇದ್ದ, ಬಾಂಬೆಯಲ್ಲಿದ್ದವ. ಅವು ಫೋನ್ ಮಾಡಿ, ಅಣ್ಣ ಈ ಲೈಕ್ ಪಾದಿರ ಹಿಂಗೆ ಫನರೈಜ್ ಅನ್ನ ಅಂತ ಹೇಳಿದ. 3 ದಿವಸ ಇತ್ತು ಆ ಕಾಂಪಿಟೇಷನ್ ಹೋಗಿ. ಏನೋ ಹೇಳಿದೆ, ನನಗೆ ಇದು ಗೊತ್ತಿಲ್ಲ ಮಾರಾಯ, ನಾನು ಈ ಗೊತ್ತಿಲ್ಲದೆ ಇಷ್ಟು ಮಾಡಿದ್ದು, ಇದು ಹೇಗಂತ ಗೊತ್ತಿಲ್ಲ. ಅವ ಬಂದ ಅದರಲ್ಲಿ ಮೆನ್ಷನ್ ಮಾಡೋದಂತೆಲ್ಲ ಇರುತ್ತೆ, ಅವ ಶುರು ಮಾಡಿದ. ಅಷ್ಟೊತ್ತಿಗೆ ಇನ್ನೊಬ್ಬ ನವೀನ್ ಅಂತ ಬಂದ, ನನ್ನ ಜೂನಿಯರ್, ಅವನು ಕೂಡ ತುಂಬ ಪ್ರೀತಿ ಮಾಡ್ತಾರೆ ಅವರೆಲ್ಲ, ಅವನು ಸಪೋರ್ಟ್ ಮಾಡಿದ. ಅಷ್ಟೊತ್ತಿಗೆ ಇನ್ನೊಬ್ರು ಬಂದರು, ನಿಮ್ಗೆ ಗೊತ್ತಿರ್ಬೋದು ಫೇಸ್ಬುಕ್ಕಲ್ಲೆಲ್ಲ ಜಾಸ್ತಿ ಇರ್ತಾರೆ, ಕನಸುಗಾರ ನವೀನ್ ಬೈಲೂರು ಅಂತ. ಅವ್ರು ಬಂದರು, ಬಚ್ಚಣ್ಣ ಇರಬಾರ್ದಾರ ಅಂದು ಅವು ಮೂಜಿಂದ ಯಾನಿ ಸರಿ ಅಂತ ಅವ್ರು ಬಂದು. ಮತ್ತೊಂದು ಕೃಷ್ಣ ಬಂಗೇರ್ ಅಂತ ಒಂದು, ಅಭಿಜಿತ್ ಅಂತ ಒಂದು, ಸುಕುಮಾರ್ ಸುಕ್ಕು ಅಂತ ಒಂದು, ಹೀಗೆ ಒಂದಷ್ಟು ಜನ
ಫ್ರೆಂಡ್ಸ್ ಅನ್ನ ಕರ್ಕೊಂಡು ಬಂದ್ರಿ ಇವರು. ಈಗ ಹೆಸರು ಬಿಟ್ಟು ಹೋಗಿರ್ಬೋದು, ಇವ್ರು ಎಲ್ಲಿ ತನಕ ಮಾಡಿಟ್ಟು ಅಂತ ಹೇಳಿದ್ರೆ 2500 ತನಕ ನಿಯರೆಸ್ಟ್ ಲೈಕ್ಸ್ ಮಾಡಿ ನನ್ನ 3rd ಪ್ಲೇಸಿಗೆ ತಂದಿಟ್ರು. ಬಹುಶಃ ಆದ ನಂತರ ಇವರೆಲ್ಲ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡೋದು, ಈ ಫೇಸ್ಬುಕ್ ಅಲ್ಲಿ ಒಂದಷ್ಟು ಜನರಿಗೆ ತಿಳಿಸುವಂತ. ಇವರಿಗೆಲ್ಲ ನಾನು ಏನು ಅಲ್ಲ, ನಾನು ಏನು ಕೊಡ್ಲಿಲ್ಲ, ನಿಜವಾಗಿ ಹೇಳ್ತೇನೆ, ನಾನು ಏನು ಕೊಡ್ಲಿಲ್ಲ. ಬಟ್ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದಾರೆ. ಮತ್ತೆ ಎಲ್ಲರೂ ನಮ್ಮ ಹತ್ರ ಎಷ್ಟೊತ್ತಿಗೂ ಮಾತಾಡ್ತಾ ಇರ್ಬೇಕು ಅನ್ನೋದು ತಪ್ಪು. ಅವರಿಗೆ ಕೂಡ ವೃತ್ತಿ ಜೀವನ ಇದೆ, ಅವರಿಗೆ ಒಂದು ಅವ್ರದೇ ಆದಂತ ಸಾಂಸಾರಿಕ ಜೀವನ ಇದೆ. ಅದರಲ್ಲೂ ಒಂದಿಷ್ಟು ಸಮಯ ನಮ್ಮಂತ ಈ ಕಲಾವಿದರನ್ನ, ನನ್ನದಂತಲ್ಲ ನಮ್ಮಂತ ಅನೇಕ ಕಲಾವಿದರನ್ನ ಈ ತರ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಯಾರೆಲ್ಲ ಲಿಫ್ಟ್ ಮಾಡ್ತಾರೆ. ಮತ್ತೆ ಈಗಿನ ಕಾಲದಲ್ಲಿ ಅನಿವಾರ್ಯ, ನಾನು ಯಾವತ್ತೂ ಹೇಳೋದುಂಟು, ಈ ಸೋಷಿಯಲ್ ಮೀಡಿಯಾ ಅನ್ನೋದು ಹೇಗೆ ಅಂತ ಹೇಳಿದ್ರೆ, ನಮ್ಮವರಿಗೆ ಇಷ್ಟ ಆದ್ರೆ ಅವ್ರು ನಮ್ಮನ್ನು ಯಾವ ಪೊಸಿಷನ್ನಿಗೂ ಇಟ್ಕೊಂಡು ಹೋಗಿರ್ತಾರೆ. ನಮಗೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಕಾಲ ಅಡಿಗೆ ಹಾಕಿ ತುಳಿದು ಬಿಡ್ತಾರೆ. ಅಂತಹ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ತುಂಬಾ ಮಂದಿ ಲಿಫ್ಟ್ ಮಾಡಿದ್ದಾರೆ. ಫ್ಯಾಮಿಲಿ ಅವರಂತೂ ಹೇಳೋದೇ ಬೇಡ, ಮನೆಯಲ್ಲಿ ಆಗಿರ್ಲಿ ಅಥವಾ ನನ್ನ ಎಲ್ಲ ರಿಲೇಷನ್ಸ್ ಅವರಾಗಿರ್ಲಿ, ಮತ್ತೆ ನನ್ನ ಊರಿನವರು. ಆಕ್ಚುಲಿ ನಂದು ಮೊನ್ನೆ ಬರ್ತ್ಡೇ ಆಯ್ತು July 5th. ನನಗೆ ಅಷ್ಟು ಗೊತ್ತೇ ಇಲ್ಲ ಎಲ್ಲಿ ತನಕ ಅಂತ ಹೇಳಿದ್ರೆ ನನ್ನ ಊರಿನವರೆಲ್ಲ ಸ್ಟೇಟಸ್ ಹಾಕಿಕೊಂಡಿದ್ದಾರೆ. ನಾನು ಅವ್ರಿಗೆ ಏನೂ ಮಾಡ್ಲಿಲ್ಲ. ಅವರೆಲ್ಲ ಸಣ್ಣ ಸಣ್ಣ ಮಕ್ಕಳು, ಮೊಬೈಲ್ ಇದ್ದವರೆಲ್ಲ ಸ್ಟೇಟಸ್ ಹ್ಯಾಪಿ ಬರ್ಡೇ ಪ್ರಶಾಂತ್ ಅಣ್ಣ ಹಾಕಿ, ನನ್ಗಿಂತ ದೊಡ್ಡವರು ಹಾಗೆ ಹಾಕಿದ್ದಾರೆ, ಡಿಪಾರ್ಟ್ಮೆಂಟ್ ಅಲ್ಲಿ ಹಾಕಿದ್ದಾರೆ. ನನ್ಗೆ ಅಂತ ತಲೆ ಬಿಸಿ. ಕಲೆ ಅನ್ನುವಂಥದ್ದು ಹಾಗೆ, ನಾವೊಂದು ಸಮಾಜದಲ್ಲಿ ಒಂದು ಕಲಾವಿದರಾದ್ರೆ ಅಥವಾ ಕಲೆಯಲ್ಲಿ ತೊಡಗಿಸಿಕೊಂಡ್ರೆ ಎಲ್ಲರ ಪ್ರೀತಿ ಅದಾಗಿ ಅದು ನಮ್ಮ ಹತ್ರ ಬಂದು ಬಿಡುತ್ತೆ. ನನ್ಗೆ ಏನು ಹೇಳಬೇಕಂತಲೇ ಗೊತ್ತಾಗ್ತಿಲ್ಲ. ನಾನು ಮತ್ತೆಲ್ಲರಿಗೂ ವಾಯ್ಸ್ ಮೆಸೇಜ್ ಹಾಕಿದೆ ಥ್ಯಾಂಕ್ ಯು ಅಂತೇಳಿ. ಸೊ ಈ ಥರ ನನ್ನನ್ನು ಬಿಲ್ಡ್ ಮಾಡ್ತಾ ಬಂತು. ಮತ್ತು ನಿರೂಪಣೆಗೆ ಬಂದರೆ, ನಿರೂಪಣೆಯಲ್ಲಿ ಬೇರೆ ಬೇರೆ ಶೈಲಿಯನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಹೋದೆ. ಒಂದಷ್ಟು ಜನರನ್ನು ನೋಡಿ ಕಲ್ತದ್ದು, ನಾನಾಗಿ ಕಲ್ತದಲ್ಲ ಇದನ್ನು ಸುಮಾರು. ಯಾಕಂದರೆ ನಾನು ಒಬ್ಬರ ಹೆಸರು ಹೇಳಿದ್ರೆ ತಪ್ಪಾಗ್ತದೆ. ಸುಮಾರಷ್ಟು ಮಂದಿಯನ್ನು ಕಲಾವಿದರನ್ನು ನೋಡಿ ಕಲಿತು ನಿರೂಪಣೆಯನ್ನು ಬೆಳೆಸ್ಕೊಂಡೆ. ಎಲ್ಲ ಜನರು ಈಗ ಇಷ್ಟಪಡ್ತಾರೆ. ಫಾರ್ಮಲ್ ಇನ್ಫಾರ್ಮಲ್ ಅಂದ್ರೆ ಈ ಕಾರ್ಯಕ್ರಮಗಳಿಗೆ ಆಗಿರಬಹುದು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಬೇರೆ ರೀತಿಯಲ್ಲಿ ಸಭಾ ಕಾರ್ಯಕ್ರಮ, ಸಾಂಸ್ಕೃತಿಕ, ಹಾಗೆ ಆರ್ಕೆಸ್ಟ್ರಾಗಳಲ್ಲಿ ಕೂಡ ನೀವು ಮಾಡಿರುವಂತದ್ದು. ಸೊ ಅದು ಇನ್ನೊಂದು ಬೇರೆ ಒಂದು. ಅದು ಆಕ್ಚುಲಿ ನಂದು ಡ್ರಾಮಾಕ್ಕೆ ಹೇಗೆ ಅನಿವಾರ್ಯವಾಗಿ ಎಂಟ್ರಿ ಆಯ್ತಾ, ಮ್ಯೂಸಿಕ್ಕಿಗೆ ಹೇಗೆ ಅನಿವಾರ್ಯವಾಗಿ ಎಂಟ್ರಿ ಆಯ್ತಾ, ಇದು ನಿರೂಪಣೆಗೂ ಅನಿವಾರ್ಯವಾಗಿ ಎಂಟ್ರಿ ಆದದ್ದು. ಒಂದ್ಸಲ ಒಬ್ಬ ನನ್ನ ಸ್ನೇಹಿತನದು ಹೆಂಡತಿ ಡೆಲಿವರಿಗೆ ಹೋಗಿದ್ರು, ಅವ ವಹಿಸ್ಕೊಂಡದ್ದು. ಅಂದರೆ ಡೇಟ್ ಮೊದಲಿತ್ತು, ಬೇಗನೆ ಇದಾಯಿತು, ಅವಕ್ಕೆ ಕರ್ಕೊಂಡೋದು ವಹಿಸ್ಕೊಂಡದ್ದು ಅವನಿಗೆ ಏನಾಯ್ತು ಅಂತ ಹೇಳಿದ್ರೆ, ಹೆಂಡತಿ ICU ಅಲ್ಲಿದ್ದಾರೆ, ಸಿಸರಿನ್ ಮಾಡ್ತಾರ ನಾರ್ಮಲ್ ಅಂತ ಗೊತ್ತಿಲ್ಲ. ಸೊ ಅವರು ಪೊಸಿಷನಲ್ಲಿ ಆಗ್ತಾ ಇರಲಿಲ್ಲ. ಅವ ಹೇಳಿದ ಇನ್ನೊಬ್ರಿಗೆ ನಿರೂಪಣೆ ಮಾಡ್ಲಿಕ್ಕೆ ಕರೆದಿದ್ದ, ಅವನು ಬರಲಿಲ್ಲ. ಫೋನ್ ಮಾಡಿದ ಅಚಾನಕ್ ಆಗಿ ಬಾ ಅಂತೇಳಿ. ನಾನು ಹೋದೆ. ಹೋಗಿ ಎಂತಾಯ್ತು ಹೀಗೆ ಆಯ್ತು, ಎಂತ ಹೆದರಬೇಡ ಮಾರ್ರೆ, ನಾನಿದ್ದೇನಲ್ಲಿ ಯಾಕೆ ಟೆನ್ಷನ್ ಮಾಡ್ತಿ, ನಾನು ಮಾಡ್ತೇನೆ ಅಂತ. ನನಗೆ ಏನು ಎಂತ ಅಂತ ಗೊತ್ತಿಲ್ಲ, ನಾನು ಮಾಡ್ತೇನೆ ಅಂತ, ನೀನು ಹೆದರಬೇಡ, ಅದು ಕೈ ಕೊಟ್ಟವನ ಬಗ್ಗೆ ಚಿಂತೆ ಮಾಡೋಣ, ನಾನು ಬರ್ತೀನಿ ಅಂತ ಹೇಳಿದೆ. ಆಕ್ಚುಲಿ ಕೈ ಕೊಟ್ಟವನು ಏನು ಇಂಟೆನ್ಷನಲ್ ಇಲ್ಲ, ಅವನಿಗೆ ಸಮಸ್ಯೆ ಇದೆ. ಬಟ್ ಇನ್ನೊಬ್ಬ ನನ್ನ ಫ್ರೆಂಡ್ ಸಿಕ್ಕಿದ ಕಾರ್ಕಳದಲ್ಲಿ, ಶಿವಕುಮಾರ್ ಅಂತ ಇದ್ದಾರೆ, ಅವರು ಸಿಂಗ್ ಮಾಡ್ತಾರೆ. ರಿಕ್ವೆಸ್ಟ್ ಮಾಡಿದೆ, ಬಾ 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 ಮಾರೆ ಬರ್ತಾ, ಯಾಕೆ ಸಿಂಗ್ ಮಾಡಿದ್ರೆ ಸ್ವಲ್ಪ ಟೈಮ್ ದುಡ್ಬೋದಲ್ಲ. ಇವನು ಬಂದ, ಕಡೆಗೆ ಡೆಲಿವರಿ ಆಯ್ತು, ಇವನು ಬಂದ. ಹೋಯ್ತು ನಾನು ನಿರೂಪಣೆಗೆ ಅಂತ ಹೋಗಿದೆ, ನಿರೂಪಣೆ ಸ್ಟಾರ್ಟ್ ಮಾಡಿದೆ. ಎಂತ ಹೇಳಿದ್ರೆ, ನನಗೆ ಇದೆಲ್ಲ ಅನುಭವ ಇದ್ದದ್ರಿಂದ ಇದನ್ನೆಲ್ಲ ಕ್ರೋಢೀಕರಿಸಿ ಒಂದೊಂದೇ ಮಾತುಗಳನ್ನೆಲ್ಲ ಹೇಳ್ತೋದೆ. ಜನ ಇಷ್ಟಪಟ್ಟರು. ಒಂದಷ್ಟು ಜನ ವೀಡಿಯೋಸ್ ಎಲ್ಲ ಮಾಡಿದ್ರು, ನಂಗೆ ಶೇರ್ ಮಾಡಿದ್ರು. ನಾನೇನು ಮಾಡಿದೆ ಅಂದರೆ ಅದು ಫೇಸ್ಬುಕ್ಕ, ವಾಟ್ಸಪ್ಪ, ಇನ್ಸ್ಟಾಗ್ರಾಮಲ್ಲಿ ಹಾಕಿದೆ. ಎಷ್ಟು ಜನ ರಿಸೀವ್ ಮಾಡಿದ್ರು ಅಂತ ಹೇಳಿದರೆ, ಅದೇ ಫಂಕ್ಷನಲ್ಲಿ ನನಗೆ ಬುಕಿಂಗ್ ಸ್ಟಾರ್ಟ್ ಆಯಿತು. ಯಾವುದು ಅಲ್ಲಿಂದ ಬುಕಿಂಗ್ ಎಲ್ಲಿ ತನಕ ಅಂತ ಹೇಳಿದರೆ, ಈಗ ಕೆಲವರು ಫೋನ್ ಮಾಡಿ ಕೇಳೋದುಂಟು, ಇದು ಪ್ರಶಾಂತ್ ಅಣ್ಣ ಈಗಿನ ಪೇಮೆಂಟ್ ಏತಂತ. ನಾನು ಹೇಳೋದುಂಟು, ಪೇಮೆಂಟ್ ಯಾನು ಇರೆಗ್ಲಪ್ಪ ಅಂತಿಜಿ ನಿಖಲು ಕೊರಿಯರ್ ದಂಡ 11 ಬರ್ಪೆ ಅಂತ ಹೇಳೋದುಂಟು ನಾನು ಎಷ್ಟದು. ಮತ್ತು ನನ್ನೇನು ಆ ಥರ ಎಕ್ಸ್ಪೆಕ್ಟೇಷನ್ ಇಲ್ಲ ಅಂತ. ಸೊ ಅದು ಬರ್ತ್ಡೇ ಆಯಿತು, ಮ್ಯಾರೇಜ್ ಫಂಕ್ಷನ್ ಆಯಿತು, ಅದಾದ ನಂತರ ಮೆಹಂದಿ ಕಾರ್ಯಕ್ರಮಗಳಾಯಿತು, ಆ್ಯನಿವರ್ಸರಿಗಳಾಯಿತು, ಸಭಾ ಕಾರ್ಯಕ್ರಮ ಅನ್ನೋದು ಆ್ಯಸ್ ಯೂಶುವಲ್ ಆಗ್ತದೆ, ಬೇರೆ ಬೇರೆ ಆಯಿತು. ಬಟ್ ನಾನು ಒಂದು ಕಂಡೀಷನ್ಸ್ ಹಾಕ್ತೇನೆ ಎಲ್ಲರಿಗೂ, ಅಂದರೆ ಹೆಚ್ಚಾಗಿ 90% ನಾನು ಯಾವುದು ಕಾರ್ಯಕ್ರಮ ಇದ್ದರೂ ಕೂಡ ನನ್ನ ಡ್ಯೂಟಿಗೆ ರಜೆ ಮಾಡಿ ಬರುವುದಿಲ್ಲ. ನಾನು ಏನಿದ್ರು ರಾತ್ರಿ ಕಾರ್ಯಕ್ರಮಗಳಿಗೆ ಬೇಕಾದರೆ ಬರ್ತೇನೆ, ಡ್ಯೂಟಿಗೆ ರಜೆ ಮಾಡಿ ಬರುವುದಿಲ್ಲ ಅಂತ. ಅದು ನಂದೊಂದು ಪಾಲಿಸಿಯೇ ಮಾಡಿಬಿಟ್ಟಿದ್ದೇನೆ. ವೃತ್ತಿ ಅನ್ನೋದು ಪ್ರಮುಖ, ಪ್ರವೃತ್ತಿ ಅನ್ನೋದು ಹವ್ಯಾಸ. ಸೊ ಅದಕ್ಕೋಸ್ಕರ ಏನಿದ್ರು ನಾನು ಡ್ಯೂಟಿಗೆ ಫಸ್ಟ್ ಕಾನ್ಸಂಟ್ರೇಷನ್ ಅನ್ನು ಮಾಡ್ತೇನೆ. ಯಾಕಂತ ಹೇಳಿದರೆ ಕಷ್ಟ ಇದೆ ಮನೆಯಲ್ಲಿ, ಸ್ವಲ್ಪ ತಂದೆಯವರಿಗೆ ಈಗ ಮೊದಲಿನಷ್ಟು ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ. ತುಂಬ ಪ್ರೀತಿಯಿಂದ ಸಾಕಿದ್ದಾರೆ ತಂದೆ. ಯಾಕಂತ ಹೇಳಿದರೆ ತಂದೆ ತಾಯಿಗೆ ಹೆಚ್ಚು ಎಜುಕೇಷನ್ಸ್ ಇಲ್ಲ. ಬಹುಶಃ ಮದುವೆ ಆದ ಒಂದು 6-7 ತಿಂಗಳ ಒಳಗಡೆ ತಂದೆ ತಾಯಿಯನ್ನು ಮನೆ ಬಿಟ್ಟು ಬಂದು ಬೇರೆ ಕಡೆ ಇದ್ದು ಒಂದು ಗೂಡಂಗಡಿ ಮಾಡಿ ಅಲ್ಲಿಂದ ಬಂದು ನನಗೊಬ್ಬ ಅಣ್ಣ ಇದೆ, ಯಾರಿಗೂ ಗೊತ್ತಿಲ್ಲ, ಬಹುಶಃ ನನ್ನ ಫ್ಯಾಮಿಲಿಯವ್ರು ಯಾರಿಗೂ ಗೊತ್ತಿಲ್ಲವೇನೋ, ಫ್ಯಾಮಿಲಿಯವರಿಗೆ ಗೊತ್ತಿರ್ಬೋದು. ಒಬ್ಬ ಅಣ್ಣ ಇದ್ದ, ಅಮ್ಮ ಬೀಡಿ ಕಟ್ಟೋದು, ತಂದೆ ಒಂದು ಗೂಡಂಗಡಿ ಮಾಡಿದ್ರು. ಆ ಅಣ್ಣ
ಹುಷಾರಿರ್ಲಿಲ್ಲ, ಹಾರ್ಟಲ್ಲಿ ಹೋಲಿತ್ತು. ಅಮ್ಮನ ಹತ್ರ 1 ರೂಪಾಯಿ ದುಡ್ಡಿಲ್ಲ. ಆವಿನ ಕಾಲ ಬೀಡಿ ಕಟ್ಟುದಲ್ಲಿ ಎಷ್ಟು ಮಾಡ್ಬೋದು. ಅಮ್ಮ ಅವನಿಗೆ ಹೀಗೆ ಕುತ್ಕೊಳಿಸಿದ್ರೆ ಮಾತ್ರ ಅವ ಆರಾಮಿರ್ತಾನೆ, ಬಿದ್ದರೆ ಅವನಿಗೆ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಅಮ್ಮ ಅವನನ್ನು ಈ ತೊಡೆ ಮೇಲೆ ಹಾಕ್ಕೊಂಡು ಬೀಡಿ ಕಟ್ಟಿ ಸಾಕಿದ್ರು. 1.5 ವರ್ಷ ಬದುಕಿದ್ದವ. 1.5 ವರ್ಷ ಅವರು ಅವನಿಗೆ ಟ್ರೀಟ್ಮೆಂಟಿಗೆ ದುಡ್ಡಾಯ್ತು. ಹೌದು, ಅಪ್ಪಂದು 1 ರೂಪಾಯಿ 2 ರೂಪಾಯಿ ಲಾಭದಲ್ಲಿ ಎಷ್ಟು ಜೀವನ ಮಾಡ್ಬೋದು ಗೂಡಂಗಡಿಯಲ್ಲಿ. ಸೊ ಹಾಗೆ ಅಮ್ಮ ಸಾಕಿದ್ರು. ಅಮ್ಮನಿಗೆ ಏನಂತ ಹೇಳಿದ್ರೆ ನನ್ನ ಮಗು ಅಲ್ಲ, 1.5 ವರ್ಷ ಸಾಕಿದ್ರು. ಕಡೆಗೆ ಏನಾಯ್ತು ಅಂತ ಹೇಳಿದ್ರೆ ಒಂದ್ಸಲ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರು. ಅಮ್ಮನ ಹತ್ರ ದುಡ್ಡಿಲ್ಲ. ಅಡ್ಮಿಟ್ ಮಾಡಿ ಬರ್ಲಿಕ್ಕೆ ಆ್ಯಕ್ಚುಲಿ ದಿನ ಕರ್ಕೊಂಡು ಬರ್ಬೇಕಂತ ಹೇಳಿದ್ರಿ. ದಿನ ಕರ್ಕೊಂಡು ಬರ್ಲಿ ಬಸ್ಸಿಗೆ ಖರ್ಚಾಗ್ತದಲ್ಲ, ಅದಕ್ಕೆ ಅಮ್ಮ ಹಾಸ್ಪಿಟಲಲ್ಲಿ ಕುತ್ಕೊಳ್ತೇನೆ ಅಂತ ಹೇಳಿದ್ರಂತೆ. ಸೊ ಅಮ್ಮ ಹಾಸ್ಪಿಟ್ಲಲ್ಲಿ ಕುತ್ಕೊಂಡ್ರು. ಅಪ್ಪ ದುಡ್ಡೇನು ಮಾಡ್ತೀಯ ಅಂತ ಕೇಳಿದಾಗ ಅಮ್ಮ 10 ರೂಪಾಯಿ 20 ರೂಪಾಯಿ ಬೀಡಿ ಕಟ್ಟಿದ್ರಲ್ಲಿ ಕೂಡಿಟ್ಟು 750 ರೂಪಾಯಿ ಇತ್ತಂತೆ. ಅದನ್ನು ಹಿಡ್ಕೊಂಡು ಬನ್ನಿ ಅಂತ ಹೇಳಿದಂತೆ. 750 ರೂಪಾಯಿ ಹಿಡ್ಕೊಂಡು ಬಂದರು. ಮಗುವಿಗೆ ಟ್ರೀಟ್ಮೆಂಟ್ ಮಾಡಿಸಿದ್ರು. ಬಟ್ ಅಣ್ಣ ಬದುಕಲಿಲ್ಲ. ಎಷ್ಟೋ ಜನರಿಗೆ ಗೊತ್ತಿಲ್ಲ ಇದು. 1.5 ವರ್ಷದಲ್ಲಿ ಡೆತ್ ಆದ. ಅಮ್ಮನ ಮೊದಲ ಮಗ ಡೆತ್ ಆದ. ಬಹುಶಃ ಅವ ಇರ್ತಿದ್ರೆ ಒಂದು ಅದರ ಸ್ತಂಭ ಆಗ್ತಿತ್ತೇನೆ ನಮಗೆ. ಬಹುಶಃ ಒಂದು ದೊಡ್ಡವ ಇರ್ತಿತ್ತ. ಅವ ಡೆತ್ ಆದ. ನಂತರ ಬಂದವಳು 2ನೇ ತಾಯಿ, ನಂದು ಅಕ್ಕ ಹೇಳಿದೆಲ್ಲ ಅವಳು. ಅದಾದ ನಂತರ ಒಂಥರ ಕಷ್ಟದ ಜೀವನೇ ಆಯಿತು. ಅದಾದ ನಂತರ ನಮ್ಮದು ಹೇಗಂತ ಹೇಳಿದರೆ, ನೀವು ಕೆಲವು ಕಲಾವಿದರ ಹತ್ರ ಕೇಳಿರ್ಬೋದು, ಕಷ್ಟಪಟ್ಟು ಬಂದಿದ್ದೇವೆ, ಕಷ್ಟಪಟ್ಟು ಬಂದಿರ್ತಾರೆ, ತುಂಬ ಕಷ್ಟಪಟ್ಟು ನನ್ನ ಬದುಕಿನಲ್ಲಿ ಹೇಗೆ ಆಗಿದೆ ಅಂತ ಹೇಳಿದೆ, ನನ್ನ ಮಕ್ಕಳಿಗೆ ನಾನು ಪಟ್ಟಂಥ ಕಷ್ಟ ಆಗಬಾರ್ದಂತ ತಂದೆ ತಾಯಿ ತುಂಬ ಕಷ್ಟಪಟ್ಟರು. ನಮ್ಮನ್ನು ತುಂಬ ಪ್ರೀತಿಯಿಂದ ಬೆಳೆಸಿದ್ರು. ನೀವು ಎಣಿಸಿರ್ಬೋದು, ನಮಗೆ ಕಾಲೇಜಿಗೆ ಹೋಗುವ ದುಡ್ಡು ಕೊಡ್ತಾರೆ, ನೋಡು ಮಗ ಇಷ್ಟು ಇಟ್ಕೋ ಅಂತೇಳಿ. ನನ್ನ ತಂದೆ ಇವತ್ತಿನವರೆಗೂ ಪರ್ಸಿಂದ ದುಡ್ಡು ತಗೊಂಡು ಹೋಗು ಅಂತ ಹೇಳಿದ್ದು ಬಿಟ್ಟರೆ ಎಷ್ಟು ತೆಗ್ದಿ ಏನು ತೆಗ್ದಿ ಅಂತ ಒಂದು ದಿನವೂ ಕೇಳಲಿಲ್ಲ. ಕಷ್ಟದ ಪರಿಸ್ಥಿತಿಯಲ್ಲೂ ಕೇಳಲಿಲ್ಲ, ಇವತ್ತಿನವರೆಗೂ ಕೇಳಲಿಲ್ಲ. ಅಷ್ಟು ಪ್ರೀತಿಯಿಂದ ಸಾಕಿದ್ದಾರೆ. ಅಷ್ಟೊತ್ತಿಗಾಗಲಿ ಹೀಗೆ ಜೀವನಗಳು ಹೋಗ್ತಾ ಇತ್ತು ನಮ್ಮದು. ತಾಯಿ ಒಂದ್ಸಲ ನಂದು 5th ಕ್ಲಾಸಲ್ಲಿ ಅಕ್ಕ 7th ಅಲ್ಲಿರುವಾಗ ಚಿಮಣಿಯಲ್ಲಿ ದೋಸೆ ಮಾಡುವಾಗ ಸುಟ್ಟೋದ್ರು. ಪೂರ್ತಿ ಸುಟ್ಟೋಯ್ತು ಅಮ್ಮ ಇಡೀ ಮೈ ಪೂರ್ತಿ ಬರ್ನ್ ಆಗಿ ಹೋಯ್ತು. ಅಲ್ಲಿ ನಮಗೆ ಅಮ್ಮ ಇಲ್ಲ ಅಂತ ಆಗುವ ಸಂದರ್ಭ ಆಗಿತ್ತು. ಆವಾಗಲೂ ದುಡ್ಡಿಲ್ಲ. ಅಪ್ಪ ಒಂದು ಪ್ರೈವೇಟ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದರು. ಪ್ರೈವೇಟ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಇಲ್ಲಿ ಆಗೋದಿಲ್ಲ ಕರ್ಕೊಂಡೋಗಿ ಅಂತ ಹೇಳಿದರು. ಕರ್ಕೊಂಡೋಗಿ ಅಂತ ಹೇಳುವಾಗ ಅಪ್ಪನ ಹತ್ರ ದುಡ್ಡಿಲ್ಲ. ನನಗೆ ಇವಾಗಲೂ ನೆನಪಿದೆ, ಅಪ್ಪ ಅಲ್ಲಿ ಆಸ್ಪತ್ರೆಯಲ್ಲಿ ಹೇಳಿದ್ದು, ಇಲ್ಲೇ ಇರಲಿ, ಇಲ್ಲಿದ್ದು ಫೀಸ್ ನಾನು ಹೇಗಾದರೂ ಮಾಡಿ ಕೊಡ್ತೇನೆ, ನೀವು ನನಗೆ ಬೇರೆ ಕಡೆ ಕರ್ಕೊಂಡು ಹೋಗ್ಲಿಕ್ಕೆ ತಾಕತ್ತಿಲ್ಲ ಅಂತ. ಅಮ್ಮ ನೈಟಿ ಎಲಾಸ್ಟಿಕ್ ಇದೆ, ಅದನ್ನು ಪೂರ್ತಿ ಸುಟ್ಟೋಗಿದ್ದು, ಪೂರ್ತಿ ಎಲ್ಲ ಕಿರಿದು ತೆಗೆದಿದ್ದಾರೆ. ಅಮ್ಮ ಯಾರ ಹತ್ರನೂ ಮಾತಾಡ್ತಾ ಇಲ್ಲ. ಒಬ್ರು ಲೇಡೀಸ್ ಆದರೆ ಅವ್ರದ್ದು 8 ಸೆಟ್ ಕೆಲಸ ಎಷ್ಟು ಕಷ್ಟ ಇದೆ ಗೊತ್ತಿದೆ. ದೊಡ್ಡಮ್ಮ ಎಲ್ಲ ಬಂದಿದ್ರು. ನಾನು ಮತ್ತು ಅಕ್ಕ ಹೋದಾಗ ಅಮ್ಮ ಮಾತಾಡ್ತಾ ಇದ್ರು, ಉಂಡಾರ ತಿಂಡಾರ ಅಂತ ಕೇಳ್ತಾ ಇದ್ರು. ಅಷ್ಟು ಕಷ್ಟಪಟ್ಟು ಕಳಿಸಿದೆ. ಅಲ್ಲಿಂದ ನಂತರ ಅಮ್ಮ ಹುಷಾರಾಗಿ ಬಂದರು. ಅದು ನನ್ನ ಲೈಫಲ್ಲಿ ಮಿರಾಕಲ್. ಅದಾದ ನಂತರ ಅಮ್ಮ ಬಂದರು. ಅಮ್ಮ ತುಂಬ ಸಪೋರ್ಟ್ ಮಾಡಿದರು. ಅದು ಇತ್ತೀಚೆಗೆ ಏನಾಯ್ತು ಅಂತ ಹೇಳಿದ್ರೆ ಅಪ್ಪನಿಗೆ ಅಟ್ಯಾಕ್ ಆಯಿತು, ಹಾರ್ಟ್ ಅಟ್ಯಾಕ್ ಅನ್ನೋದಾಯಿತು. ಅದು ಅಪ್ಪನಿಗೆ ಟ್ರೀಟ್ಮೆಂಟ್ ಮಾಡಿತ್ತು, ಎಲ್ಲ ಮಾಡಿತ್ತು. ಅದಾದ ನಂತರ ಮೊನ್ನೆ 2nd ಟೈಮ್ ಅಟ್ಯಾಕ್ ಆಯಿತು ಅಪ್ಪನಿಗೆ. ಆರೋಗ್ಯದಲ್ಲಿದ್ದಾಯಿತು. ಈಗ ನನಗೆ ವೃತ್ತಿ ಅನ್ನೋದು ಪ್ರಮುಖ ಆಗಿದೆ, ಖರ್ಚಿದೆ ತುಂಬ, ಹೇಳಿಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಹಾಗೂ ಈಗ ಜೀವನ ನಡೀತಾ ಉಂಟು. ಅದು ಯಾವತ್ತೂ ನಾವು ಕೆಳಗೆ ಬಿಡಲಿಲ್ಲ. ಅಂದರೆ ಈ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಇದ್ದೇವೆ ಅಂತ ಹೇಳಿದರೆ ತಂದೆ ತಾಯಿ ತುಂಬ ಕಷ್ಟಪಟ್ಟು ಬದುಕು ಕಟ್ಟಿಕೊಟ್ಟಿದ್ದಾರೆ. ಸೊ ಹಾಗಾಗಿ ಈಗ ಲೈಫ್ ನಡೀತಾ ಉಂಟು. ಖುಷಿ ಇದೆ. ಯಾಕಂತ ಹೇಳಿದ್ರೆ ಇವತ್ತಿಗೂ ನಾನು ಏನು ಮಾಡ್ತಾ ಇದ್ರು ತಂದೆ ತಾಯಿ ಸಪೋರ್ಟ್ ಇದ್ದಾರೆ. ತಂದೆ ತಾಯಿ ಮತ್ತು ನಂಗೆ ತುಂಬ ಖುಷಿ ಅಂತ ಹೇಳಿದ್ರೆ, ನನ್ನ ಊರಿನವ್ರು ಯಾವತ್ತೂ ಹೇಳ್ತಾರೆ, ಯಾರನ್ನ ಮರೆತರು ಕೂಡ ತಂದೆ ತಾಯಿಯನ್ನು ಮರಿಬೇಡ ಅಂತ. ಯಾಕಂತ ಹೇಳಿದ್ರೆ ನಂದು ಒಬ್ರು ಪರಿಚಯ ಹತ್ರ ಇದ್ದಾರೆ, ಅವ್ರು ಶಿಕಾರಿಗೆ ಹೋಗೋದಂತ ಹೇಳ್ತಾರೆ. ಅವರು 3 ಗಂಟೆ 4 ಗಂಟೆಗೆಲ್ಲ ಶಿಕಾರಿಗೆ ಹೋಗುವಾಗ ನನ್ನ ತಂದೆ ಮತ್ತು ತಾಯಿ ತೆಂಗಿನ ಬುಡಕ್ಕೆ ನೀರು ಹಾಕ್ತಾ ಇದ್ರಂತೆ. ಅಷ್ಟು ಕಷ್ಟಪಟ್ಟು ಸಾಕಿದ್ದಾರೆ, ಅಷ್ಟು ಕಷ್ಟಪಟ್ಟು ಜೀವನ ತೆಗೆದಿದ್ದಾರೆ. ಬಹುಶಃ ಅವರ ಒಳ್ಳೆಯ ಗುಣಗಳು ಇವತ್ತು ನಮ್ಮನ್ನು ಗುರುತಿಸುವಂತ ಆಗಿದೆ. ತುಂಬ ಕಷ್ಟಪಟ್ಟಿದ್ದಾರೆ. ತಂದೆ ಅನ್ನೋದು ಹೇಗೆ ನಾವು ಹೀಗೆ ಪ್ರೀತಿಯಿಂದ ಮಾತಾಡೋದು ಕಡಿಮೆ, ಎಷ್ಟೊತ್ತಿಗೂ ಬೈತಲ್ಲಿ ಅಂದರೆ ಪ್ರೀತಿಯಿಂದಲೇ ಇರ್ತೇವೆ. ಬಟ್ ನಾವಂದ್ರೆ ತೋರಿಸಿಕೊಳ್ಳುವಂಥದ್ದು ಕಡಿಮೆ. ಅಮ್ಮ ಆದ್ರೆ ಹಾಗೆ ಅವರಿಗೂ ಖುಷಿ ಇದೆ, ಮಗ ಮಾಡ್ತಾ ಇದ್ದಾನೆ, ಮತ್ತು ಅವರಿಗೂ ಭರವಸೆ ಇದೆ ನನ್ನ ಮೇಲೆ. ಎಲ್ಲದಕ್ಕೂ ಅವರು ಸಪೋರ್ಟ್ ಮಾಡ್ತಾರೆ, ಎಲ್ಲವನ್ನು ನಂದು ಬೆಳೆಸಿದ್ದಾರೆ. ಎಲ್ಲ ಹೇಗೆ ಹೇಳ್ತಾರೆ ಅಂತ ಹೇಳಿದರೆ, ನನಗೆ ತುಂಬ ಅಪ್ಪನ ಬಗ್ಗೆ ತುಂಬ ಖುಷಿ. ಇತ್ತೀಚೆಗೆ ಅಪ್ಪನಿಗೆ ಹುಷಾರಿರಲಿಲ್ಲ, ಆವಾಗ ಅಂಗಡಿದು ಸೆಟರ್ ಓಪನ್ ಮಾಡಲಿಕ್ಕೂ ಕಷ್ಟ ಆಗ್ತಿತ್ತು. ಆವಾಗ ಒಬ್ಬ ಸೆಟರ್ ಎಲ್ಲ ಓಪನ್ ಮಾಡಿ ಎಲ್ಲ ಹೆಲ್ಪ್ ಮಾಡಿದಂತೆ. ಮತ್ತು ಅವನು ನನಗೆ ಅಪ್ಪನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಒಂದು ದಿವಸ ಡ್ಯೂಟಿಯಲ್ಲಿ ಆಗಲಿಲ್ಲ. ಆವಾಗ ಬೇರೆ ಒಬ್ಬ ಬಂದು ಕರ್ಕೊಂಡು ಹೋದದ್ದು. ಅವನ ಹತ್ರ ಇನ್ನೊಂದು ಸಲ ಫೋನ್ ಮಾಡಿ ಹೇಳಿದೆ, ನನ್ನವರ ಕರ್ಕೊಂಡು ಲೆತೋಪೋರ ಇತ್ತು ಎಂಕ್ ಪಲ್ಲ ಅಂತ ಇನ್ನೊಬ್ಬ ಹೇಳಿದ. ನಾನು ಹೇಳಿದೆ, ಯಾಕೆ ಮಾರೆ ನೀವೆಲ್ಲ ರಿಸ್ಕ್ ತಗೊಳ್ತೀರಿ ಬೇಡ ಅಂತ ಹೇಳಿದೆ. ಅವ ಹೇಳಿದ, ನನ್ನ
ನಾನು ಸಣ್ಣದಿರುವಾಗ ನಂದು ಅಪ್ಪ ಅಮ್ಮನಿಗೆ ಅವಾಗೆಲ್ಲ ಹಳ್ಳಿ ಅಲ್ಲ ಕಡ ಕೊಡೋದಂತ ಹೇಳ್ತಾರಲ್ಲ, ಕ್ರೆಡಿಟ್ ಕೊಡೋದಂತ, ಅವರಿಗೆ ವ್ಯಾಪಾರದಲ್ಲಿ ಅಪ್ಪ ಕ್ರೆಡಿಟ್ ಕೊಡ್ತಾ ಇದ್ರಂತೆ. 5-10 ಸಾವಿರದವರೆಗೆ ಕ್ರೆಡಿಟ್ ಕೊಟ್ಟು, ಬಹುಶಃ ನಾವೆಲ್ಲ ಇವಾಗ ಇಷ್ಟಿದ್ದೇವೆ ಅಂತ ಹೇಳಿದ್ರೆ ಅವರು ಒಂದು ರೀತಿ ಹೆಲ್ಪ್ ಮಾಡಿದ್ದಾರೆ ಅಂತ. ಬಹುಶಃ ನಮ್ದು ಈ ರೀತಿ ಜೀವನ ಆದ್ರೆ ಅವ್ರದ್ದು ಅದು ಒಂದು ಇದೆಲ್ಲ ಕ್ರೆಡಿಟ್ ಕೊಡೋದಂತ ಹೇಳಿದ್ರೆ ಪಾಪ ಇವರು ₹1 ₹2 ಲಾಭ ಇಟ್ಟು 10,000 ತನಕ ಕ್ರೆಡಿಟ್ ಎಲ್ಲ ಕೊಟ್ಟು ಅವ್ರು ಕೊಟ್ಟಿದ್ದಾರೆ, ಅದು ಬೇರೆ ವಿಷಯ. ಅದನ್ನೆಲ್ಲ ನೆನ್ಪಿಟ್ಕೊಳ್ತಾರೆ. ಅಷ್ಟು ನಮ್ಮನ್ನ ಪ್ರೀತಿಯಿಂದ ನೋಡಿದವರು ಅವರು, ನಾವು ಅಷ್ಟು ಮಾಡೋದಿದ್ರೆ ಹೇಗೆ ಅಂತ ಹೇಳ್ತಾರೆ. ಮೆಮೊರೇಬಲ್ ಇದೆಲ್ಲ ನಿಜವಾಗಿ ಜೀವನದಲ್ಲಿ ಒಂದು ಖುಷಿ ಕೊಡುವಂತದ್ದು. ಹೌದು. ಸೊ ನಿಮ್ಮ ಹತ್ರ ಮಾತನಾಡಿ ತುಂಬಾ ಖುಷಿ ಆಯ್ತು ಸರ್. ಟೈಮ್ ಹೇಗೆ ಹೋಯ್ತಂತವೇ ಗೊತ್ತಾಗ್ಲಿಲ್ಲ. ನಿಮ್ಮ ಜೀವನದ ಇಡೀ ಕಥೆಯನ್ನ ಕೇಳಿ ಬಹುಶಃ ಎಲ್ಲವನ್ನ ನಾವು ಕೇಳಿದ್ವಿ, ವೀಕ್ಷಕರು ಕೂಡ ಕೇಳಿದ್ರು ಅಂತ ಹೇಳ್ಬಹುದು. ಸೊ ಕಾರ್ಯಕ್ರಮಕ್ಕೆ ಬಂದದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು. ಸ್ಪಂದನ ವಾಹಿನಿಯ ಕಡೆಯಿಂದ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಕಡೆಯದಾಗಿ ಏನಾದ್ರು ಹೇಳಲಿಕ್ಕಿದ್ರೆ? ಕಡೆಯದಾಗಿ ಹೇಳೋದಿದ್ರೆ ಬಹುಶಃ ಫಸ್ಟ್ ನಿಮ್ಗೆ ಥ್ಯಾಂಕ್ಸ್ ಹೇಳ್ತೇನೆ. ಬಹುಶಃ ಒಂದು ವಿಭಿನ್ನ ರೀತಿಯಲ್ಲಿ ಕೂಲ್ ಆ್ಯಂಡ್ ಕಾಮ್ ಆಗಿ ಎಲ್ಲವನ್ನ ಕೇಳಿದ್ದೀರಿ. ಅದರ ಜೊತೆಗೆ ನನ್ನನ್ನು ಈ ಮಟ್ಟಿಗೆ ಬೆಳೆಸಿದವರು ಯಾರಂತ ಹೇಳಿದರೆ ಎಲ್ಲ ನನ್ನ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಆಗಿದ್ದವರು, ಊರಿನವರಾಗಿರಲಿ, ಸಂಘ ಸಂಸ್ಥೆ ಆಗಿರಲಿ, ತಂಡದವರಾಗಿರಲಿ, ಮತ್ತು ನಾನು ಇತ್ತೀಚೆಗೆ ನಮ್ಮ ಕಾರ್ಲ ಅನ್ನುವಂಥ ಚಾನಲಲ್ಲಿ ಒಬ್ಬೊಬ್ಬರು ಸಂದರ್ಶಕರ ನಿರೂಪಣೆ ಮಾಡ್ತಿದ್ದೇನೆ, ಆ ತಂಡ ಆಗಿರಲಿ, ಅಥವಾ ನಂಗೆ ಸಪೋರ್ಟ್ ಮಾಡಿದವರು ಯಾರೆಲ್ಲ ಇದ್ದಾರೆ ಅವರಿಗೆಲ್ಲರಿಗೂ ನಾನು ಋಣಿಯಾಗಿದ್ದೇನೆ. ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ರೀತಿ ಸಪೋರ್ಟ್ ಮಾಡಿದ್ದಾರೆ, ಅವರನ್ನೆಲ್ಲರಿಗೆ ನಾನು ಋಣಿಯಾಗಿದ್ದೇನೆ. ಅದರ ಜೊತೆಗೆ ಬಹುಶಃ ದೂರದ ಬಜಗೋಳಿಯ ಪರಪಾಡಿಯಿಂದ ಉಡುಪಿಯವರೆಗೆ ನನ್ನನ್ನು ಕರೆಸಿದಂಥ ಸ್ಪಂದನ ವಾಹಿನಿ, ನಿಮಗೂ ಕೂಡ ಅದೇ ರೀತಿ ಇಲ್ಲಿ ಯಾರೆಲ್ಲ ಟೆಕ್ನಿಷಿಯನ್ಸ್ ಈ ಪ್ರೋಗ್ರಾಮ್ಗೆ ಹೆಲ್ಪ್ ಮಾಡಿದ್ದಾರೆ ನೋಡಿ, ಅವರಿಗೆಲ್ಲರಿಗೂ ನಾನು ಋಣಿಯಾಗಿದ್ದೇನೆ. ಇನ್ನೊಂದು ಬಾರಿ ಇನ್ನೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗುವ. ಖಂಡಿತವಾಗಿ ಸರ್, ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, 1 ಗಂಟೆ ಹೇಗೆ ಹೋಯ್ತಂತಾನೆ ಗೊತ್ತಾಗ್ಲಿಲ್ಲ. ಇವರೊಟ್ಟಿಗೆ ಮಾತನಾಡಿ ನನಗಂತೂ ಬಹಳ ಖುಷಿಯಾಗಿತ್ತು. ಕಲಾವಿದ ಕಾರ್ಯಕ್ರಮದಲ್ಲಿ ಬಹುಶಃ ಇಡೀ ಕಲಾವಿದರನ್ನ ಆಗ್ಲೇ ಹೇಳಿದೆ, ಕಲಾವಿದ ಅಂದ ಕೂಡಲೇ ಇದು ನಮ್ಮ ವಿಶೇಷ ಕಾರ್ಯಕ್ರಮ. ಕಲಾವಿದರಲ್ಲಿ ಅವರ ಜೀವನದ ಕಥೆಯನ್ನು ಕೇಳುವಂಥದ್ದು. ಸೊ ಇವತ್ತಿನ ಈ ಕಲಾವಿದರ ಜೀವನದ ಕಥೆಯನ್ನು ಕೇಳಿ ನನಗಂತೂ ಬಹಳಷ್ಟು ಖುಷಿಯಾಗಿದೆ, ನಿಮಗೂ ಕೂಡ ಖುಷಿಯಾಗಿರ್ತದೆ ಅಂತ ಅಂದುಕೊಳ್ತೇನೆ. ಸೊ ಮುಂದಿನ ವಾರ ಮತ್ತೊಬ್ಬ ಕಲಾವಿದರ ಬದುಕಿನ ಕಥೆಯನ್ನು ಅವರೊಟ್ಟಿಗೆ ಕೇಳುವಂತಹ, ಅವರು ನಿಮಗೆ ಹೇಳುವಂತಹ ವಿಶೇಷ ಕಾರ್ಯಕ್ರಮದ ಜೊತೆಗೆ ಮತ್ತೊಮ್ಮೆ ಬರ್ತೇನೆ. ಅಲ್ಲಿವರೆಗೆ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.